ಫಸ್ಟ್ ನಾನು ಭಾರತೀಯ ಸೋಷಿಯಲ್ ಟ್ರಸ್ಟ್ ಮತ್ತು ವೆಲ್ಫೇರ್ ಟ್ರಸ್ಟ್ನವರಿಗೆ ಮಂಗಳೂರು ಅವರಿಗೆ ಮತ್ತು ಬಾಳೆಪುನಿ ಗ್ರಾಮ ಪಂಚಾಯತ್ಗೆ ಫಸ್ಟ್ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರಿಂದ ಮಹಿಳೆಯರಿಗೆ ಉಚಿತ ತರಬೇತಿ ಶಿಬಿರವನ್ನು ಅವರು ಕಂಡಕ್ಟ್ ಮಾಡಿದ್ದು ಕೂಡ ಎಲ್ಲ ಮಹಿಳೆಯರಿಗೆ ಕೂಡ ಹೆಲ್ಪ್ಫುಲ್ ಆಗ್ತದೆ. ಅಂದರೆ ಹಣ ಕೊಟ್ಟು ಕಲೀಲಿಕ್ಕೆ ಯಾರಿಗೆ ಕೂಡ ಆಗೋದಿಲ್ಲ, ಒಬ್ಬೊಬ್ಬರಿಗೆ ಕಷ್ಟ ಆಗ್ತದೆ. ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೂಡ ಶಿಬಿರ ಮಾಡಿದ್ದಕ್ಕೆ ಅವರಿಗೆ ಕೂಡ ಧನ್ಯವಾದಗಳು. ನನಗೆ ಫಸ್ಟ್ ಇದು ಒಂದು ಸ್ಟಿಚ್ ಹಾಕಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ, ಆದರೆ ಇಲ್ಲಿಂದ ನಾನು ಒಂದು ಹೊಲಿಬೋದು ಅಂತ ಒಂದು ಕಾನ್ಫಿಡೆನ್ಸ್ ನನಗೆ ಬಂದದ್ದು ಕೂಡ ತುಂಬ ಖುಷಿ ಆಗ್ತದೆ. ಮತ್ತು ಇದು ಹೊಲಿಗೆ ಯಂತ್ರದಲ್ಲಿರುವಂತಹ ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಲಿಕ್ಕೆ ನಮಗೇನೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಬೇರೆಯವ್ರಿಗೆ ಕೊಡಬೇಕಂತ ಏನಿರೋದಿಲ್ಲ. ಅವ್ರಿಗೆ ಮತ್ತು ಟೀಚರ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಖುಷಿ ಆಗ್ತದೆ ನಮಗೆ ಕೂಡ, ನಾವು ಕೂಡ ಇಷ್ಟು ಚಂದ ಹೊಲಿತೀವಿ ಅಂತ. ಟೀಚರ್ಗೆ ಕೂಡ ಧನ್ಯವಾದ ಹೇಳ್ತೀನಿ ನಾನು. ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವ್ರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ನೀತಾ. ನನಗೆ ಇಲ್ಲಿ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅವರಿಂದ ಒಂದು ಉಚಿತ ಹೊಲಿಗೆ ತರಬೇತಿ ಶಿಬಿರ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. ನಾನು ಮೊದಲಿಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ, ಅಂದರೆ ನನಗೆ ಆಗಲಿಕ್ಕಿಲ್ಲ, ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಕ್ಕಿಲ್ಲ ಅಂತ ಎನಿಸಿದೆ. ಮತ್ತು 10 ದಿವಸ ಕಳೆದಿದೆ ನಾನು ಬರುವಾಗ. ಆವಾಗ ಕೂಡ ಜಾಯಿನ್ ಮಾಡಿಸಿದ್ರು ನನಗೆ, ಟೈಮ್ ಉಂಟು ಬನ್ನಿ ಅಂತೇಳಿ. ಹಾಗೆ ಫಸ್ಟ್ ಟ್ರಸ್ಟ್ನವರಿಗೆ, ಅಂದರೆ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತೇಳಿದರೆ ಮನೆಯಲ್ಲಿ ಒಂದು ಇರುವವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಸ್ವಂತ ಉದ್ಯೋಗ ಒಂದು ಮಾಡಿಕೊಳ್ಳಲಿಕ್ಕೆ ಅವರ ಬೇರೆ ಅಲ್ಲದಿದ್ದರು ಅವರ ಬಟ್ಟೆ ಆದರೂ ಕೂಡ ಅವರೇ ಒಂದು ಹೊಲಿದು ಹಾಕುವಂಥ ಅವಕಾಶಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರು ಕೊಟ್ಟ ಇದನ್ನು ಬಾಳೆಪುನಿ ಪಂಚಾಯತ್ ಅವರು ಅದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. PDO ಮತ್ತು ಅಧ್ಯಕ್ಷರಿಗೆ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಇದೆಲ್ಲ ಆದ ನಂತರ ನಮಗೆ ಟೀಚರ್ ಅಂತ ಹೇಳಿದರೆ ಅವರ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಅಂದರೆ ಅಷ್ಟು ಉತ್ತಮ ರೀತಿಯಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತಾರೆ ನಮ್ಮನ್ನು. ಯಾವುದಾದ್ರೂ ತಪ್ಪು ಮಾಡಿದರೆ ಅದನ್ನು ಜೋರು ಮಾಡಿ, ಮತ್ತು ನಾವು ಸರಿಯಾದಾಗ ಅದನ್ನು ಖುಷಿಯಲ್ಲಿ ಹೇಳಿಕೊಂಡು ನಮಗೆ ಒಳ್ಳೆ ರೀತಿಯಲ್ಲಿ ಬಟ್ಟೆ ಸ್ಟಿಚ್ ಮಾಡೋದನ್ನು ಹೇಳಿಕೊಟ್ಟಿದ್ದಾರೆ. ಖಾಲಿ ಅದಷ್ಟಕ್ಕೆ ಸೀಮಿತ ಆಗಿರಲಿಲ್ಲ, ಎಂಬ್ರಾಯ್ಡ್ರಿ ಕೂಡ ಮಾಡೋದನ್ನು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಮಿಷನಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಫಾಲ್ಟ್ ಆದರೆ ಅದನ್ನು ಸಹ ಮಿಷನ್ ಅವರನ್ನೇ ಕರೆಸಿ ಅದರಲ್ಲಿ ನೂಲಿನ ಹಾಕುವುದಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಆದರೆ, ಅಥವಾ ಯಾವುದಾದ್ರೂ ಒಂದು ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಬಂದರೆ ಅದನ್ನು ಹೇಗೆ ನಾವು ಮಿಷನ್ ರಿಪೇರಿ ಮಾಡಬೇಕು, ಆ ಮಿಷನನ್ನು ಸ್ವತಃ ನಾವೇ ರಿಪೇರಿ ಮಾಡಿ ಬೇರೆಯವರಿಗೆ ಕೊಡದ ಹಾಗೆ ನಾವೇ ನಮ್ಮ ಮಿಷನನ್ನು ರಿಪೇರಿ ಮಾಡಿ ನಮ್ಮ ಬಟ್ಟೆಯನ್ನು ನಾವು ಹೊಲಿಲಿಕ್ಕೆ ಹೇಗೆ ಆಗ್ಬೋದು ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ಹೇಳಿಕೊಟ್ಟಿದ್ದಾರೆ ಟೀಚರ್ಗೆ ಕೂಡ ತುಂಬ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಬೆಳಿಗ್ಗೆಯ ಶುಭ ವಂದನೆಗಳು. ನನ್ನ ಹೆಸರು ಉಷಾ ಅಂತೇಳಿ, ನಾನು ಇಲ್ಲಿಯ ಬಾಳೆಪುನಿಯ ಸ್ಥಳೀಯ ಜನಪ್ರತಿನಿಧಿಯಾಗಿದ್ದೇನೆ ಮತ್ತು ಸ್ಥಳೀಯ ನಿವಾಸಿಯಾಗಿದ್ದೇನೆ. ಮತ್ತು ಭಾರತ ಸೋಷಿಯಲ್ ವರ್ಕ್ನವರು ನಮಗೆ ತುಂಬ ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸಹಕಾರದಿಂದ ನಾವು ಎಷ್ಟು ಜನ ಬಡವರ್ಗದ ಮಹಿಳೆಯರಿದ್ದೇವೆ ಅದೆಲ್ಲ ನಾವು ಪಾಲ್ಗೊಂಡು ಇಲ್ಲಿ ಹೊಲಿಗೆ ತರಬೇತಿಯನ್ನು ಕಲಿತಿದ್ದೆ. ಏನಂದರೆ ನಾನು ಈಗ ಎಷ್ಟು ಏಜ್ ಆಯಿತು, ನನಗೆ ನನ್ನ ಮಕ್ಕಳೊಂದು ಸ್ಟಿಚ್ ಮಾತ್ರ ಕಲಿಸಿಕೊಟ್ಟಿದ್ದಾರೆ. ಮತ್ತು ನನಗೆ ಕಲಿಬಹುದಂತ ಮನಸ್ಸಿನಲ್ಲಿ ಹೋಗಲೇ ಇಲ್ಲ. ನಾವು ಈ ಜಾಕೆಟ್ ಇರ್ಬೋದು, ಮತ್ತು ಫ್ರಾಕ್, ಮತ್ತು ಮಕ್ಕಳ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ನಾನು ಸಹ ಹೊಲಿದಿದ್ದೇನೆ. ಮತ್ತು ಪ್ಯಾಂಟು, ಚೂಡಿದಾರ್, ಟಾಪ್ಗಳು ಇದೆಲ್ಲ ನನಗೆ ಕಲಿಬಹುದಂತ ನಮ್ಮ ಮನಸ್ಸಿಗೇ ಬರಲಿಲ್ಲ. ಅಂದರೆ ನಮಗೆ ಒಳ್ಳೆಯ ಟೀಚರ್ ಸಹ ಸೋಷಿಯಲ್ ಟ್ರಸ್ಟ್ ಒಂದು ನಮಗೆ ಕೊಟ್ಟಿದ್ದಾರೆ. ಟೀಚರ್ ಅಂದರೆ ಅವರು ಒಂದು ಎಂಥದಕ್ಕೆ ಒಂದು ಭೇದ ಭಾವ ಇಲ್ಲ, ಎಲ್ಲರನ್ನು ಸಹ ಒಂದೇ ಥರ ನೋಡ್ತಾ ನಮಗೆ ಅವರು ಬಡವರು, ಅವರಿಗೆ ಶ್ರೀಮಂತರು ಹಾಗೆ ಎಂತ ಇಲ್ಲ, ತುಂಬ ಒಳ್ಳೆಯ ಟೀಚರ್ಸ್ನ ನಮಗೆ ಕೊಟ್ಟಿದ್ದಾರೆ. ಮತ್ತು ನಮಗೆ ಬಾಳೆಪುನಿ ಪಂಚಾಯತಿ ಸಹಕಾರದೊಂದಿಗೆ ಮತ್ತು ನಾವು ಏಜ್ ಆದವರು ಸಹ ಕಲಿಬಹುದಂತೇಳಿ ನಮ್ಮನ್ನು ನೋಡಿ ನನಗೆ 55 ವರ್ಷ ಆಯಿತು. ಆದರೆ ಕಲಿಬಹುದಂತ ನನಗೆ ಒಂದು ಅಂದಾಜು ಬಂತು. ಅಂದರೆ ನಮ್ಗೆ ಇಂಥದ್ದೇ ಒಂದು ಸಂಸ್ಥೆ ನಮಗೆ ಈ ಕಲಿಕೆಯನ್ನು ಕಲಿಸಲಿಕ್ಕೆ ನಮಗೆ ಪ್ರೇರಣೆ ನೀಡಿತ್ತು. ಅದೇ ರೀತಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಿನ ಬಡ ವರ್ಗದ ಮಹಿಳೆಯರಿಗೆ ಇದು ಅವರ ಇದಕ್ಕೆ ಸಹ ಮಡಿಲಿಗೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮತ್ತು ಬಾಳೆಪುನಿ ಗ್ರಾಮ ಪಂಚಾಯತ್ನ ಜಂಟಿ ಸಹಭಾಗಿತ್ವದಲ್ಲಿ ಈ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದು ಬಹುಶಃ ಭಾಳ ಯಶಸ್ವಿಯಾಗಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಲ್ಲಿ ಕೇವಲ 4 ತಿಂಗಳಲ್ಲಿ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಬಟ್ಟೆಗಳನ್ನು ಹೊಲಿದದ್ದು ನಾನು ಕಾಣಲಿಲ್ಲ, ಎಲ್ಲಿ ಕೂಡ ನನಗೆ ಗೊತ್ತಿಲ್ಲ. ಈ ಥರ ಎಲ್ಲರೂ ಭಾಳ ಶ್ರದ್ಧೆ ಮತ್ತು ಆಸಕ್ತಿಯಿಂದ ಇದನ್ನು ಕಲ್ತಿದ್ದಾರೆ ಅಂತ ಕಂಡುಬರ್ತದೆ. ನೋಡುವಾಗ ಇವರ ಕೆಲಸ ನೋಡುವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಜಕ್ಕೂ ಸಂತೋಷ ತಂದಿದೆ. ಮತ್ತು ಅವರು ಮಾಡಿದ ಕಾರ್ಯಕ್ರಮ ಅವರಿಗೆ ಕೂಡ ತೃಪ್ತಿ ಮತ್ತು ಒಂದು ಸಾರ್ಥಕತೆಯ ಭಾವವನ್ನು ಅವರಲ್ಲಿ ಮೂಡಿಸಿರ್ಬೋದು.
ಸಂತೋಷ ಪಡುವಂಥ ವಿಚಾರ. ಹಾಗೆ ಮಹಿಳೆಯರು ಇದನ್ನು ಮುಂದಕ್ಕೂ ಕೂಡ ಈ ವೃತ್ತಿಯನ್ನು ಒಂದು ಸವಾಲಾಗಿ ಇನ್ನೂ ಹೆಚ್ಚಿನ ತರಬೇತಿಯನ್ನು ಪಡೆದ ಅವಶ್ಯಕತೆ ಇದ್ದರೆ ಮುಂದೆ ಅವರ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದು ಅವರ ಮನೆಯವರಿಗೆ ತುಂಬ ಉಪಯುಕ್ತವಾಗಬಹುದು. ಇಂದಿನ ದಿನಗಳಲ್ಲಿ ಉದ್ಯೋಗಕ್ಕೆ ತೀವ್ರವಾದ ಸ್ಪರ್ಧೆ ಇರುವ ಸಂದರ್ಭದಲ್ಲಿ ಇಂಥ ಒಂದು ಉದ್ಯೋಗ ತರಬೇತಿ ಎನ್ನುವಂಥದ್ದು ಅವರ ಜೀವನಕ್ಕೆ ಒಂದು ಮುಂದೆ ಆರ್ಥಿಕವಾಗಿ ಒಂದು ಬೆನ್ನೆಲುಬಾಗಿ ನಿಲ್ಲುತ್ತದೆ. ಅವರಿಗೆ ಮನೆಯವರನ್ನು ಒಂದು ಆರ್ಥಿಕ ಸ್ವಾವಲಂಬನೆಯತ್ತ ತೆಗೆದುಕೊಂಡು ಹೋಗ್ತದೆ ಎಂದು ನಾನು ಭಾವಿಸ್ತೇನೆ. ನಮ್ಮ ಮಂತ್ರ, ನಮ್ಮ ನಾಡು ನುಡಿ. ಅಂತಹ ನಾಡಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ದಿವ್ಯಾ, ಹರಿಣಿ, ನೀತಾ, ಉಷಾ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದ್ರದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಮ್ಮ ಕಾರ್ಯಕ್ರಮಕ್ಕೆ ನೀಡಿ ತನು ಮನಗಳಿಂದ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಬಾಳೆಪುಣಿ ಗ್ರಾಮ ಪಂಚಾಯತ್ ಜಂಟಿ ಆಶ್ರಯದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಮಾರು ಮುಖ್ಯವಾಗಿ 10 ಅಂಶಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ, ಮನೆ ನಿರ್ಮಾಣ, ಉಚಿತ ಟೈಲರಿಂಗ್ ವಿತರಣೆ, ಟೈಲರಿಂಗ್ ಮಿಷನ್, ಅದೇ ರೀತಿ ನೀರಿನ ಯೋಜನೆ, ಮಹಿಳೆಯರಿಗೆ ಸ್ವಾವಲಂಬಿ ಕಾರ್ಯಕ್ರಮಗಳು, ಇನ್ನಿತರ ಹಲವಾರು 10 ಅಂಶಗಳ ಕಾರ್ಯಕ್ರಮವನ್ನು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹಮ್ಮಿಕೊಂಡಿದೆ. ಅದರಲ್ಲಿ ಒಂದು ಕಾರ್ಯಕ್ರಮವಾಗಿದೆ ಗ್ರಾಮೀಣ ಮಟ್ಟದ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಹಮ್ಮಿಕೊಂಡಂತಹ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಶಿಬಿರ. ಇದು ಪ್ರಥಮವಾಗಿ ನಾವು ನರಿಂಗಾನ ಗ್ರಾಮದಲ್ಲಿ ಹಮ್ಮಿಕೊಂಡೆವು. ಆನಂತರ ಬಾಳೆಪುಣಿ ಪಂಚಾಯತಿಯವರ ಆಸಕ್ತಿ, ಅಲ್ಲಿನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, PDOರವರ ಆಸಕ್ತಿ ಮತ್ತು ಈ ನಮ್ಮ ಊರಿಗೂ ಕೂಡ ಇಂತಹ ಒಂದು ಕಾರ್ಯಯೋಜನೆ ಬರಬೇಕೆಂಬ ಉದ್ದೇಶದಿಂದ ನಾವು ಬಾಳೆಪುಣಿಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 50ರಷ್ಟು ಮಕ್ಕಳು ಇದೀಗ ಉತ್ತೀರ್ಣರಾಗಿ ಎಲ್ಲ ರೀತಿಯ ಬೇಸಿಕ್ ನಾಲೆಜ್ಗಳನ್ನು ಪಡೆದುಕೊಂಡು ಇದೀಗ ಪ್ರಮಾಣ ಪತ್ರವನ್ನು ಸ್ವೀಕರಿಸುವ ಮತ್ತು ಬಹುಮಾನವನ್ನು ಸ್ವೀಕರಿಸುವ ಹಂತಕ್ಕೆ ತಲುಪಿದ್ದಾರೆ. ಇದು
ಇನ್ನು ಮುಂದಿನ ಹಲವಾರು ಪಂಚಾಯತ್ಗಳಿಂದ, ನಗರಸಭೆಗಳಿಂದ, ಪುರಸಭೆಗಳಿಂದ ಹಾಗೆ ಕಾರ್ಪೊರೇಷನ್ ಮಟ್ಟದಲ್ಲಿಯೂ ಕೂಡ ನಮಗೆ ನಿರಂತರವಾಗಿ ಅರ್ಜಿಗಳು ಬರ್ತಾ ಇದೆ. ನಮ್ಮಲ್ಲಿಯೂ ಕೂಡ ಇಂತಹ ಒಂದು ಸ್ವಾವಲಂಬಿ ಕಾರ್ಯಕ್ರಮವನ್ನು ಮಾಡಬೇಕು. ಏಕೆಂದರೆ ಇಂತಹ ಟೈಲರಿಂಗ್ ಕಾರ್ಯಕ್ರಮಗಳು ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ನಮ್ಮ ವಿಶೇಷತೆ ಏನೆಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಶುಲ್ಕವಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಒತ್ತಡ ಹೇರುವುದಾಗಲಿ ಅಥವಾ ಶಿಕ್ಷಕರಿಗೆ ಒತ್ತಡ ಹೇರುವುದಾಗಲಿ ಮುಕ್ತವಾಗಿ ಕಲಿಯಬೇಕು ಎಂಬ ಉದ್ದೇಶದಿಂದ ನಮ್ಮದು ಪ್ರಚಾರ ಮಾತ್ರವಲ್ಲ, ಪ್ರಚಾರಕ್ಕಾಗಿ ಅಲ್ಲ. ಒಂದು ವಿದ್ಯಾರ್ಥಿ ಕಲಿಯಬೇಕು, ಆ ಕಲಿಯುವ ಮೂಲಕ ಮನೆಯನ್ನು ಊರನ್ನು ಬೆಳಗಿಸಬೇಕು ಎಂಬ ಏಕೈಕ ಉದ್ದೇಶದಿಂದ, ಏಕೈಕ ತೀರ್ಮಾನದಿಂದ ನಾವು ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳಿದೆ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಮುಂದಿನ ಯೋಜನೆಗಳು ಕೂಡ ನಮ್ಮ ಗ್ರಾಮ ಮಟ್ಟದ ಮಹಿಳೆಯರಿಗೆ ಮತ್ತು ಸ್ವಾವಲಂಬಿಯಾಗಲು ಬಯಸುವಂತಹ ಪ್ರತಿಯೊಬ್ಬರಿಗೂ ಕೂಡ ತಲುಪಲಿದೆ ಎಂಬ ಮಾತುಗಳನ್ನು ಹೇಳುತ್ತಾ ನಿಮ್ಮ ಎಲ್ಲರ ಸಹಕಾರ ಪ್ರಾರ್ಥನೆ ಹೀಗೆ ಇರಬೇಕು. ಈ ಕಾರ್ಯಕ್ರಮಕ್ಕೆ ನನ್ನ ಇಂದಿನ ಇಲ್ಲಿ ನಿಲ್ಲುವಿಕೆಯ ಉದ್ದೇಶ ಸ್ವಾಗತವನ್ನು ಕೋರುವುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ನಿವೃತ್ತ ಅಧೀಕ್ಷಕರಾದ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಅಧೀಕ್ಷಕರಾದಂತಹ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರನ್ನು ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ತರಬೇತಿ ಶಿಬಿರದ ವಿದ್ಯಾರ್ಥಿನಿಗಳು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಹರಿಣಿಯವರು ಗುಲಾಬಿ ಹೂ ನೀಡುವ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಧನ್ಯವಾದಗಳು ವಿದ್ಯಾರ್ಥಿ ಹರಿಣಿಯವರಿಗೆ. ಇದೀಗ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಎನ್ ಅಮೀನ್ ಪಕ್ಕಲಡ್ಕ ನಮ್ಮೆಲ್ಲರ ಸ್ಫೂರ್ತಿ, ಉತ್ಸಾಹಿ ನಾಯಕ ಅಧ್ಯಕ್ಷರು, ಹಲವಾರು ವಿಭಿನ್ನವಾದ ಯೋಜನೆಗಳನ್ನು ಸಮಾಜಕ್ಕೆ ಕೊಡುಗೆ ನೀಡಲು ಬಯಸುವಂತಹ ಅಧ್ಯಕ್ಷರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿನಿ ಜಯಾರವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗೀತಾ ಭಂಡಾರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರ ಉಪಸ್ಥಿತಿಯನ್ನು ಗೌರವಿಸಿ ಇವರಿಗೆ ರಹೀನಾ ಇವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬೆನ್ನೆಲುಬು ಅಭಿವೃದ್ಧಿ ಅಧಿಕಾರಿ, ಬಾಲೆಪುನಿ ಗ್ರಾಮ ಪಂಚಾಯತ್ ಇದರ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀ ವೆಂಕಟೇಶ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಆಯಿಷಾರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕು. ಇನ್ನೋರು ನಮ್ಮ ಅತಿಥಿ ಪಂಚಾಯತಿನ ಉಪಾಧ್ಯಕ್ಷರು, ಉತ್ಸಾಹಿ ನಾಯಕ, ಸಮಾಜ ಸೇವಕರಾದಂತಹ ಬಾಲೆಪುನಿ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾದಂತಹ CM ಶರೀಫ್ ಪಟ್ಟೋರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಮಣಿಯವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ರಮಣಿಯವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಸ್ವಚ್ಛತಾ ರಾಯಭಾರಿ ಆಗಿರುವಂತಹ ಶ್ರೀ ಶೀನಾ ಶೆಟ್ಟಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವರ ಉಪಸ್ಥಿತಿಯನ್ನು ಗೌರವಿಸಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅನುಶ್ರೀ ಅವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬಾಲೆಪುನಿ ಪಂಚಾಯತ್ ಕಾರ್ಯದರ್ಶಿ ಶ್ರೀಮತಿ ಆಯಿಷಾ ಬಾನು ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಜಮೀಲಾರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ತರಬೇತಿ ಶಿಬಿರದ ಶಿಕ್ಷಕಿಯಾಗಿರುವಂತಹ ಮಾಲಾಕ್ಷಿ ಅವರನ್ನು ಕೂಡ ವೇದಿಕೆಯೆಡೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ದಿವ್ಯಾರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳನ್ನು ಪ್ರೀತಿಪೂರ್ವಕ ಸ್ವಾಗತಿಸಿ ಇಲ್ಲಿ ನೆರೆದಿರುವ ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ತೋರಿದಂತಹ ಅಶಿರುದ್ದೀನ್ ಸಾರ್ತಬೈಲು ಇವರಿಗೂ ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಪ್ರಿಯಾ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ.
ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು. ಇದರ ಅಧ್ಯಕ್ಷರಾದ ಎನ್ ಅಮೀನ್ ಪಕಲಡ್ಕರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಕಲ ಸ್ತುತಿ ಸ್ತೋತ್ರಗಳು ಸರ್ವಲೋಕ ಪಾಲಕನಿಗೆ ಮೀಸಲು. ಆತನ ಅನಂತ ಅನಂತ ಅನುಗ್ರಹಗಳು ನಮ್ಮೆಲ್ಲರ ಮೇಲೆ ವರ್ಷಿಸಲಿ. ಈಗ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ್ದಾರೆ. ಉದ್ಘಾಟನಾ ಸಂದರ್ಭದಲ್ಲಿ ಏನೆಲ್ಲ ಪ್ರಾಸ್ತಾವಿಕ ವಿಷಯಗಳನ್ನು ನಾನು ಈಗಾಗಲೇ ಹೇಳಿಯಾಗಿದೆ. ಸಹನೆ ಮತ್ತು ಕೃತಜ್ಞತೆ. ಸಾಧಾರಣವಾಗಿ ಈ ಸಹನೆ ಮತ್ತು ಕೃತಜ್ಞತೆ ಎರಡೂ ಇರಬೇಕಾಗ್ತದೆ, ಒಂದಕ್ಕೊಂದು ಪೂರಕವಾಗಿರುವಂತಹ ಅಂಶ. ಅರಬಿಯಲ್ಲಿ ಅದನ್ನು ಸಬರ್ ಮತ್ತು ಶುಕ್ರ್ ಅಂತ ಹೇಳಲಾಗಿದೆ. ಯಾರೆಲ್ಲ ಸಹನೆವಂತರಿದ್ದಾರೆ ಅವರು ವಿಜಯಿಗಳಾಗುತ್ತಾರೆ ಅಂತ ಹೇಳಲಾಗ್ತದೆ. ಸಹನೆವಂತರಾಗಿದ್ದರೆ ಸಾರದ್ದು, ಅವರು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರಬೇಕು. ಅವರನ್ನು ಶಾಕಿರೀನ್ ಅಂತ ಹೇಳಲಾಗಿದೆ, ಶುಕ್ರು ಮಾಡುವವರಂತ. ಈ ಸಂದರ್ಭದಲ್ಲಿ ನಾನು ನಿಮಗೆ ಆಧ್ಯಾತ್ಮದ ಉಪದೇಶ ಮಾಡಲು ಈ ವೇದಿಕೆಯನ್ನು ಬಳಸುತ್ತಿಲ್ಲ. ಆದರೆ ಕೆಳಗಡೆ ನಾವು ನೋಡಿ ಬಂದೆವು, ಎಲ್ಲರ ಮನಸ್ಸಲ್ಲಿ ಸಹ ಒಂದು ನಮಗೆ ಅದು ಹೇಳಬೇಕಂತಿಲ್ಲ. ಈಗ ನರಿಂಗಾನಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಬಹುಶಃ ನರಿಂಗಾನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಸರ ಆಗ್ಬೋದು, ಆದರೆ ಅದು ಸತ್ಯ. ನರಿಂಗಾನಕ್ಕಿಂತ ನಾವು ಬಾಳೆಪುಣಿಯಲ್ಲಿ ಹೆಚ್ಚು ಇಂಪ್ರೂವ್ ಆಗಿದ್ದೇವೆ. ಅದರ ಹಿನ್ನೆಲೆ ನಿಮ್ಮ ಸಹನೆ. ಯಾಕೆಂತ ಹೇಳಿದರೆ ಯಾವ ವಿಷಯ, ಯಾವ ವಿಚಾರ ಅಥವಾ ಒಂದು ಸೈದ್ಧಾಂತಿಕ ಹಿನ್ನೆಲೆಗೆ ಸಂಬಂಧಪಟ್ಟು ನಾವೆಲ್ಲ ಇಲ್ಲಿ ಬಂದು ಸೇರಿರೋರಲ್ಲ. ಸ್ವಾವಲಂಬಿ ಬದುಕಿಗೆ ಸ್ವಾಭಿಮಾನದ ಉಡುಗೊರೆ ಎಂಬುದು ನಮ್ಮ ಟೈಟಲ್. ಇಲ್ಲಿರುವ ಮಹಿಳೆಯರಲ್ಲ ಆ ಪ್ರಯತ್ನ. ಒಂದು ಸಣ್ಣ ಬಟ್ಟೆ ಅಂಗಡಿಗೆ ಹೋದ ಫೀಲ್ ಆಗ್ತದೆ, ನನಗೆ ಹಾಗೆ ಅನಿಸ್ತದೆ, ಎಲ್ರಿಗೂ ಹಾಗೆ ಅನಿಸ್ತದೆ ನನಗೆ. ಯಾವ ಬಹುಶಃ ಅಧ್ಯಕ್ಷರು ಬರಲಿಲ್ಲ, ಕೆಳಗಡೆ ಒಮ್ಮೆ ನೋಡಿ ಬಂದರೆ ಗೊತ್ತಾಗ್ಬೋದಲ್ಲ. ನಮ್ಮ ವಿದ್ಯಾರ್ಥಿಗಳ ಅವರ ಪರಿಶ್ರಮ 3 ತಿಂಗಳಲ್ಲಿ ಆ ಕಾನ್ಸಂಟ್ರೇಟ್ ಹೇಳ್ತಾರಲ್ಲ, ಏಕಾಗ್ರತೆಯಿಂದ ಮಾಡಿದಂತೆ ಅದರ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೇವೆ. ಆ ಫಲಿತಾಂಶದ ನಿಮಗೆ ನಾವು ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ಆಗ ಬರುವಾಗ ನಿಮ್ಮ ಹತ್ರ ಹೇಳಿದೆ, ಒಂದು ಸೆಂಡ್ ಆಫ್ ಮಾಡಬೇಕಂತ ಎಲ್ಲರಿಗೂ ಒಂದು ವಿಶೇಷವಾದ ಒಂದು ಆಸಕ್ತಿ ಇತ್ತು. ಅಂದರೆ ನಮ್ಮ ಬಾಲ್ಯ ನಮಗೆ ನೆನಪಾಗಲಿ ಅಂತ. ಈಗೆಲ್ಲ ಹೊಸ ಹೊಸ ಹೆಸರು ಹೇಳ್ತಾರೆ, ಗೆಟ್ ಟುಗೆದರ್, ಈ ರೀತಿಯ ಹೊಸ ಹೊಸ ಹೆಸರಿದೆ. ನಾನು ಹಳೆಯ ನಮ್ಮ 7ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ಹೋಗುವಾಗ ಪ್ರಾಥಮಿಕ ಶಾಲಾ ಸೆಂಡ್ ಆ ರೀತಿಯ ಒಂದು ಒಗ್ಗೂಡುವಿಕೆ ಅಗತ್ಯವಿದೆ ಅಂತ ನಿಮ್ಮ ಹತ್ರ ಕೇಳಿದಾಗ ಎಲ್ಲರೂ ಅದರಲ್ಲಿ ಎಷ್ಟು ಟೈಮ್ ಹಿಡಿಯಲಿಲ್ಲ, ಎಲ್ಲರೂ ಕೈ ಎತ್ತಿದ್ರು ಆ ಟೈಮಲ್ಲಿ. ಅಂದರೆ ಅಂತಹ ಒಂದು ಒಟ್ಟು ಸೇರುವಿಕೆಯ ಅಗತ್ಯ ಇದೆ. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಒಂದು ಈ ಕ್ಷೇತ್ರದಲ್ಲಿ ಇದೊಂದು ಪ್ರಯತ್ನ ನಡೆಸಿತು. ಆರಂಭದಲ್ಲಿ ಎಲ್ಲರೂ ಹೇಳಿದರು, ನಿಮ್ಮ ಇದು ಯೋಜನೆ ಸಮಾಜಕ್ಕೆ ಅಗತ್ಯ ಇಲ್ಲ ಅಂತ. ಸಿಟಿ ಲೆವೆಲೆಲ್ಲ ಹಾಗೆ ಅಭಿಪ್ರಾಯ ಬಂತು. ಮಾಡ್ತಾರೆ, ಒಂದು 2 ತಿಂಗಳು ಮಾಡ್ತಾರೆ, ಒಂದು 3 ತಿಂಗಳು ಮಾಡ್ತಾರೆ, ಹಾಗೆ ಬಿಟ್ಟುಬಿಡ್ತಾರೆ. ಮತ್ತು ಅದರ ಫಲಿತಾಂಶ ಇಲ್ಲ, ಯಾರೂ ಕಲಿತವರಿಲ್ಲ, ಯಾರೂ ಮಾಡಿದವರಿಲ್ಲ ಅಂತ. ಆಗ ನಾವೊಂದು ಸರ್ವೆ ಹೋಗುವಾಗ ಕಂಡು ಬಂದದಂತ ಹೇಳಿದರೆ ವಿದ್ಯಾರ್ಥಿಗಳ ಸಮಸ್ಯೆ ಆಗಿರಲಿಲ್ಲ, ಅದು ಶಿಕ್ಷಕಿಯ ಕೊರತೆ ಆಗಿತ್ತು. ಶಿಕ್ಷಕಿಯ ಕೊರತೆ ಮಾತ್ರ ಇಲ್ಲಲ್ಲ, ಅವರನ್ನು ಮ್ಯಾನೇಜ್ ಮಾಡುವಂತಹ ಯಾವ ಸಂಸ್ಥೆಯೋ ಅಥವಾ ಸಂಘವು ಅವರನ್ನು ಮ್ಯಾನೇಜ್ ಮಾಡ್ತದೋ ಅವರ ಕೊರತೆ ಸಹ ಎದ್ದು ಕಾಣ್ತಿತ್ತು.
ಇಲ್ಲಿ ಸಮಸ್ಯೆ ವಿದ್ಯಾರ್ಥಿಗಳದ್ದಾಗಿರಲಿಲ್ಲ. ಎಲ್ಲರ ಹತ್ರ ಕೇಳಿದ್ರು, 1 ವರ್ಷ ಆದರೂ ಇನ್ನೂ ಸರಿಯಾಗಿ ಸ್ಟಿಚ್ ಮಾಡಿ, ಒಂದು ಲೈನ್ ಸ್ಟಿಚ್ ಮಾಡಲಿಕ್ಕಾಗಲಿ, ಒಂದು ಗುಬ್ಬಿ ಹೊಲಿಲಿಕ್ಕಾಗಲಿ ಆಗದಂಥ ಸ್ಥಿತಿ ಆದರೆ ಎಲ್ಲ ಕಡೆ ವಿಸಿಟ್ ಆಗೋ ಹೆಚ್ಚಿನ ಕಡೆ ವಿಷಯ ಅಷ್ಟೇ. ಮತ್ತು ನಾವು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಕಡೆ ಹೋದೆವು. ಒಂದು ಸೈಂಟಿಫಿಕ್ ಆಗಿ ಪ್ರೊಫೆಷನಲಲ್ಲಿ ಇಡಿ ಅವರು ಹಣ ಕೊಟ್ಟು 3 ತಿಂಗಳು ಮತ್ತು 6 ತಿಂಗಳ ಕೋರ್ಸೆಲ್ಲ ಮಾಡುವವ್ರ ಹತ್ರ ಅವರನ್ನು ಕನ್ಸಲ್ಟ್ ಆದೆವು. ಅಲ್ಲಿ ನೋಡುವಾಗ ಸಿಸ್ಟಮ್ ಅದಕ್ಕಿಂತಲೂ ಒಳ್ಳೆಯ ಸಿಸ್ಟಮ್ ನಮ್ಮ ಟೀಚರ್ ಅದು. ಇಲ್ಲಿ ಬಾಲಪುಣ್ಯ ಸಂದರ್ಭದಲ್ಲೇ ಸೇರಿದಂಥ ಮಕ್ಕಳು ಇನ್ನೂ ಸಹ ನೀವು ಹೇಳಿದಷ್ಟು ಒಂದು ಫ್ರಾಕ್ ಹೊಡೆಯಲಿಕ್ಕೂ ಕಲೀಲಿಲ್ಲ. ನಾನಲ್ಲಿ ಭೇಟಿ ಮಾಡಿ ಅವರನ್ನು ಸಂಪರ್ಕಿಸಿ ಬಂದೆ, ಯಾವ ಲೆವೆಲಲ್ಲಿ ಇದೆ ಅಂತ. ಮಾತ್ರ ನಮ್ಮ ಟೀಚರ್ ಮಾತ್ರ ನಾನು ಈಗಾಗಲೇ ಹೇಳ್ತೇನೆ, ಇವ್ರ ಟೀಚರ್ಗೆ ನಿಜವಾಗಿಯೂ ಇದರ ಅಗತ್ಯ ಇಲ್ಲ, ಆದರೂ ಸಹ ಅವ್ರು ಮಾಡ್ತಾರೆ. ಹೊರಗಡೆ ಹೋದರೆ ಇದಕ್ಕಿಂತ ಎಷ್ಟೋ ಹೆಚ್ಚು ದುಪ್ಪಟ್ಟು ದುಡಿಲಿಕ್ಕೆ ಸಾಧ್ಯ ಇದೆ ಮನೆಯಲ್ಲಿದ್ದರು. ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ನಿಮಗೆ. ಅದರಲ್ಲಿ ಒಂದು ಆತ್ಮಸಂತೃಪ್ತಿ, ನೆಮ್ಮದಿ, ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ, ತೃಪ್ತಿಯ ಮಟ್ಟ ಅವರಿಗೆ ಇದು ಜಾಸ್ತಿ ಗಳಿಸುವುದರಿಂದ ಅವರಲ್ಲಿ ಇಲ್ಲ, ಅವರಿಗೆ ಸಿಗುವುದಿಲ್ಲ. ಇದರಲ್ಲಿ ಸಿಗ್ತದೆ ಎಂಬ ಮಾನದನ್ನು ಇಟ್ಟುಕೊಂಡು ನಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ವೇದಿಕೆಯಲ್ಲಿ ಇರುವವರೆಲ್ಲರನ್ನೆಲ್ಲ ನಾನು ಯಾರನ್ನೂ ಉದ್ದೇಶಿಸಲಿಲ್ಲ, ಇಲ್ಲದಿದ್ದರೆ ಹೇಳುವಂಥ ಒಂದು ಸಂಪ್ರದಾಯ ಇದೆ, ಅವರೇ ಅವರೇ ಅಂತ ಹೇಳಿ ಲಾಸ್ಟಿಗೆ. ಆದ ಕಾರಣ ಸಮಯ ಆದಷ್ಟು ಶಾರ್ಟ್ ಆಗಬೇಕು. ನಮಗೆ ಅತಿಥಿಗಳಿಗೆ ಎಲ್ರಿಗೂ ಬೇರೆ ಬೇರೆ ಕಾರ್ಯಕ್ರಮಗಳಿರುವ ಕಾರಣ ಒಂದು ಲಂಚಿನ ವ್ಯವಸ್ಥೆ ಮಾಡಲಾಗಿದೆ. ಅದರ ಬಳಿಕ ಈ ಕಾರ್ಯಕ್ರಮವು ಮುಕ್ತಾಯವಾಗಲಿದೆ. ನಮ್ಮ ಈ ಕಾರ್ಯಕ್ರಮ ನಂತರ ಇಲ್ಲಿಂದ ನಾವು ಪಾವೂರಿಗೆ ಹೋಗಲಿದ್ದೇವೆ. ದೇವರು ಇಚ್ಛಿಸಿದರೆ ಬರುವ ದಿನಗಳಲ್ಲಿ ಟೀಚರ್ಸ್ ಒಂದು ಪ್ರಾಜೆಕ್ಟ್ ಇಟ್ಟಿದ್ದಾರೆ. ನಾನು ಕಂಪ್ಯೂಟರ್ ಮುಖಾಂತರ ಹೊಸ ಸಿಸ್ಟಮಲ್ಲಿ ಅವರಿಗೆ ಕಲಿಸುವಂಥ, ಡಿಸೈನ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಅಂದರೆ ನಾವು ತಂತ್ರಜ್ಞಾನದೊಂದಿಗೆ ಮುಂದುವರಿದರೆ ಹೆಚ್ಚು ಫಾಸ್ಟಾಗಿ ಆಗ್ಬೋದು. ಬರುವ ದಿನಗಳಲ್ಲಿ ಹಾಗೆ ಮಾಡುವಂತಹ ಒಂದು ಉದ್ದೇಶವಿದೆ. ನೀವೆಲ್ಲ ಪ್ರಾರ್ಥಿಸಿ ಅದರೊಟ್ಟಿಗೆ ಸಹಕರಿಸಿ. ಇನ್ನು ನಾವು ಈ ಯೋಜನೆಯೊಂದಿಗೆ 10 ಯೋಜನೆ ಹಾಕಿದ್ದೇವೆ. ಜಲಭಾಗ್ಯ ಸಹ ಹಾಕಿದ್ದೇವೆ. ಒಂದು ಬೋರ್ವೆಲ್ ಮತ್ತು ಭದ್ರಾವತಿ ಒಂದು ರೂರಲ್ ಏರಿಯೆಲ್ಲ ಆಗ್ತಾ ಇದೆ ಈಗಾಗಲೇ. ಕೆಲವು ಕಡೆ ಅದರ ವ್ಯವಸ್ಥೆ ಮಾಡಿ, ಎಲ್ಲಿ ನೀರಿನ ಅವಶ್ಯಕತೆ ಇಲ್ಲ ಅಲ್ಲಿ ಬೋರು ತೊಡಗುವಂಥ ವ್ಯವಸ್ಥೆ ದಶಮಾನೋತ್ಸವದ ಪ್ರಯುಕ್ತ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಂದು ತಮ್ಮೆಲ್ಲರಿಗೆ ಬಹಿರಂಗವಾಗಿ ಒಂದು ಆಮಂತ್ರಣ ಕೊಡ್ತಾ ಇದ್ದೇನೆ. 24 ತಾರೀಕು ರವೀಂದ್ರ ಕಲಾಭವನದಲ್ಲಿ ನಾವು ಪ್ರತಿ ವರ್ಷ 200 ಮಕ್ಕಳಿಗೆ, ಅದು ಸರಿಗೆ ಗೊತ್ತಿದೆ, ಆ 200 ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಡ್ತಿದ್ದೇವೆ. ಈ ನಮ್ಮ ಸಿಸ್ಟಮ್ ಸಹ ಹೇಳಿದ್ದೇವೆ. ಎಲ್ಲ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿ ನಾವು 10 ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ. ಅವರಿಗೆ ಯಾರೆಲ್ಲ ಫೀಸ್ ಕಟ್ಟಲಿಲ್ಲ ಅವರದ್ದು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದ, ಅವರ ರೆಫರೆನ್ಸಲ್ಲಿ ಬರ್ತಾ ಇದೆ. ಅದನ್ನು 24 ತಾರೀಕಿಗೆ. ಮತ್ತು ಇಲ್ಲಿಯ ಬಹುಮಾನದ ಒಂದು ನಿಮಗೆ ಒಂದು ಯಾರೆಲ್ಲ ವಿದ್ಯಾರ್ಥಿ ಇದ್ದಾರೆ ಅವರಿಗೆ ಅವಶ್ಯಕತೆ ಇದ್ದುವವರಿಗೆ ಹೊಲಿಗೆ ಯಂತ್ರ ಸಹ, ಅದಂದರೆ ಟೀಚರ್ ರೆಫರ್ ಮಾಡ್ತಾರೆ, ಬಾಕಿ ಪಂಚಾಯತ್ ಅವರು ರೆಫರ್ ಮಾಡಿರೋವರಿಗೆ ಅಂತೇಳಿ ಆ ವೇದಿಕೆಯಲ್ಲಿ ಒಂದು ಸಂಖ್ಯೆ ಕೊಡ್ತೇವೆ ನಾವು. ಇನ್ನು ಅದರ ಬಳಿಕ, ಕಾರ್ಯಕ್ರಮದ ಬಳಿಕ 24 ಕಾರ್ಯಕ್ರಮದ ನಂತರ ಬರುವ ದಿನಗಳಲ್ಲಿ ಒಂದು ಅಕಾಡೆಮಿಕ್ ಆಗಿ ಮಾಡುವಂತಹ ಯೋಜನೆಯೂ ಇದೆ. ಅದು UPSC ಆಗಲಿ, KSC, ಆ ಟೈಪ್ ಆ ರೀತಿಯ ಅಂತ ಇರುವಂಥವರಿಗೆ ಅದರ ಅವಶ್ಯಕತೆ ಇದ್ದರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಸರ್ ಇದ್ದಾರೆ. ಆದ ಕಾರಣ ಆ ರೀತಿಯ ಒಂದು ಯೋಜನೆ ಸಹ ಮುಂಬರುವ ದಿನಗಳನ್ನು ಹಾಕಲಾಗಿದೆ. ನಮ್ಮ ಮುಖ್ಯ ಉದ್ದೇಶ ಶಿಕ್ಷಣ, ಉದ್ಯೋಗ, ಆರೋಗ್ಯ ಈ 3 ಕ್ಷೇತ್ರಕ್ಕೆ ಸಂಬಂಧಪಟ್ಟು ನಮ್ಮಿಂದಾದಂತಹ ಎಲ್ಲ ರೀತಿಯ ಸಮಾಜಮುಖಿ ಕೆಲಸ ಮಾಡಲು ನಾವು ಪ್ರಯತ್ನಿಸ್ತಾ ಇದ್ದೇವೆ. ಆ ಭಗವಂತನ ಆ ನಿಟ್ಟಿನಲ್ಲಿ ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಾಳೆಪುಳ್ಯ ಗ್ರಾಮವನ್ನು ಪರೋಕ್ಷವಾಗಿ ಹೊಗಳಿ ಮತ್ತು ಟ್ರಸ್ಟ್ ಸೇವೆಯ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ತಿಳಿಸಿರುವ ತಮಗೆ ಕೃತಜ್ಞತೆಗಳು ಸರ್. ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ 10ನೇ ವರ್ಷದ ಬ್ರೋಷರ್ ಬಿಡುಗಡೆಯನ್ನು ಈ ಸಂದರ್ಭದಲ್ಲಿ ಮಾಡಲು ಇಚ್ಛಿಸುತ್ತಿದ್ದೇವೆ. ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬ್ರೋಷರ್ ಬಿಡುಗಡೆಯ ಮೂಲಕ ನೆರವೇರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ.
ನಡೆಸಿದಂತಹ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ, ನಿವೃತ್ತ ಅಧಿಕೃತರು, ವಿಶ್ವವಿದ್ಯಾನಿಲಯ ಮಂಗಳೂರು, ಇವರಿಗೆ ಮತ್ತು ಅತಿಥಿಗಳಿಗೆ ಧನ್ಯವಾದವನ್ನು ತಿಳಿಸುತ್ತಾ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರು ಒಂದೆರಡು ಹಿತವಚನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮತ್ತು ಬಾಳೆಪುನಿ ಗ್ರಾಮ ಪಂಚಾಯತ್ ಇದರ ಸಹಭಾಗಿತ್ವದಲ್ಲಿ ಇಂದು ನಡೆದಂಥ ಒಂದು ಅಪೂರ್ವವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ನಾವು ಕಳೆದ ಆಗಸ್ಟ್ 15ರಂದು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸ್ಥಳೀಯ ಮಹಿಳೆಯರಿಗೆ ಸ್ಥಳೀಯ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಶಿಬಿರದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ. ಆ ದಿನದಂದು ಎಲ್ಲ ತರಬೇತಿಯಲ್ಲಿ ಪಾಲ್ಗೊಳ್ಳುವಂಥ ಮಹಿಳೆಯರಿದ್ದರು, ಅತಿಥಿಗಳಿದ್ದರು. ಇಂದು ಅಂದರೆ ಡಿಸೆಂಬರ್ 25ರಂದು ನಾವು ಅದರ ಸಮಾರೋಪ ಸಮಾರಂಭವನ್ನು ನೋಡ್ತಾ ಇದ್ದೇವೆ. ಹಾಗೆ ಇಂದಿನ ಸಮಾರಂಭದಲ್ಲಿ ಯಾರು ಈ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಲಿಕ್ಕಿದ್ದೇವೆ. ಇದನ್ನು ಈ ಎರಡೂ ಕಾರ್ಯಕ್ರಮಗಳನ್ನು ಬಹುಶಃ ಅವರು ನಿರ್ದಿಷ್ಟ ದಿನಾಂಕಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕಾಣ್ತದೆ. ಎರಡೂ ಕೂಡ ಒಂದು ಭಾಳ ನಮಗೆ ಸಂತೋಷ ನೀಡುವಂಥ ದಿನಗಳು. ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯಂದು ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಇದು ಆ ದಿನದಂದು ನಡೆದ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇಂದು ಡಿಸೆಂಬರ್ 25ರಂದು, ಅಂದರೆ ಕ್ರಿಸ್ತ ಜಯಂತಿ, ಕ್ರಿಸ್ಮಸ್ ದಿನದಂದು, ಅಂದರೆ ಒಂದು ಶುಭ ದಿನದಂದು ಕೊನೆಗೊಳ್ತಾ ಇದೆ. ಅದನ್ನು ಅವರು ಭಾಳ ಅರ್ಥಪೂರ್ಣವಾಗಿ ಇಟ್ಕೊಂಡೇ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. 4 ತಿಂಗಳ ಕಾಲ ಇಲ್ಲಿ ವಿದ್ಯಾರ್ಥಿಗಳು ಈ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ. ಅದರ ಯಶಸ್ವಿ ಆಗಿದೆ ಇಲ್ವಾ ಅಂತ ನಾವು ಈಗಾಗಲೇ ಕೆಳಗೆ ಅವರ ತರಬೇತಿಯ ಕೊಠಡಿಯಲ್ಲಿ ನಾವು ನೋಡಿದ್ದೇವೆ. 4 ತಿಂಗಳಲ್ಲಿ ಅವರ ಏನು ಸಾಧನೆ ಇದೆ ಅದು ನಿಜಕ್ಕೂ ಅದ್ಭುತವಾದದ್ದು. ಅವರು ಉತ್ತಮ ರೀತಿಯಲ್ಲಿ ಉಡುಗೆ ತೊಡುಗೆಗಳನ್ನೆಲ್ಲ ಸ್ಟಿಚ್ ಮಾಡಿ ಅಲ್ಲಿ ನೋಡಲಿಕ್ಕೆ ನಮಗೆ ಅತಿಥಿಗಳಿಗೆ ಇಟ್ಟಿದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮ ಇಷ್ಟು 4 ತಿಂಗಳಲ್ಲಿ ಇಂಥ ಒಂದು ಪ್ರಗತಿಯನ್ನು ವಿದ್ಯಾರ್ಥಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಅವರ ತಂಡಕ್ಕೆ ಇದೊಂದು ಸಂತೃಪ್ತಿಯ ದಿನ ಅಂತ ನಾನು ಭಾವಿಸ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ಭಾರತ್ ಸೋಷಿಯಲ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತುಗಳು. ನಾನು ಕಳೆದ 7-8 ವರ್ಷಗಳಿಂದ ಅವರ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಬಂದಿದ್ದೇನೆ. ಅವರು ನನ್ನನ್ನು ಪ್ರತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಅದು ನನ್ನ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ. ಎಲ್ಲವೂ ಸಮಾಜಮುಖಿ ಕಾರ್ಯಕ್ರಮಗಳು. ಇತ್ತೀಚೆಗೆ ನಗರವನ್ನು ಬಿಟ್ಟು ಹೊರಗಡೆ ಬಂದು ಗ್ರಾಮ ಕೇಂದ್ರಿತವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ನನಗೆ ಹೆಚ್ಚಿನ ಸಂತೋಷವನ್ನು ನೀಡಿದೆ. ಯಾಕೆಂದರೆ ನಮ್ಮ ದೇಶ ಹಳ್ಳಿ ಗ್ರಾಮಗಳ ದೇಶ. ಇಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಉತ್ತೇಜನ ಅಗತ್ಯ ಇದೆ. ಇದಕ್ಕಾಗಿ ಅವರು ಭಾಳ ಶ್ರಮಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಕಾರ್ಯ ಎಂದು ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ನಾವು ನೋಡಲಿಕ್ಕೆ ಇವತ್ತು ವೇದಿಕೆ ಮೇಲೆ ಭಾಷಣ ಮಾಡೋದು ಸುಲಭ. ದಯವಿಟ್ಟು ಗಮನಿಸಿ, ನಾನು ಹೆಚ್ಚು ಮಾತಾಡೋದಿಲ್ಲ. ಇಂದಿನ ದಿನಗಳಲ್ಲಿ ಭಾಷಣ ಮಾಡಲಿಕ್ಕೆ ಆಸಕ್ತಿ ಇದ್ದವರ ಸಂಖ್ಯೆ ಜಾಸ್ತಿ ಆಗದೇ ಇದೆ. ಆದರೆ ಭಾಷಣ ಕೇಳುವಲ್ಲಿಯೂ ಆಸಕ್ತಿ ವಹಿಸುವವರ ಸಂಖ್ಯೆ ಭಾಳ ಕಡಿಮೆ ಇದೆ. ಹಾಗಾಗಿ ಗಾಬರಿ ಬೇಡ. ನಾನು ಕೆಲವೇ ಮಾತುಗಳಲ್ಲಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇದ್ದೇನೆ. ಆದರೂ ಕೆಲವು ಔಪಚಾರಿಕವಾದ ಮತ್ತು ಅಗತ್ಯವಾದ ಮಾತುಗಳನ್ನು ನೀಡದಿದ್ದರೆ ಅದು ತಪ್ಪಾದೀತು ಎಂದು ಭಾವಿಸ್ತೇನೆ. ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕಳೆದ 10 ವರ್ಷಗಳಿಂದ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಇವರು ಈಗ 10ನೇ ವರ್ಷದ ವಾರ್ಷಿಕೋತ್ಸವದ ಹೊಸ್ತಿಲಲ್ಲಿದ್ದಾರೆ. ಈಗಾಗಲೇ ಅದರ ಅಧ್ಯಕ್ಷರಾದ ನನ್ನ ಸ್ನೇಹಿತರು ನೂರುಲ್ ಅಮೀನ್ ಅವರು ಅದು 10 ವರ್ಷಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ, 10ನೇ ವರ್ಷದ ಪ್ರಯುಕ್ತ ಯಾವ ಕಾರ್ಯಕ್ರಮಗಳನ್ನು ಅವರು ಸಮಾಜದ ಮುಂದೆ ಮಂಡಿಸಲಿದ್ದಾರೆ, ಸಮಾಜದ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಎನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರು ಯಾವುದೇ
ದೇಣಿಗೆ ಅಥವಾ ಡೊನೇಷನನ್ನು ಪಡ್ಕೊಳ್ಳದೆ ಅವರ ತಂಡದವರೇ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿಕೊಂಡು ಅವರೇ ಮಾಡ್ತಾ ಇದ್ದಾರೆ. ಇಂದಿನ ದಿನಗಳಲ್ಲಿ ಇದು ತೀರಾ ವಿರಳ ಎಂದು ನಾವು ಭಾವಿಸ್ತೀವಿ. ಹಾಗಂತ ದೇಣಿಗೆ ಸಂಗ್ರಹ ಮಾಡೋದು ತಪ್ಪು ಅಂತ ನಾನು ಭಾವಿಸ್ತಿಲ್ಲ. ಆದರೆ ಇಂಥ ಹೃದಯ ವೈಶಾಲ್ಯದ ಮತ್ತು ನಿಸ್ವಾರ್ಥತೆಯ ಕೆಲಸ ತೀರಾ ವಿರಳ. ಹಾಗಾಗಿ ಈ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈಗ ತರಬೇತಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ಇದ್ದೇನೆ. ನಾನು ನರಿಂಗಾನದಲ್ಲಿ ಕೂಡ ಇಂಥ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಅವರು ಏರ್ಪಡಿಸಿದರು. ಅಲ್ಲಿ ಸುಮಾರು 3 ತಿಂಗಳು. ಒಂದು ವ್ಯತ್ಯಾಸ ಅಂದರೆ ಇಲ್ಲಿ 1 ತಿಂಗಳು ಜಾಸ್ತಿ ಅಂತ ಭಾವಿಸ್ತೀನಿ, 4 ತಿಂಗಳು. ಆದರೆ ಇಲ್ಲಿಯ ವಿದ್ಯಾರ್ಥಿಗಳು ಬಹುಶಃ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಂದರೆ ಇದು ಶಿಕ್ಷಕಿ ಮಾಲತಾಕ್ಷಿ ಅವರು ಮಾಡಿದಂಥ ಈ ತರಬೇತಿ, ಅವರಿಗೋಸ್ಕರ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಅಗತ್ಯವಾಗಿ ಅವರು ಈ ಅಭಿನಂದನೆಗೆ ಅರ್ಹರು. ಅವರ ತರಬೇತಿ ಏನುಂಟು ಅದು ವಿದ್ಯಾರ್ಥಿಗಳಲ್ಲಿ ಫಲ ಕೊಟ್ಟಿದೆ. ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ ಉಡುಪು ತೊಡುಪುಗಳನ್ನು ನೋಡಿ ನನಗೆ ಸಂತೋಷ ಆಯಿತು. ಆದರೆ ಒಂದು ಸೂಚನೆ, ಇಲ್ಲಿ ಯಾರೆಲ್ಲ ಈ ತರಬೇತಿಯನ್ನು ಪಡೆದಿದ್ದಾರೆ ಅವರು ದಯವಿಟ್ಟು ಇದನ್ನು ಮುಂದುವರಿಸಬೇಕು. ಅಗತ್ಯ ಇದ್ದರೆ ಹೆಚ್ಚಿನ ತರಬೇತಿಯನ್ನು ಅವರಿಂದ ಅಥವಾ ಬೇರೆಯವರಿಂದ ಪಡ್ಕೊಳ್ಬೋದು. ಇದು ನಿಮ್ಮ ಆರ್ಥಿಕ ಸ್ವಾವಲಂಬನೆಗೆ ಒಂದು ದಾರಿ. ಹಾಗೆ ನಿಮ್ಮ ಮನೆಗೆ ಕೂಡ ಮುಂದಿನ ದಿನಗಳಲ್ಲಿ ಇದರಿಂದ ಖಂಡಿತ ಪ್ರಯೋಜನ ಆಗಲಿದೆ. ಅದನ್ನು ನೀವು ದಯವಿಟ್ಟು ಬಳಸಿಕೊಳ್ಳಿ ಅಂತ ಹೇಳಿಕೆ ಬಯಸ್ತೇನೆ. ಹಬ್ಬದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದ್ದಾರೆ, ಯಾವುದೋ ಒಂದು ಭಾಷಣದಲ್ಲಿ. ಅದರ ಕ್ಲಿಪ್ಪಿಂಗ್ಸನ್ನು ನಾನು ನೋಡಿದ್ದೇನೆ. ಅವರು ಈ ಭಾಷಣ ಮಾಡ್ತಾ ಹೇಳಿದರು, ನಾನು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಬ್ರಿಡ್ಜಸ್, ರೋಡುಗಳು, ಕಾಲುವೆಗಳು, ಭವನಗಳನ್ನು ಕಟ್ಟಿಸಿದ್ದೇನೆ. ಆದರೆ ನನಗೆ ಅದಕ್ಕಿಂತ ಹೆಚ್ಚು ಪ್ರೀತಿದ್ದು, ಹೆಚ್ಚು ಅಗತ್ಯದ್ದು ಅಂತ ಅಂತ ಹೇಳಿದರೆ, ನಮ್ಮಲ್ಲಿ ನನ್ನ ಕ್ಷೇತ್ರದ ಜನರಲ್ಲಿ ಇರಬೇಕಂತ ಸಹೋದರತ್ವ, ನಮ್ಮ ಸಂಬಂಧಗಳು ಚೆನ್ನಾಗಿರಬೇಕು. ಜಾತಿ ಮತ ಭಾಷೆ ಮೀರಿದಂಥ ಸಂಬಂಧಗಳು ನಮ್ಮಲ್ಲಿ ಇರಬೇಕು. ಅದು ನನಗೆ ಹೆಚ್ಚು ಮುಖ್ಯವಾದದ್ದು. ಅದನ್ನು ಈ ಸಂದರ್ಭದಲ್ಲಿ ಯಾಕೆ ಉಲ್ಲೇಖಿಸಿದೆನೆಂದರೆ, ಇಂದಿನ ದಿನಗಳು ಭಾಳ ಸೂಕ್ಷ್ಮವಾಗ್ತಾ ಇದೆ. ಸಮಾಜದಲ್ಲಿ ನಮ್ಮ ಸಂಬಂಧಗಳು ಭಾಳ ಸೀಮಿತವನ್ನು ತಲುಪ್ತಾ ಇದೆ. ಹಾಗಾಗಿ ನಾವು ಎಲ್ಲರೂ ಈ ಸಹೋದರತ್ವ, ಬಾಂಧವ್ಯ ಸಂಬಂಧಗಳನ್ನೆಲ್ಲ ಚೆನ್ನಾಗಿ ಇಟ್ಟುಕೊಂಡು ನಮ್ಮ ಸಮಾಜದ ಉನ್ನತಿಗೆ ಪ್ರಯತ್ನಿಸಬೇಕೆಂದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆಯನ್ನು ನಿರ್ವಹಿಸಿ ಉದ್ಘಾಟನಾ ನುಡಿಗಳನ್ನಾಡಿದ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮ್ಮ ಮಾರ್ಗದರ್ಶನ ನಿರಂತರವಾಗಿ ಹೀಗೆ ಇರಲಿ ಎಂದು ಬಯಸುತ್ತಾ, ಅದು ನಮ್ಮ ಸಂಸ್ಥೆಗೆ ಸ್ಫೂರ್ತಿಯಾಗಿದೆ ಸರ್. ಇದೀಗ 3 ತಿಂಗಳ ಹೊಲಿಗೆ ತರಬೇತಿಯಲ್ಲಿ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳ ಕರಕುಶಲತೆಯನ್ನು ಆಧರಿಸಿ ಬಹುಮಾನ ನೀಡಲು ಬಯಸುತ್ತಿದ್ದೇವೆ. ಈ ಬಹುಮಾನ ವಿತರಣೆಯನ್ನು ಶ್ರೀಮತಿ ಮಾಲಾಕ್ಷಿ ಮ್ಯಾಮ್ ಇವರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ 4 ತಿಂಗಳ ಮಹಿಳಾ ತರಬೇತಿ ಶಿಬಿರಕ್ಕೆ ಪ್ರತಿದಿನ ಹಾಜರಾತಿ ಪಡೆದ ವಿದ್ಯಾರ್ಥಿನಿ ಪ್ರಥಮ ಬಹುಮಾನ ಶರಿಯತ್. ಇವರಿಗೆ ಎನ್ ಆಮೀನ್ ಪಕಲಡ್ಕ, ಅಧ್ಯಕ್ಷರು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು, ಇವರು ಬಹುಮಾನ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆಯೇ ಕೊಟ್ಟ ಈ ತರಬೇತಿಯನ್ನು ಉತ್ತಮವಾಗಿ ಉಪಯೋಗಿಸಿಕೊಂಡು ಬ್ಯಾಚಿನ ಪ್ರಕಾರ ಪ್ರಥಮ ದ್ವಿತೀಯ ಬಹುಮಾನವನ್ನು ಪಡೆದ ವಿದ್ಯಾರ್ಥಿನಿಯರು: ಪ್ರಥಮ ಬ್ಯಾಚ್ ಆಯಿಷಾ ಎಂ. ಇವರಿಗೆ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದ್ವಿತೀಯ ಬಹುಮಾನ ಆಯಿಷಾ ಬಾನು. ಸೆಕೆಂಡ್ ಬ್ಯಾಚ್ ಪ್ರಥಮ ಬಹುಮಾನ ನಸೀಫಾ. ಇವರಿಗೆ ಶ್ರೀಮತಿ ಗೀತಾ ಭಂಡಾರಿ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದ್ವಿತೀಯ ಬಹುಮಾನ ಹರಿಣಿ. ಇವರಿಗೆ ಶ್ರೀ ವೆಂಕಟೇಶ್ ಅಭಿವೃದ್ಧಿ ಅಧಿಕಾರಿ, ಬಾಳಿಪುನಿ ಗ್ರಾಮ ಪಂಚಾಯತ್ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಥಮ ಬಹುಮಾನ ಉಮಲ್ ಸೆಲಿಮಾ. ಇವರಿಗೆ
CM ಶರೀಫ್ ಪಟ್ಟೋರಿ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದ್ವಿತೀಯ ಬಹುಮಾನ BS ರಮ್ಲತ್. ಇವರಿಗೆ ಶ್ರೀ ಸೀನಾ ಶೆಟ್ಟಿ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಲ್ಲ ಬಿಡಿ ಬೇಡ. ಅದೇಗೆ ಹೇಳುದು ಹಿಂದೆ ಏನಾದರೂ ನೀವೇ ಹೇಳಿ, ನಾನು ಹೆಸರು ಕರಿತೇನೆ. ಹಾಗೆ ಹೆಸರು ನಾನು ಕರಿತೇನೆ ಬೇಕಾದರೆ. ಮ್ಯಾನೇಜ್ಮೆಂಟು ಪ್ರಯುಕ್ತ ಒಟ್ಟು ಬಿಡು. ಮ್ಯಾನೇಜ್ಮೆಂಟ್ ಅಭಿಪ್ರಾಯ ಪ್ರಕಾರ ಇಬ್ಬರನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಸಫ್ರಾ ಮತ್ತು ಶಂಷದ್. ಆಯಿಷಾ ಬಾನು BA ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ಕೃಷ್ಣಮೂಲ್ಯ ಸರ್ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. 3 ತಿಂಗಳ ಕಷ್ಟ ನಷ್ಟ ದುಃಖ ಸುಖ ಎಲ್ಲವನ್ನೂ ಮರೆತು ತರಗತಿಗೆ ಆಗಮಿಸಿ ಶ್ರದ್ಧೆಯಿಂದ ಪಾಠ ಕಲಿತಿರುವ ನಮ್ಮಂತಹ ಎಲ್ಲ ವಿದ್ಯಾರ್ಥಿಗಳ ಒಂದೆರಡು ನಿಹಿತ ವಚನಗಳು ಅನಿಸಿಕೆಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತಿದ್ದಾರೆ ಅನುಶ್ರೀ, ಫಸ್ಟ್ ಬ್ಯಾಚ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಅನುಶ್ರೀ. ಮಹಿಳೆಯರಿಗೆ ಉಚಿತ ತರಬೇತಿ ಶಿಬಿರವನ್ನು ಕಂಡಕ್ಟ್ ಮಾಡಿರುವಂತಹ ಭಾರತೀಯ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಮತ್ತು ಬಾಳೆಪುನಿ ಗ್ರಾಮ ಪಂಚಾಯತ್ಗೆ ಫಸ್ಟ್ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈ 3 ತಿಂಗಳಲ್ಲಿ ತುಂಬಾ ಕಲ್ತಿದ್ದೀನಿ. ನನಗೆ ಫಸ್ಟ್ ಬೇಸಿಕ್ಸ್ ಡಿಶ್ ಮಾಡಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ನಾನು ನನ್ನದೇ ಡ್ರೆಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿಯವರ ಡ್ರೆಸ್ ಆಗ್ಬೋದು ಹೊಲಿಬಹುದು ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇದರಿಂದ ಮಹಿಳೆಯರಿಗೆ ಅವರದೇ ಆದಂತಹ ಉದ್ಯೋಗವನ್ನು ಕೂಡ ಅವರು ಮಾಡಬಹುದು. ನಮಗೆ ಸಿಕ್ಕಿರುವಂಥ ಟೀಚರ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರು ಡ್ರೆಸ್ ಸ್ಟಿಚಿಂಗ್ ಮಾಡಿರುವಂಥ ಉಲ್ಲನ್ ಎಂಬ್ರಾಯ್ಡರಿನ ಕೂಡ ಹೇಳ್ಕೊಟ್ಟಿದ್ದಾರೆ. ನಮಗೆ ಮೆಷಿನಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಯಾವ ಥರ ನಾವೇ ಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ. ನಮಗೆ ಗ್ರಾಮ ಪಂಚಾಯತ್ ಅವರು ಕೊಟ್ಟಿರುವಂಥ ಕಟ್ಟಡ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ಇಕ್ಕಟ್ಟಾಗಿಲ್ಲ. ಹಾಗಾಗಿ ನಾನು ಭಾರತೀಯ ಸೋಷಿಯಲ್ ಟ್ರಸ್ಟ್ನವರಿಗೆ ಮತ್ತು ಗ್ರಾಮ ಪಂಚಾಯತಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಟೀಚರ್ಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೋರ್ವ ವಿದ್ಯಾರ್ಥಿ ನಸೀಫಾ. ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಬಾಳೆಪುನಿ ಗ್ರಾಮದ ಇಲ್ಲಿ ಬಂದಿರುವ ಎಲ್ಲ ಗೌರವಾನ್ಯ ಅತಿಥಿಗಳು ಮತ್ತು ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ನಿಮ್ಮ ಮುಂದೆ ಮಾತನಾಡಲು ನನಗೆ ತುಂಬ ಸಂತೋಷ. ಈ ಸುಂದರ ಅವಕಾಶಕ್ಕೆ ತುಂಬು ಹೃದಯದ ಧನ್ಯವಾದ. ನನ್ನ ಮಾತುಗಳನ್ನು ಕೇಳಲು ಬಂದಿರುವ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಆರಂಭಕ್ಕೂ ಒಂದು ಕಥೆ ಇರುತ್ತದೆ. ನನ್ನ ಟೈಲರಿಂಗ್ ಪಯಣವನ್ನು ಇಂದು ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಈ ತರಗತಿಯ ಎಲ್ಲ ಕ್ಷಣವೂ ನನಗೆ ತುಂಬ ವಿಶೇಷ ಮತ್ತು ಹೃದಯಕ್ಕಿಳಿದ ಅನುಭವವಾಗಿತ್ತು. ಮೊದಲ ದಿನ ನಾನು ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಸಂಕೋಚ ಮತ್ತು ಭಯ ಇತ್ತು. ನಾನು ಇದನ್ನು ಕಲಿಯಬಲ್ಲೆನಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೆ ಪ್ರತಿದಿನ ಹೊಸದನ್ನು ಕಲಿಯುತ್ತಾ ಹೋಗುತ್ತಿದ್ದಂತೆ ಆ ಭಯ ಆತ್ಮವಿಶ್ವಾಸಕ್ಕೆ ಬದಲಾಗಿದೆ. ಈ ಕೆಲವು ದಿನಗಳಲ್ಲಿ ನಾನು ಕೇವಲ ಹೊಲಿಯುವುದು, ಕತ್ತರಿಸುವುದನ್ನು, ತಾಂತ್ರಿಕ ವಿಷಯಗಳನ್ನು ಮಾತ್ರ ಕಲಿತಿಲ್ಲ. ಒಂದು ಕೆಲಸದ ಹಿಂದೆ ಇರುವ ಕಷ್ಟ, ತಾಳ್ಮೆ, ಶ್ರಮ ಮತ್ತು ಕಲೆ, ಇದರ ಮೌಲ್ಯವನ್ನು ಕಲಿತೆ. ನಮಗೆ ಕಲಿಕೆ ನೀಡಿದ ಗುರುವಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅವರು ಪ್ರತಿಯೊಂದು ತಪ್ಪನ್ನು ತಾಳ್ಮೆಯಿಂದ ತಿದ್ದಿ ಕಲಿಸಿದರು. ಯಾವಾಗಲೂ ನಮ್ಮನ್ನು ಉತ್ತೇಜಿಸಿದರು. ಅವರ ಮಾತುಗಳು ಮತ್ತು ಮಾರ್ಗದರ್ಶನಕ್ಕೆ ಜೀವನದ ತುಂಬ ಉಪಯುಕ್ತ. ಹಾಗೆ ನನ್ನ ಜೊತೆಯಲ್ಲಿದ್ದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ನಾವು ಒಟ್ಟಿಗೆ ಕಲಿಯುತ್ತಾ, ನಗುನಗುತ್ತಾ, ಸಹಾಯ ಮಾಡುತ್ತಾ ಕಳೆದ ಈ ಸುಂದರ ನೆನಪುಗಳಾಗಿ ಉಳಿಯುತ್ತವೆ. ಈ ತರಗತಿ ನನ್ನ ಕೇವಲ ಕಲಿಕೆಯ ಸ್ಥಳವಲ್ಲ, ಇದು ನನ್ನ ಕನಸುಗಳ ಕಡೆಗೆ ಮೊದಲ ಹೆಜ್ಜೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ವಿನ್ಯಾಸಗಳನ್ನು ಕಲಿಯಲು, ಅಭ್ಯಾಸ ಮಾಡಲು ಮತ್ತು ಒಂದು ದಿನ ನನ್ನದೇ ಆದ ಕೆಲಸವನ್ನು ಪ್ರಾರಂಭಿಸಲು ನನಗೆ ಪ್ರಯತ್ನಿಸುತ್ತಿದ್ದೇನೆ. ಇಂದು ತರಗತಿ ಮುಗಿದರೂ ಕಲಿಕೆ ಎಂದಿಗೂ ಮುಗಿಯುವುದಿಲ್ಲ. ಈ ಅನುಭವ ನನ್ನ ಹೃದಯದಲ್ಲಿ ಚೆನ್ನಾಗಿ ನೆನಪಾಗಿರುತ್ತದೆ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ಧನ್ಯವಾದಗಳು ಎಲ್ಲರಿಗೂ. ನೀಡಿದ ತಮಗೂ ಧನ್ಯವಾದಗಳು. ಉಚಿತ ಹೊಲಿಗೆ ತರಬೇತಿಯನ್ನು ನೀಡಿ ಇಂದು ಆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಪ್ರಮಾಣ ಪತ್ರದ ಮೂಲಕ ಕೊಡುವಂತಹ
ಕಾರ್ಯಕ್ರಮವನ್ನು ಶ್ರೀಮತಿ ಮಾಲಾಕ್ಷಿ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಂಡಾರಿ ಅವರು ಪ್ರಮಾಣ ಪತ್ರ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರೈಮತ್ಸಿ ಅಲಿಮತ್ ಶಾಯ್ದಾ ಮಾಲತಿ ಉಷಾ HC ಜಯ ರಮಣಿ ಮೀನಾಕ್ಷಿ ರಮಣಿ ರಮ್ಯಾ ಎಂ ಪ್ರಮಾಣ ಪತ್ರ ನೀಡಿದ ಎಲ್ಲ ಅತಿಥಿಗಳಿಗೂ ಧನ್ಯವಾದ ನೀಡುತ್ತಾ ನಮ್ಮ ಅನಿಸಿಕೆಯನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಬಾಳೆಪುಣಿ ಗ್ರಾಮ ಪಂಚಾಯತ್ ಹೂವಾಕಕಲ್ಲು ಎಂಬಲ್ಲಿ ಜರುಗಿದ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಮತ್ತು ಬಾಳೆಪುರಿ ಗ್ರಾಮ ಪಂಚಾಯತ್ ಜಂಟಿ ಆಶ್ರಯದಲ್ಲಿ ಮಹಿಳೆಯರಿಗೆ ಉಚಿತ ಹೋಳಿಗೆ ತರಬೇತಿ ಶಿಬಿರ ಬಹುಮಾನ ವಿತರಣಾ ಸಮಾರಂಭ ಡಿಸೆಂಬರ್ 25. ಇವತ್ತಿನ ಸಮಾರಂಭ ಸಭೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಆದರದ ಸ್ವಾಗತ. ಮೊದಲಿಗೆ ನಮ್ಮ ಟೈಲರಿಂಗ್ ಗುರುಗಳಾದ ಮಹಾಲಕ್ಷ್ಮಿಯವರಿಗೆ ಮೊದಲಿನ ಸ್ವಾಗತ ಬಯಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ನಮ್ಮ ಬ್ಯಾಚಿನ ಅನುಭವವನ್ನು ನಿಮ್ಮ ಮುಂದಿಡುತ್ತೇನೆ. ನಮಗೆ ಎಲ್ಲ ಸರಿಯಾಗಿ 2 ಗಂಟೆಯಿಂದ 3:30 ತನಕ ಕಲಿಸಿಕೊಟ್ಟಿದ್ದಾರೆ. ಶಾಂತಿಯುತ ಮನಸ್ಸಿನ ನಮ್ಮ ಮೇಡಮನ್ನು ಎಷ್ಟು ಹೊಗಳಿರೋದು ಸಾಲದು. ನಮಗೆ ಒಬ್ಬರಿಗೆ ಹಂತವಾಗಿ ಹತ್ತಿರ ಮಿಷನಿಗೆ ಮೆಟ್ಟಬೇಕು ಎಂದು ಹೇಳಿಕೊಟ್ಟಿದ್ದಾರೆ. ಮತ್ತು ನಮ್ಮ ಪಯಣ ಹೋಳಿಗೆ ನಿರಂತರ ಕ್ಲಾಸ್ ನಡೆಯಿತು. ಆದರೆ ಎಲ್ಲ ತರಹದ ಬಟ್ಟೆ ಹೋಳಿಗೆ ಮೂಲಕ ಎಲ್ಲ ಸದಸ್ಯರು ಮುಂದಾದರು. ನಮ್ಮ ಬಟ್ಟೆಯನ್ನು ಕೈ ಹೋಳಿಗೆಯಿಂದ ಪ್ರಾರಂಭವಾಗಿದೆ. ಅದರ ನಂತರ ಕತ್ತರಿ, ನೂಲು, ಹೊಲಿಗೆ ಬೇಕಾದ ಎಲ್ಲ ಉಪಕರಣಗಳು ತರಬಹುದು. ಬಟ್ಟೆ ಕತ್ತರಿಸಿದ ಸ್ಟಿಚ್ಚಿನ ಮೂಲಕ ಮರಳಿ ಬಟ್ಟೆ ಮೊದಲ ನೈಟಿ, ಚೂಡಿದಾರ್ ಬಟ್ಟೆ ಎಲ್ಲ ತರಹದ ಹೊಲಿಗೆಯನ್ನು ಸಮಯ ಬಿಟ್ಟು ತಾಳ್ಮೆಯಿಂದ ಕಳಿಸಿ ತಪ್ಪಿದ್ದಲ್ಲಿ ಪುನಃ ಹೇಳಿಕೊಟ್ಟು ನಮಗೆ 1:30 ಗಂಟೆಯಿಂದ ಬಿಡುವಿನಲ್ಲಿ ನಮ್ಮ ಎಲ್ಲ ಸದಸ್ಯರನ್ನು ಖುಷಿ ತಂದು ಸಮಯ ಹೊಂದದ್ದು ಗೊತ್ತಿರಲಿಲ್ಲ ಎಂದು ಎಲ್ಲ ಗಣ್ಯರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಹಾಗೂ ನಮ್ಮ ಮೇಡಮಿಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮ್ಯಾಂಗ್ಳೂರು
ಸಹಕಾರದಲ್ಲಿ ಕಳೆದ 3 ತಿಂಗಳಿಂದ ಗ್ರಾಮ ಪಂಚಾಯತಿನ NRLM ಕಟ್ಟಡದಲ್ಲಿ ಜರುಗಿದ ಟೈಲರಿಂಗ್ ತರಬೇತಿಯ ಸಮಾರೋಪ ಸಮಾರಂಭದ ಅಧ್ಯಕ್ಷ ವಹಿಸಿಕೊಂಡಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಭಾರತ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರೇ ಹಾಗೂ ಗೌರವಾನ್ವಿತ ಪದಾಧಿಕಾರಿಗಳೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ, ಸದಸ್ಯರೇ, ನಾನು ತುಂಬ ವರ್ಷದಿಂದ ಟೈಲರಿಂಗ್ ಕಲಿಯಲಿಕ್ಕೆ ನನಗೆ ತುಂಬ ಆಸಕ್ತಿ ಇತ್ತು. ಆದರೆ ಇಂಟ್ರೆಸ್ಟ್ ಇರಲಿಲ್ಲ, ಹೋಗಬೇಕು ಅಂತ. ಆದರೆ ನನಗೆ ಪಂಚಾಯತಿಯಿಂದ ನನಗೆ ಒಂದು ಹೀಗೆ ಗೊತ್ತಾಯಿತು, ಇಲ್ಲಿ ಅರ್ಜಿ ಕೊಡ್ತಾ ಇದ್ದಾರೆ, ಉಚಿತವಾಗಿ ಕಲಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ನಾನೊಂದು ಅರ್ಜಿ ಹಾಕಿದೆ. ಆಮೇಲೆ ಅಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಆಯಿತು. ಮೊದಲು ಸ್ವಲ್ಪ ನನಗೆ ಗೊತ್ತಿತ್ತು, ಮನೆಯಲ್ಲಿ ಮೆಷಿನ್ ಕೂಡ ಇತ್ತು, ಆದರೆ ಇಂಟ್ರೆಸ್ಟೇ ಇರಲಿಲ್ಲ. ಇದು ಉಚಿತವಾಗಿ ಅಲ್ಲ, ಹಾಗೆ ನನಗೊಂದು ಇಂಟ್ರೆಸ್ಟ್ ಬಂತು. ಈ ಸೂಜಿಯಲ್ಲಿ ಖಾಲಿ ಹೊಲಿಲಿಕ್ಕೆ ಮಾತ್ರ ಗೊತ್ತಿತ್ತು ಮೊದಲು. ಈಗ ಅದರಲ್ಲಿ ಹೇಗೆ ಲೈನ್ ಹಾಗೆ ತುಂಬ ಕಲಿಸ್ಕೊಟ್ಟಿದ್ದಾರೆ ನಮ್ಮ ಮೇಡಮ್ ನಮಗೆ. ಅಂದರೆ ಏನು ಗೊತ್ತಿರಲಿಲ್ಲ ಅದರ ವಿಷಯ ನಮಗೆ ನಿಜವಾಗಿಯೂ. ಹೊಲಿಲಿಕ್ಕೆ ಅಂತ ಎಷ್ಟು ಕಷ್ಟ ಉಂಟು ಗೊತ್ತುಂಟು, ತುಂಬ ಕಷ್ಟ ಉಂಟು ಅದು. ಆದರೂ ನಾವೆಂತ ನಾನು ತುಂಬ ರಜೆ ಮಾಡಿದ್ದೇನೆ ನಿಜವಾಗಿಯೂ, ಹೋಗಲೇ ಇಲ್ಲ. 3 ತಿಂಗಳಲ್ಲಿ ಎಷ್ಟು ಹೋಗಿದೆ ಅಂತ ಮೇಡಮ್ಗೆ ಗೊತ್ತಿರ್ಬೋದು. ಆದರೂ ನಾನು ರಜೆ ಮಾಡಿದುಂಟಲ್ಲ, ನೆಕ್ಸ್ಟ್ ಅವರು ಅದೇ ಬೇರೆ ಕಲಿಸ್ತಾ ಇರಲಿಲ್ಲ. ಮೊದಲಿದ್ದು ಫಸ್ಟಿಗೆ ಕಲಿಸ್ತಾ ಇದ್ರು ನಮಗೆ, ಅದು ಕಲಿತೇ ನೀವು ಮುಂದೆ ಬರಬೇಕು ಅಂತ. ಅದಕ್ಕೋಸ್ಕರ ನಾನೀಗ ತುಂಬ ಒಳ್ಳೆ ಕಲಿತಿದ್ದೇನೆ. ಗುರುಗಳಂದರೆ ನಮಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅವರ ಬಗ್ಗೆ ಹೇಳುವುದಾದರೆ, ಅವರೊಂದು ಒಳ್ಳೆಯ ಶಿಕ್ಷಕಿಯಾಗಿ ನಮಗೆ, ಶಿಕ್ಷಕಿಯಿಂದ ಹೇಳುವುದರ ಬದಲು ಅವರೊಂದು ನಮಗೆ ಆಪ್ತ ಸ್ನೇಹಿತೆಯಾಗಿ ನಮ್ಮೊಟ್ಟಿಗೆ ಒಳ್ಳೆ ಸಲಿಗೆಯಿಂದ ಪ್ರೀತಿಯಿಂದ ತರಬೇತಿಯನ್ನು ನಮಗೆ ಕೊಟ್ಟಿದ್ದಾರೆ. ತುಂಬ ಫ್ರೀಯಾಗಿ ಮಾತಾಡ್ತಿದ್ರು, ಎಷ್ಟು ಟೆನ್ಷನ್ ಇದ್ರು ನಮ್ಮಲ್ಲಿ ಒಳ್ಳೆ ಪ್ರೀತಿಯಲ್ಲಿ ಮಾತಾಡ್ತಿದ್ರು ನಮ್ಮ ಹತ್ರ. ಮತ್ತು ಟೈಲರಿಂಗ್ ನಮಗೆಲ್ಲ ಕಲಿಸಿಕೊಟ್ಟಿದ್ದಾರೆ, ನೈಟಿ, ಚೂಡಿದಾರ್, ಫ್ರಾಕ್. ನನಗೆ ಅದು ಗೊತ್ತೇ ಇರಲಿಲ್ಲ ಮೆಜರ್ಮೆಂಟ್. ನಾನು ಅಂದ್ಕೊಂಡಿದ್ದೆ ನಾನು ಕಲೀಲಿಕ್ಕೆ ಇಲ್ಲ, ಸುಮ್ಮನೆ ಬರಬೇಕಷ್ಟೇ. ಆದರೆ ತುಂಬ ಈಸಿ ಕಲೀಲಿಕ್ಕೆ, ಮೆಜರ್ಮೆಂಟ್ ಎಲ್ಲ ತುಂಬ ಹೇಳಿಕೊಟ್ಟಿದ್ದಾರೆ ನಮಗೆ. ಎಲ್ಲ ವೇದಿಕೆ ಎಲ್ಲ ಸಪ್ಪೆ ಆಗಿದ್ರು, ನೀವು ಹೇಳಿದ ನಂತರ ಅದೇ ದೇರ್ ಇಸ್ ಎ ವೇ, ಅದೊಂದು ಕರೆಕ್ಟ್. ನಾವೊಂದು ಎಷ್ಟು ಕಷ್ಟಪಟ್ಟುಂಟಲ್ಲ, ನಮಗೆ ಅದು ಇದು ಸಕ್ಸಸ್ ಸಿಗುತ್ತದೆ ಯಾವುದರಲ್ಲೇ ಅದು ಒಂದರಲ್ಲಿ. ಮಾತ್ರ ಕಷ್ಟಪಡಬೇಕು ಸ್ವಲ್ಪ. ನಮಗೆ ಆಗದ್ದು ಯಾವುದೂ ಇಲ್ಲ ಲೈಫಲ್ಲಿ ಮುಂದುವರಿ, ನಾವು ಕಷ್ಟಪಡಬೇಕು ಎಷ್ಟು, ಅದು ಆಗುತ್ತೆ ಅಂತೇಳಿ. ಇಷ್ಟು ಹೇಳಿ ನನ್ನ ತಮ್ಮ ಮನದಾಳದ ಮಾತನ್ನು ನಗುತ್ತಾ ನಗಿಸುತ್ತಾ ಹೇಳಿದಂತಹ ತಮಗೂ ಧನ್ಯವಾದಗಳು. ಇದೀಗ ಆಯಿಷಾ ಬಾನು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಾರ್ನಿಂಗ್ ಎವ್ರಿವನ್. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮ್ಯಾಂಗ್ಳೂರು ನನಗೆ ಮೊದಲು ಬಾಳೆಪುಣಿ ಪಂಚಾಯತ್ ಟೈಲರಿಂಗ್ ತರಬೇತಿಯ ಮಾಹಿತಿ ಕೊಟ್ಟಾಗ ತುಂಬ ಖುಷಿಯಾಯಿತು. ನನಗೆ ಟೈಲರಿಂಗ್ ಕಲಿಯಬೇಕೆಂದು ತುಂಬ ಆಸೆ ಇತ್ತು. ನಮ್ಮ ಟೀಚರ್ ತುಂಬ ಚೆನ್ನಾಗಿ ಕಲಿಸಿಕೊಟ್ಟರು. ನಾವು ರಜೆ ಮಾಡಿದರೂ ಟೀಚರ್ ಒಂದು ರಜೆ ಮಾಡದೆ ತುಂಬ ಚೆನ್ನಾಗಿ ಕಲಿಸಿಕೊಟ್ಟರು. ಇನ್ನೂ ಒಲಿಯಬಹುದು ಎಂಬ ಧೈರ್ಯ ಬಂದಿದೆ ನನಗೆ. ನಮ್ಮ ಬ್ಯಾಚಿನ ಎಲ್ಲ ಸದಸ್ಯರು ಕೂಡ ತುಂಬ ಒಗ್ಗಟ್ಟಾಗಿ ಜಾತಿ ಭೇದ ಇಲ್ಲದೆ ಕಲಿಯುತ್ತಿದ್ದೆವು. ಇಂತಹ ತರಬೇತಿಯು ಗೃಹಿಣಿಯರಿಗೆ ಸಹೋದ್ಯೋಗ ಮಾಡಲು ಉತ್ಸಾಹ ಇದ್ದವರಿಗೆ, ಬಡತನದಲ್ಲಿ ಇರುವವರಿಗೂ ತುಂಬ ಅನುಕೂಲಕವಾಗಿದೆ. ಹೀಗೆ ಇನ್ನಷ್ಟು ಕಡೆ ತರಬೇತಿಯು ಮುಂದುವರಿಯಲಿ ಎಂದು ದೇವರಲ್ಲಿ ಆಶಿಸುತ್ತಾ, ನನಗೆ ಕಲಿಯಲು ಕಟ್ಟಡದ ಸಲವಕಾಶ ಕೊಟ್ಟ ಬಾಳೆಪುಣಿ ಗ್ರಾಮ ಪಂಚಾಯತಿಗೂ ಹಾಗೂ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವರಿಗೂ ಧನ್ಯವಾದಗಳನ್ನು ಹೇಳಿಕೊಡುತ್ತಾ, ನಮ್ಮ ಟೀಚರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಪ್ರಮಾಣ ಪತ್ರವನ್ನು ವಿತರಿಸುವುದನ್ನು ಮುಂದುವರಿಸುತ್ತಿದ್ದೇವೆ. ಇದಕ್ಕೆ ಅಳತೆ ಪಟ್ಟಿಯನ್ನು ಹಾಕಲು ನೇಹಾರ್ ಅವರನ್ನು ವೇದಿಕೆಯಲ್ಲಿ ಆಹ್ವಾನಿಸುತ್ತಿದ್ದೇವೆ. ರಮ್ಯಾ ಎಂ. ಪ್ರಿಯಾ ಎಚ್. ವೇದಿಕೆಗೆ ರಿಯಾಜ್ ಅವರು ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಫಾತಿಮತ್ ಫೈಜಾ. ಮಮ್ತಾಜ್. ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ವೆಂಕಟೇಶ್ ಅವರು ನಮ್ಮ ಸಮಾರಂಭದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮಸ್ಕಾರ.
ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮತ್ತು ಬಾಲಿಪುನಿ ಗ್ರಾಮ ಪಂಚಾಯತ್ನ ಜಂಟಿ ಆಶ್ರಯದಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ದಶಮಾನೋತ್ಸವದ ಅಂಗವಾಗಿ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಶಿಬಿರ ಮತ್ತು ಸಮಾರೋಪ ಸಮಾರಂಭದ ಮತ್ತು ಪ್ರಮಾಣಪತ್ರ ವಿತರಣೆಯ ವೇದಿಕೆಯಲ್ಲಿರುವಂಥ ಬಾಲಿಪುನಿ ಗ್ರಾಮ ಪಂಚಾಯತ್ನ ಗೌರವಿತ ಅಧ್ಯಕ್ಷರೇ, ಗೌರವಿತ ಉಪಾಧ್ಯಕ್ಷರೇ ಹಾಗೂ ನಮ್ಮ ಈ ಭಾರತ್ ಟ್ರಸ್ಟ್ನ ಅಧ್ಯಕ್ಷರಾದ ಎನ್ ಅಮೀನ್ ಪಕ್ಕಲಡ್ಕ ಅವರೇ, ಹಾಗೆ ವಿಶ್ವವಿದ್ಯಾನಿಲಯದ ಹರೀಶ್ ಕುಮಾರ್ ಕುತ್ತಡ್ಕರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸ್ವಚ್ಛತಾ ನಾಯಕರಾದಂಥ ಸನ್ಮಾನ್ಯ ಶೀನಾ ಶೆಟ್ಟಿ ಅವರೇ, ಬಾಲಿಪುನಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಜನಾರ್ದನ ಕುಲಾಲ್ ಅವರೇ, ಹನೀಫ್ ಅವರೇ, ಹಾಗೂ ಬಾಲಿಪುನಿ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ಈ ತರಬೇತಿ ಪಡೆದುಕೊಂಡ ವಿದ್ಯಾರ್ಥಿಗಳೇ ಹಾಗೂ ನನ್ನ ಬಂಧುಗಳೇ, ಅವಕಾಶಗಳು ಹೇಳದೆ ಕೇಳದೆ ಬರ್ತವಂತೆ. ಆ ಅವಕಾಶಕ್ಕಾಗಿ ಕಾದು ಕುಳಿತುಕೊಳ್ಳೋದು ಅದೊಂದು ಮೂರ್ಖತನ ಅಂತ ಹೇಳ್ತಾರೆ. ಬಂದ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಅದರಲ್ಲಿ ಬೆಳೆಯುವುದು, ಅದರಲ್ಲಿ ಇಂಪ್ರೂವ್ ಆಗುವಂಥದ್ದು ನಮ್ಮ ಮೊದಲ ಕರ್ತವ್ಯ ಅನ್ನಿಸ್ತಾ ಇದೆ. ಹಾಗಾಗಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವರು ನಮ್ಮ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಬಾಲಿಪುನಿ ಗ್ರಾಮ ಪಂಚಾಯತಿಗೆ NRLM ಕಟ್ಟಡ ಕಳೆದ ವರ್ಷ ಉದ್ಘಾಟನೆಗೊಂಡಿತ್ತು. ಈ ಉದ್ಘಾಟನೆ ಆದ ಕೂಡಲೇ ನಮಗೆ ಭಾರತ್ ಟ್ರಸ್ಟ್ನವರು ನಮ್ಮ ಮಾನ್ಯ ಉಪಾಧ್ಯಕ್ಷರವರ ಒಂದು ಇಂಟ್ರೆಸ್ಟಿಂದ ನಮ್ಮಲ್ಲಿ ಟೈಲರಿಂಗ್ ತರಬೇತಿ ಕೇಂದ್ರ ಇಲ್ಲಿ ಪ್ರಾರಂಭ ಆಯಿತು. ಇಲ್ಲಿ ಮೊದಲಾಗಿ ನಾವು ಅದಕ್ಕೆ 500 ರೂಪಾಯಿ ಟ್ರಸ್ಟ್ಗೆ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೆವು, 500 ರೂಪಾಯಿ ಅಂತೇಳಿ. ಆವಾಗ ಕೇವಲ ಒಂದು 7-8 ಜನ ಮಾತ್ರ ಬಂದಿದ್ದರು. ಅದನ್ನು ನಮ್ಮ ಉಪಾಧ್ಯಕ್ಷರು ಹೇಳಿದರು ಮತ್ತು ಅಧ್ಯಕ್ಷರು ಹೇಳಿದರು, ಅದು ಎಂಟ್ರೆನ್ಸ್ ಫೀಸ್ ಇಟ್ಟರೆ ಯಾರು ಬರೋದಿಲ್ಲ, ಅದನ್ನು ಉಚಿತವಾಗಿ ಮಾಡಿ ಅಂತೇಳಿ. ಹಾಗಾಗಿ ನಾವು ಅದನ್ನು ಉಚಿತವಾಗಿ ಮಾಡಿದೆವು. ಆಮೇಲೆ ತುಂಬ 100 ಜನ ಬಂದು ಇಲ್ಲಿ ನಾವು ತರಬೇತಿಯನ್ನು ಪಡಲಿಕ್ಕೆ ಅವರಿಗೆ ಅವಕಾಶವಾಯಿತು. ಅದಕ್ಕೆ ನಮ್ಮ ಉಚಿತವಾಗಿ ನೀಡಲಿಕ್ಕೆ ನಮ್ಮ ಬಾಲಿಪುನಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಕಾರಣ, ಅವರಿಗೂ ಕೂಡ ನೀವು ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಈ ನಮ್ಮ ಸರ್ಕಾರದ ಕಾರ್ಯಕ್ರಮ ಮಹಿಳಾ ಸಬಲೀಕರಣ, ಸರ್ಕಾರದ ಆಶಯ ಇದೆ ಮಹಿಳಾ ಸಬಲೀಕರಣ, ಮಹಿಳೆಯರು ಸ್ವಾಭಿಮಾನವಾಗಿ ಸ್ವಾವಲಂಬಿಯಾಗಿ ಬದುಕಬೇಕೆನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಂಜೀವಿನಿ ಒಕ್ಕೂಟದ ಮುಖಾಂತರ ಸ್ವಸಹಾಯ ಸಂಘಗಳನ್ನು ಮಾಡಿ ಅವರಿಗೆ ವಿಶೇಷ ರೀತಿಯಾದ ಸಾಲ ಸೌಲಭ್ಯ ಮಾಡಿಕೊಡುವಂಥ ಒಂದು ಅದು ಸರ್ಕಾರದ ಕಾರ್ಯಕ್ರಮ. ಅದರಲ್ಲಿ ಕೂಡ ನಮ್ಮೊಂದು ಟೈಲರಿಂಗ್ ಕಾರ್ಯಕ್ರಮ ಸಂಜೀವಿನಿ ಒಕ್ಕೂಟದ ಆ ಬಿಲ್ಡಿಂಗಲ್ಲಿ ಅದೊಂದು ಆ ಬಿಲ್ಡಿಂಗ್ ಕೂಡ ಸದುಪಯೋಗ ಆಗಿದೆ. ಅದರಲ್ಲಿ ಈಗಾಗಲೇ ನಾವೊಂದು 100ರವರೆಗೆ ಅಲ್ಲ ಸರ್, 100 ವಿದ್ಯಾರ್ಥಿಗಳು ಟೈಲರಿಂಗ್ ತರಬೇತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಈ ಮಹಿಳಾ ಈ ಟೈಲರಿಂಗ್ ಯಾರು ಪಡೆದಿದ್ದಾರೆ ತರಬೇತಿ, ಅವರಿಗೆ ಬಾಲಿಪುನಿ ಗ್ರಾಮ ಪಂಚಾಯತ್ ನಾವು ಲೈಸೆನ್ಸ್ ಕೊಡುವ, ಅವರ ಈ ಸರ್ಟಿಫಿಕೇಟ್ ಮೇಲೆ ನಾವು ಲೈಸೆನ್ಸ್ ಕೊಡುವ ಒಂದು ಗುಡಿಗೈಗಾರಿಕೆ ಅಂತೇಳಿ, ಅದನ್ನು ಕೂಡ ನಾವು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರ ಮುಖಾಂತರ ನಾವು ನಿಮಗೆ ಲೈಸೆನ್ಸ್ ಕೊಡ್ತೇವೆ. ಅದರ ಮುಖಾಂತರ ನೀವು ಈ ಸಾಲವನ್ನು, ಬ್ಯಾಂಕಿಂದ ಸಾಲವನ್ನು ಕೂಡ ಪಡೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತ್ ಟ್ರಸ್ಟ್ನವರು ಇನ್ನೂ ಕೂಡ ಈಗಾಗಲೇ ಹೇಳಿದ್ದಾರೆ, ಬೇರೆ ಬೇರೆ ಥರದ ತರಬೇತಿಗಳನ್ನು ನೀಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತೇಳಿ. ನಮ್ಮ ಗ್ರಾಮ ಪಂಚಾಯತ್ ಕೂಡ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲು ನಾವು ಬದ್ಧರಿದ್ದೇವೆ ಅಂತ ಹೇಳ್ತಾ, ನಮ್ಮ ಭವಿಷ್ಯದ ಯೋಜನೆಗಳು ಈಗಾಗಲೇ ನಾವು ಒಂದು ಗೋಡೌನ್ ಅಂತೇಳಿ ಮಾಡ್ತಿದ್ದೇವೆ. ಮನರೇಗಾ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗೋಡೌನ್ ಮಾಡ್ತಿದ್ದೇವೆ. ಇಲ್ಲಿ ತರಬೇತಿ ಪಡೆದಂಥ ಎಲ್ಲ ಟೈಲರ್ಗಳು ಅಲ್ಲಿ ಒಂದು ಫ್ಯಾಕ್ಟರಿ ಆಗಿ ಮಾಡಿ ಅಲ್ಲೇ ಒಂದು ನಿಮ್ಮ ವೃತ್ತಿಯನ್ನು ಮುಂದುವರಿಸುವಂಥ ಕೆಲಸವನ್ನು ನಾವು ನಮ್ಮ ಆಡಳಿತ ಮಂಡಳಿಯವರೊಟ್ಟಿಗೆ ಚರ್ಚಿಸಿ ನಿಮಗೆ ಅದನ್ನು ಕೊಡಲು ಕೂಡ ಈಗ ಅದು ಅಭಿವೃದ್ಧಿ ಹಂತದಲ್ಲಿದೆ. ಕಟ್ಟಡ ಮುಗಿದ ಮೇಲೆ ಅಲ್ಲಿ ಕೂಡ ನೀವು ಅದನ್ನು ನೀವು ಮುಂದುವರಿಸಬಹುದು ವೃತ್ತಿ ಜೀವನವನ್ನು ಅಂತ ನಾನು ಹೇಳ್ತಾ, ಮತ್ತು ಮುಂದೆ ನಮ್ಮ ಮಾನ್ಯ ಶಾಸಕರ ಒಂದು ಆಶಯದಂತೆ ನಮ್ಮ ಬಾಲಿಪುನಿಯಲ್ಲಿ
ಬಸ್ ಡಿಪೋ, ಇಲೆಕ್ಟ್ರಿಕಲ್ ಬಸ್ ಡಿಪೋ ಮತ್ತು ಬಸ್ ನಿಲ್ದಾಣ ಕೂಡ ಆಗಲಿಕ್ಕಿದೆ. ಮತ್ತು ಅದಲ್ಲದೆ MRF ಘಟಕ ಕೂಡ ಆಗಿ ನಮ್ಮಲ್ಲಿ ಉಳ್ಳಾಲ ತಾಲೂಕಿನ MRF ಘಟಕ ಕೂಡ ಇಲ್ಲಿ ಅದು ಟೆಂಡರ್ ಸ್ಥಿತಿಯಲ್ಲಿದೆ. ಅದು ಟೆಂಡರ್ ಆದಮೇಲೆ ಇಲ್ಲಿ ಆ ಒಂದು MRF ಘಟಕ ಸ್ಥಾಪನೆ ಆಗ್ತದೆ. ಅದರಲ್ಲಿ ಕೂಡ ಒಂದು 25-30 ಜನರಿಗೆ ಉದ್ಯೋಗ ಅವಕಾಶಗಳು ಕೂಡ ಸಿಗಲಿಕ್ಕಿದೆ. ಬಸ್ ನಿಲ್ದಾಣದಲ್ಲಿ ಅಲ್ಲಿ ಒಂದು 700 ಮಂದಿ ಉದ್ಯೋಗ, ಅಲ್ಲಿಯೂ ಕೂಡ ಅವಕಾಶಗಳು ಇದ್ದಾವೆ. ಇದು ಭವಿಷ್ಯದ ಯೋಜನೆಗಳು. ನಮ್ಮ ಬಾಳೆಪನಿ ಗ್ರಾಮ ಪಂಚಾಯತ್ ಒಂದು 5 ವರ್ಷದಲ್ಲಿ ಬಹಳ ಒಂದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣರಾದವರು ಈ ಭಾಗದ ಎಲ್ಲ ಗ್ರಾಮಸ್ಥರು, ಅವರಿಗೆ ಎಲ್ಲ ರೀತಿಯಲ್ಲೂ ನಾನು ಧನ್ಯವಾದ ಹೇಳ್ತಾ, ಈ ಒಂದು ಭಾರತ್ ವೆಲ್ಫೇರ್ ಟ್ರಸ್ಟ್ ಮುಂದೆಯೂ ಕೂಡ ಈ ಒಂದು ಎಲ್ಲ ರೀತಿಯ ತಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಇನ್ನೂ ಕೂಡ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಲಿ ಅಂತೇಳಿ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ವಂದಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸ್ಪಷ್ಟೀಕರಣ ಆಗಲೇ ನೀಡಬೇಕಾಗ್ತದೆ. ಸರ್ ಒಂದು ವಿಷಯ ಹೇಳಿದರು, 500 ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಂತ. ದಯವಿಟ್ಟು ಅದು ಎಂಟ್ರೆನ್ಸ್ ಫೀಸ್ ಅಲ್ಲ. ನಾವು ನರಿಂಗಾಣದಲ್ಲೂ ಹೇಳಿದ್ದೇವೆ, ಎಂಟ್ರೆನ್ಸ್ ಫೀಸ್ ಅಲ್ಲ. ಒಂದು ರೀತಿಯ ಈ ಫ್ರೀ ಅಂತ ಹೇಳಿದ ಕೂಡಲೇ ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲದೆ ಸಸಾರ ಅಂತ ಹೇಳ್ತಾರಲ್ಲ, ಅಲ್ಲ ಲೋಕಲ್ ಲ್ಯಾಂಗ್ವೇಜ್ ಸಸಾರ ಆಗ್ತದೆ. ಫ್ರೀ ಅಲ್ಲ, ಯಾವಾಗಲೂ ಬಂದರೂ ಆಗ್ತದೆ, ಯಾವಾಗಲೂ ಬರೋದಿದ್ದರೂ ಆಗ್ತದೆ ಅಂತ. ಅದಕ್ಕಾಗಿ ನಾವಂತ ಸ್ಟಾರ್ಟಿಂಗಲ್ಲಿ 500 ರೂಪಾಯಿ ನಾವು ನರಿಂಗಾಣದಲ್ಲೂ ತಗೊಂಡು ಟೀಚರ್ಗೆ ಹೇಳಿದ್ದೇವೆ, ಮತ್ತು ಟೀಚರ್ಗೆ ಸೂಚನೆ ಕೊಟ್ಟಿದ್ದೇವೆ, ಯಾರಿಗೆಲ್ಲ ಸಾಧ್ಯ ಇಲ್ಲ ಅವರನ್ನು ಹಿಂದಕ್ಕೆ ಕಲಿಸುವಂಥ ವಿಷಯ ಅಲ್ಲ ಅಂತ. ನಾವು 500 ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ಪ್ರವೇಶ ಅಂತ ತಗೊಂಡು ನಂತರ ನೀವು ಹೋಗುವಾಗ ಅದನ್ನು ನಾವು ವಾಪಸ್ ಕೊಡ್ತೇವೆ. ಅದು ಮಾತ್ರ ಕೊಡುವುದಲ್ಲ, ನಿಮಗೆ ಅದಕ್ಕಿಂತಲೂ ಹೆಚ್ಚು ದುಪ್ಪಟ್ಟು ಕೊಟ್ಟು ನಾವು ನಿಮ್ಮನ್ನು ಇಲ್ಲಿಂದ ನಮ್ಮ ಶಿಬಿರದಿಂದ ಬೀಳ್ಕೊಡ್ತೇವೆ. ಅದೊಂದು ರಿಮೈಂಡ್ ಮಾಡಿದ್ರು. ಅಂದರೆ ಈಗ ಹೋದ ನಂತರ ನೀವು ಬೇರೆಲ್ಲ ಮಾತಿರ್ತೀರಿ. ಈ ಜನರು ಸಕಾರಾತ್ಮಕ ವಿಷಯ ಎಷ್ಟೇ ಹೇಳಲಿ, ಅದು ಹೇಳ್ತಾರಲ್ಲ, ಇಡೀ ಅವನ ಜೀವನ ಪರ್ಯಂತ ಅವ ಸಜ್ಜನನಾಗಿ ಬದುಕಲಿ. ಆದರೆ ಒಂದು ಸಣ್ಣ ತಪ್ಪು ಇದೆ ಅಲ್ಲ, ಆ ಸಣ್ಣ ತಪ್ಪು ಯಾವ ರೀತಿ ಇಡೀ ಗೋಡೆಯಲ್ಲಿ ಒಂದು ಕಪ್ಪು ಚುಕ್ಕೆ ಕಂಡಾಗೆ ಕಾಣ್ತದಲ್ಲ, ಆ ರೀತಿಯ ಒಂದು ಪ್ರಮಾದ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ನಾವು ಯಾವ ಕಾರಣಕ್ಕೂ ಯಾರಿಂದಲೂ ಯಾವ ರೀತಿಯಿಂದಲೂ ನಾವು ಎಂಟ್ರೆನ್ಸ್ ಪ್ರವೇಶ ಶುಲ್ಕ ಅಂತ ತಗೊಳ್ಳೋದಿಲ್ಲ. ಒಂದು ಸಿಸ್ಟಮ್ಗೆ, ಒಂದು ಶಿಸ್ತಿಗೆ ಬದ್ಧವಾಗಿ ನಡೆಯಬೇಕೆಂಬ ಕಾರಣದಿಂದಾಗಿ ಮಾಡ್ತಾ ಇದ್ದೇವೆ. ಎಲ್ಲರೂ ಗಮನಿಸಬೇಕಂತ. ಮತ್ತು ಎಲ್ಲ ರೀತಿಯ ಸಹಕಾರ ಇವರು ಸಲಹೆ ಕೊಟ್ಟರು, ಅದೇ ರೀತಿ ಆಗಲೇ ನಾವು ಅದನ್ನು ಪರಿಗಣಿಸಿ ನೀವೇನು ಹೇಳ್ತೇವೆ. ಮತ್ತು ಅವರು ಭವಿಷ್ಯದಲ್ಲಿ ಸಹ ಹೇಳಿದ್ದಾರೆ, ಗೋಡಾನಲ್ಲಿ ಏನಾದರೂ ನಮ್ಮ ಹೊಲಿಗೆ ಅಲ್ಲಿಯೇ ಮಾಡಿ ಅಲ್ಲಿಂದಲೇ ಬೇರೆ ಬೇರೆ ರೀತಿ, ಅಂದರೆ ನರಿಂಗಾಣದಲ್ಲಿ ನೆನಪಿಡಿ, ಕಳೆದ ಬಾರಿ ನರಿಂಗಾಣದ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ಅಲ್ಲಿ ಸುತ್ತಮುತ್ತಲಿನ ಎಷ್ಟೆಲ್ಲ ಶಾಲೆಗಳಿವೆ ಅವರ ಯೂನಿಫಾರ್ಮ್ ಸ್ಟಿಚ್ ಮಾಡುವುದಾದಲ್ಲಿ ನಮ್ಮ ಆ ಏರಿಯಾದ ಶಾಲೆಯಲ್ಲಿ ಅವರು 1,500 ಮಕ್ಕಳಂದು ಹೇಳಿದ್ದು ಅಷ್ಟು ಈ ವ್ಯಾಪ್ತಿಯಲ್ಲಿ. ಅವರು ಬ್ಯಾಂಗ್ಳೂರಿಗೆಲ್ಲ ಹೋಗಿದ್ದರು. ಅದರ ಒಂದು ಈ ಪಾಠ ಇಲ್ಲಿ ಸಹ ಇರ್ಬೋದಂತ ಭಾವಿಸ್ತಾ ಇದ್ದೇನೆ. ಆದ ಕಾರಣ ಏನೋ ದೇವರ ದಯ, ನಿಮ್ಮೆಲ್ಲರ ಪ್ರಾರ್ಥನೆ, ಅದೇ ರೀತಿ ನಮ್ಮೆಲ್ಲ ಹಿರಿಯರೆಲ್ಲ ಆಶೀರ್ವಾದದಿಂದಾಗಿ ಅಂತಹ ಒಂದು ಸ್ವಾವಲಂಬನೆಯ ಬದುಕಿಗೆ ಪೂರಕವಾಗುವಂತಹ ಯೋಜನೆಗಳು, ಅನುದಾನಗಳು ಈ ಗ್ರಾಮಕ್ಕೆ ಬರಲಿ ಎಂದು ಆಶಿಸುತ್ತಾ ನಾನು ಅದು ಸ್ಪಷ್ಟೀಕರಣಕ್ಕಾಗಿ ನಿಮ್ಮ ಮುಂದೆ ಈ ಮಾತನ್ನು ಹೇಳ್ತಿದ್ದೇನೆ. ತಮಗಿದು ಧನ್ಯವಾದಗಳು. ಇಂತಹ ಯೋಜನೆ ನಮ್ಮ ಊರಲ್ಲಿ ಬಂದು ಅಭಿವೃದ್ಧಿ ಆಗಲಿ ಅಂತೇಳಿ ಆಶಿಸುತ್ತಾ ಇದೀಗ ಪ್ರಮಾಣ ವಿತರಣೆಯನ್ನು ಮುಂದುವರಿಸುತ್ತಾ ಜನಾರ್ದನ ಕುಲಾಲ್ ಮತ್ತು ಸದಾನಂದ ಇವರು ಮೊಮೆಂಟೋ ಮತ್ತು ಸರ್ಟಿಫಿಕೇಟ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ಟೈಲರಿಂಗ್ ಟೇಪನ್ನು ಮೇಡಮ್ ಮಾಲಾಶ್ರೀ ಅವರು ನೀಡಬೇಕು. ಧನ್ಯವಾದಗಳು ಸರ್. ಇದೀಗ ಜನಾರ್ದನ ಸದಾನಂದ ಇವರು ಕಾರ್ಯಕ್ರಮದಲ್ಲಿ ಸದಾ ಸಹಕಾರವನ್ನು ನೀಡುತ್ತಿರುವಂತಹ ಸತ್ತಾರ್ ಕೈರಂಗಲ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾರೆ. ಶಾಯಿದಾ ಬಾನು, ಶಾಯಿದಾ ಬಾನು ತಸ್ಲೀಮಾ,
ಗ್ರಾಮ ಪಂಚಾಯತ್ ಬಾಳೆಪುಣಿ ಇದರ ಉಪಾಧ್ಯಕ್ಷರಾದ CM ಶರೀಫ್ ಪಟ್ಟೋರಿ ಇವರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ ಟ್ರಸ್ಟ್ ಹಾಗೂ ಬಾಳೆಪುಣಿ ಗ್ರಾಮ ಪಂಚಾಯತ್ ಇದರ ಜಂಟಿ ಆಶ್ರಯದಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇದರ ದಶಮಾನೋತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಹಾಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಅಮೀನ್ ಸರ್ ಪಕ್ಕಲಡ್ಕರ್ ಅವರೇ ಹಾಗೂ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಭಂಡಾರಿಯವರೇ ಮತ್ತು ನಮ್ಮ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿರವರೇ ಹಾಗೂ PDO ರವರ ವೆಂಕಟೇಶ್ ಸರ್ ಅವರೇ ಮತ್ತು ಹರೀಶ್ ಸರ್ ಅವರೇ, ಹೆಸರು ಗೊತ್ತಿತ್ತು, ಬೇಗ ಬರೋದಿಲ್ಲ, ಸ್ಟೇಜಲ್ಲಿ ನಿಂತಿರುವಂಥ ನಡುಕ ಇರ್ತದಲ್ಲ, ಹಾಗಾಗಿ. ಹಾಗೂ ಎಲ್ಲ ವೇದಿಕೆಯ ಮೇಲಿರುವವರೇ, ಪಂಚಾಯತ್ ಸದಸ್ಯರೇ, ಸಿಬ್ಬಂದಿಗಳೇ ಹಾಗೂ ವಿದ್ಯಾರ್ಥಿಗಳೆಂದರೆ ನಮ್ಮ ಮನಸ್ಸಿಗೆ ಬರುವುದು ಚಿಕ್ಕ ಚಿಕ್ಕ ಮಕ್ಕಳು. ಇಲ್ಲಿ ಏನು ದೊಡ್ಡವರೇ ಬಂದಿದ್ದಾರೆ, ತುಂಬ ಶ್ರದ್ಧೆಯಿಂದ ಈ ಭಾಷಣವನ್ನು ಕೇಳ್ತಾ ಇದ್ದಾರೆ. ಮಹಿಳೆಯರು ಬೇಸರ ಪಟ್ಕೊಳ್ಬೇಡಿ, ಅಂದರೆ ಮಹಿಳೆಯರಿರುವ ವೇದಿಕೆಯಲ್ಲಿ ನಾವು ಏನು ಬೇಕಾದರೂ ಹೇಳ್ಬೋದು. ಕಾರಣ ಅವರು ಬಂದು ಅವರಷ್ಟಕ್ಕೆ ಮಾತಾಡ್ತಾ ಇರ್ತಾರೆ, ಅವರು ಕಾರ್ಯಕ್ರಮಕ್ಕೆ ಬರುವುದೇ ಹಾಗೆ, ಅವರ ಪರಿಚಯಸ್ಥರಿರ್ತಾರೆ, ಅವರೇ ಮಾತಾಡಿಸಲಿಕ್ಕೆ ಬರ್ತಾರೆ. ಈ ವೇದಿಕೆಯಲ್ಲಿ ಹಾಗಲ್ಲ, ಎಲ್ಲರೂ ಶ್ರದ್ಧೆಯಿಂದ ಭಾಷಣವನ್ನು ಕೇಳುತ್ತಾ ಒಂದು ಸಾರ್ಥಕ ಮನೋಭಾವವನ್ನು ಅವರು ಇವತ್ತಿನ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಕಾರಣ ಏನೆಂದರೆ, ಅವರು ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಅವರಿಗೆ ಈ ತರಗತಿಯು ಲಭ್ಯವಾಗಿರುತ್ತದೆ. ಮಾತ್ರವಲ್ಲ, ಅವರಿಗೆ ಸಿಕ್ಕಿರುವ ಶಿಕ್ಷಕಿಯವರು ಕೂಡ ಹಾಗೆ ಅವರ ಸ್ವಂತ ಮಕ್ಕಳಿಗೆ ಹೇಗೆ ಕಲಿಸ್ತಾರೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕಲಿಸಿದ ಕಾರಣಕ್ಕೆ ಇವತ್ತು ಈ ವೇದಿಕೆಯಲ್ಲಿ, ಈ ಸಭಾ ವೇದಿಕೆಯಲ್ಲಿ ಹಾಗೂ ಇಲ್ಲಿರುವ ಸೇರಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಅಮೀನ್ ಸರ್ ಅವರ ಉದ್ದೇಶವೇ ಹಾಗೆ. ಅವರೊಂದು ಇದರಲ್ಲಿ ಬರೆದಿರುವುದಂತ ಹೇಳಿದರೆ, ಮನುಷ್ಯನನ್ನು ಜೋಡಿಸುವಲು ಸೇವೆಯಿಂದ ಮಾತ್ರ ಸಾಧ್ಯ ಅಂತ. ಹಾಗಂದರೆ ಎಲ್ಲ ಥರದ ಮನುಷ್ಯರು ಈ ಭೂಲೋಕದಲ್ಲಿ ಇರ್ತಾರೆ, ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಇದರದ್ದು. ಆದರೆ ಎಲ್ಲರನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯ ಇರುವಂಥದ್ದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಆ ಮೂಲಕ ಜನರನ್ನು ಬೆಸೆಯುವುದು ಹಾಗೂ ಅವರನ್ನು ಒಗ್ಗೂಡಿಸುವುದೇ ಇದರ ಮೂಲ ಉದ್ದೇಶ ಅಂತ ಹೇಳ್ತಾರೆ. ಅವರು ಹೇಳುವುದು ಅದೊಂದು ಆಯ್ಕೆಯಲ್ಲ, ಅದು ಕರ್ತವ್ಯ ಅಂತ, ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಕಾರಣ ಮನುಷ್ಯರಿಗೆ ಅಲ್ಲದೆ ಬೇರೆ ಯಾವ ಸೃಷ್ಟಿಗಳಿಗೂ ಈ ಥರ ಮನುಷ್ಯರನ್ನು ಅಥವಾ ಈ ಥರ ಯಾವುದೇ ಜೀವಜಾಲಗಳನ್ನು ಒಗ್ಗೂಡಿಸಲು ಸಾಧ್ಯವಿಲ್ಲ. ಅದು ಕರ್ತವ್ಯವಾಗಿದ್ದುಕೊಂಡು ಅದನ್ನು ಮಾಡಿದಾಗ ಮಾತ್ರ ಈ ಕಾರ್ಯ ನೆರವೇರುತ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ನಮಗೆ ಬೇಕಾಗಿರೋದು ಇದೊಂದು ನೀವು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ಆದರೂ ನೀವು ನೋಡಿರ್ಬೋದು. ಇದರ ಹೆಡ್ಡಿಂಗ್ ಹಾಗೆ, ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ. ಏನು ಹಿಂದೂ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಅದೇ ಅನ್ನು ಇಸ್ಲಾಂ ಸಹ ಅದೇ ಕಳಿಸ್ತದೆ. ಅಂದರೆ ಸರ್ವೇ ಜನ ಸುಖಿನೋ ಭವಂತು ಕುಲ್ಲು ಆಮುಂ ವ ಅಂತುಂ ಬಿಖೈರ್, ಸರ್ವ ಜನರು ನೀವು ಸುಖವಾಗಿರಿ, ಅದನ್ನೇ ಸರ್ವೇ ಜನ ಸುಖಿನೋ ಭವಂತು ಇದರಲ್ಲಿ ಹೇಳ್ತಾ ಇದೆ. ವಸುದೈವ ಕುಟುಂಬಕಂ, ವಸುದೆ ಅಂದರೆ ಇದೇ ವಿಶ್ವ, ಏವ ಮಾತ್ರ ಕುಟುಂಬಕಂ ಅಂದರೆ ವಿಶ್ವ ಎಲ್ಲವೂ ನಿಮ್ಮ ಕುಟುಂಬವಾಗಿರುತ್ತದೆ ಅಂತ ಹೇಳ್ತದೆ. ಖಲಕನ್ನಾಸ ಜಮಿಯಾ ಇಖ್ವಾನ ಅಂತ ಹೇಳ್ತಾರೆ. ಅಂದರೆ ಹೇಳಿದರೆ ಇಡೀ ಮನುಷ್ಯ ವರ್ಗವನ್ನೇ ನಾವು ಪರಸ್ಪರ ನಿಮ್ಮ ಒಂದು ಸಹಕಾರಕ್ಕಾಗಿ ಒಂದೇ ಕುಟುಂಬದ ಹಾಗೆ ಕಲಿಸಿದ್ದೇವೆ ಅಂತ ಹೇಳುತ್ತದೆ. ಈ ವಸುದೇವ ಕುಟುಂಬದ ಇದರ ಅರ್ಥವೇ ಹೇಳುವಂಥದ್ದಂತ ಹೇಳಿದರೆ, ಜಾಗತಿಕ ಏಕತೆಗಾಗಿ ಹಾಗೂ ಸಹಾನುಭೂತಿ ಮತ್ತು ಸಹಕಾರಕ್ಕಾಗಿ ಇದನ್ನು ಹೇಳಲಾಗ್ತದೆ. ಪ್ರಾಚೀನ ಭಾರತೀಯ ವೈದಿಕ ಗ್ರಂಥಗಳಲ್ಲಿ ಇದನ್ನು ನಾವು ಕಾಣಬಹುದು. ಜಾಗತಿಕ ಏಕತೆ ಅಂದರೆ ಮಾನವ ಕುಲದ ನಡುವೆ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಾಮರಸ್ಯದಿಂದ ಬದುಕಲು ಪ್ರೋತ್ಸಾಹಿಸುವುದೇ ಜಾಗತಿಕ ಏಕತೆ. ಸಹಾನುಭೂತಿ ಮತ್ತು ಸಹಕಾರ ಅದಂತೆ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಪರಸ್ಪರ ಇವರ ಸ್ಪೀಚ್ ಮೊದಲೇ ಹೇಳಿದ್ರಲ್ಲ ಅವರು ಅಂತ ಹೇಳಿದರೆ, ಸ್ವಾವಲಂಬನೆಯ ಬದುಕಿಗೆ ಸಹಾನುಭೂತಿಯ ಉಡುಗೊರೆ ಅಂತ ಅದರ ಫಸ್ಟಿಗೆ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಸ್ವಾವಲಂಬನೆಯ ಬದುಕಿಗೋಸ್ಕರ ನೀವು ಈ ಟೈಲರಿಂಗ್ ಕಲಿತು ಮತ್ತೊಂದು ಕಲಿತು
ಸರ್ ಸ್ವಾವಲಂಬಿ ಬದುಕಿಗೆ ಸ್ವಾಭಿಮಾನದ ಉಡುಗೊರೆ. ಸಹಾನುಭೂತಿ ಬೇಡ, ಸಹಾನುಭೂತಿ ಪ್ರತಿಯೊಂದು ಇತರ ಸೃಷ್ಟಿಗಳೊಂದಿಗೆ ಇರಲಿ. ಮನುಷ್ಯನಿಗೆ ಯಾವ ಪದ ಹೇಳಿದ್ದೀರಿ? ಸ್ವಾಭಿಮಾನದ, ನಿಮ್ಮ ಸ್ವಾಭಿಮಾನ ಉಳಿಸಲಿಕ್ಕೆ ಹೋಗಿ ನಿಮಗೆ ಸ್ವಂತ ಉದ್ಯೋಗ ಮಾಡುವ ಒಂದು ನಿಟ್ಟಿನಲ್ಲಿ ನೀವು ಬೇರೆ ಎಲ್ಲಿ ಕೆಲಸಕ್ಕೆ ಹೋಗುವ ಅಗತ್ಯ ಇಲ್ಲ. ನೀವು ಸ್ವಂತ ಮಾಡುವಂಥ ಉದ್ದೇಶದಿಂದ ಆ ಟೈಲರಿಂಗನ್ನು ಕಲಿಸಿ ಈ ವ್ಯವಸ್ಥೆ ಮಾಡಿಕೊಟ್ಟಿರುತ್ತಾರೆ. ಪ್ರತಿಯೊಂದು ಕೂಡ ನಾವು ನೋಡಿದರೆ ಈ ಎಲ್ಲ ಧರ್ಮಗಳು ಈಗ ಧರ್ಮಗಳ ಮಧ್ಯೆ ಕಚ್ಚಾಡಿಸಿ ಬೇರ್ಪಡಿಸುವ ಕೆಲಸ ಆಗ್ತಾ ಇದೆ. ಆದರೆ ಪ್ರತಿ ಗ್ರಂಥಗಳು ಹೆರಿದು ಮಾನವನ್ನು ಒಗ್ಗೂಡಿಸುವ ಕೆಲಸ ಆಗ್ತಾ ಇರ್ತದೆ. ಏನಂತ ಹೇಳಿದರೆ, ಈಗಾಗಲೇ ನಾನು ಸರ್ವೇ ಜನ ಸುಖಿನೋ ಭವಂತು ಇದರ ಬಗ್ಗೆ ವೇದ ಗ್ರಂಥಗಳಲ್ಲಿ ಏನು ಹೇಳಿದೆ ಅಂತ ಹೇಳಿದೆ. ಕುರ್ಆನಲ್ಲಿ ಕೂಡ ಅದನ್ನೇ ಹೇಳುತ್ತದೆ. ಯಾ ಅಯ್ಯುಹನ್ನಾಸು ಇನ್ನ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ क़ಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಓ ಮನುಷ್ಯ ಜನರೇ ಅಂತ ಹೇಳಿದರೆ, ಓ ಮುಸ್ಲಿಮರ ಹಿಂದೂಗಳೇ ಅಂತ ಹೇಳಿದಲ್ಲ, ಓ ಮನುಷ್ಯ ಜನರೇ, ನಿಮ್ಮನ್ನು ನಾನು ಬೇರೆ ಬೇರೆ ವರ್ಗಗಳಾಗಿ, ಒಂದು ಆಫ್ರಿಕನನ್ನಾಗಿ, ಭಾರತೀಯರನ್ನಾಗಿ ಬೇರೆ ಬೇರೆ ಮಾಡಿರುವುದು ನೀವು ಪರಸ್ಪರ ಗೊತ್ತಾಗಲಿಕ್ಕೆ ಬೇಕಾಗಿ, ಇವನು ಭಾರತೀಯ, ಇವನು ಅರೇಬಿಯಾ, ಇವನು ಆಫ್ರಿಕನ ಗೊತ್ತಾಗಲಿಕ್ಕೆ ಮಾತ್ರ ನಾವು ಸೃಷ್ಟಿಸಿದ್ದೇನೆ ಹೊರತು ಯಾರು ನಿಮ್ಮಲ್ಲಿ ಕೀಳು ಮೇಲುಗಳಿಲ್ಲ. ಯಾರು ದೈವವನ್ನು ಅರಿತು, ದೇವರನ್ನು ಅರಿತು ಅವನಿಗೆ ಆರಾಧನೆ ಮಾಡುವನೋ, ಅವನನ್ನು ಸರಿಯಾದ ರೀತಿ ಅರಿತು ಬಾಳುವವನೇ ಉತ್ತಮವಾದ ಮನುಷ್ಯ ಅಂತ ಹೇಳ್ತದೆ. ಅದರಲ್ಲಿ ಯಾವ ಧರ್ಮ, ಯಾವ ಇದು ಏನೂ ಹೇಳಿಲ್ಲ. ಯಾರು ದೇವರನ್ನು ಮರೆತು ಅವನ ಇಚ್ಛೆಗೆ ಅನುಸಾರವಾಗಿ ಜೀವನ ನಡೆಸ್ತಾನೋ ಅವನು ಮಾತ್ರ ಉತ್ತಮನು. ಅವನು ಕಬೀರ್ ಆಗಿರಬಹುದು, ದಾಸ ಆಗಿರಬಹುದು, ಅಬ್ದುಲ್ ಆಗಿರಬಹುದು, ಯಾರು ಆಗಿರಬಹುದು, ಅವನು ದೇವನನ್ನು ಕರೆತು ಏಕದೈವವನ್ನು ಅರಿತು ಅವನು ಜೀವನ ನಡೆಸಿದೆ, ಅದೇ ಉತ್ತಮ ಜೀವನ ಅಂತ ಹೇಳ್ತಾರೆ. ಪ್ರತಿ ಧರ್ಮದಲ್ಲೂ ಹಾಗೆ. ಮತ್ತೊಂದು ಧರ್ಮವನ್ನು ನೀವು ದ್ವೇಷ ಮಾಡಿರಿ ಅಥವಾ ಯಾವುದೇ ಅದರಲ್ಲೂ ಹೇಳುವುದಿಲ್ಲ. ಹಿಂದೂ ಧರ್ಮದಲ್ಲಿ ಹೇಳುವುದು, ಕರುಣೆ ತುಂಬಿದ ಹೃದಯವುಳ್ಳವರಿಗೆ ಇರುಳು ತುಂಬಿದ ನರಕದ ಭಯವಿಲ್ಲ. ಯಾರು ಕರುಣೆ ತೋರಿಸಿ ಜನರೊಂದಿಗೆ ಇತರ ಪ್ರಾಣಿಗಳೊಂದಿಗೆ ಬೆರೆಯುತ್ತಾರೋ ಅವರಿಗೆ ನರಕದಲ್ಲಿ ಜಾಗವಿಲ್ಲ, ಅವರು ಸ್ವರ್ಗಕ್ಕೆ ಹೊರತ ಅಂತ ಹೇಳಿದ್ದಾರೆ. ಕುರಾನ್ ಕೂಡ ಅದನ್ನು ಹೇಳಿದೆ, ಇರ್ಹಮು ಮಂಫಿಲ್ ಅರ್ಲಿ ವರ್ಹಮು ಮಂಫಿಸ್ ಸಮಾ. ಅಂದರೆ ನೀವು ಭೂಲೋಕದಲ್ಲಿರುವವರಿಗೆ ನೀವು ಕರುಣೆ ತೋರಿರಿ, ಆಕಾಶ ಲೋಕದಲ್ಲಿರುವವರು ನಿಮಗೆ ಕರುಣೆ ತೋರುತ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಪರಸ್ಪರ ನಾವು ಆಚೆ ಈಚೆ ಸಹಕಾರ ಮಾಡಿಕೊಂಡು ಜೀವನ ನಡೆಸಿದರೆ ನಮ್ಮ ಜೀವನವೂ ಸಾರ್ಥಕ ಆಗುತ್ತದೆ. ಇರುವ ಒಂದು ಜೀವನದಲ್ಲಿ ನಾವು ನಮ್ಮ ನಂತರವೂ ಅದನ್ನು ನಡೆಬಿಡುವ ಕಾರ್ಯ ಖಂಡಿತ ಆಗ್ತದೆ ಅಂತ ಹೇಳಿಕೊಂಡು ಈ ಒಂದು ಉತ್ತಮ ಸಭಾ ವೇದಿಕೆಯಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಭಾರತ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ನೀವು ಈಗಾಗಲೇ ಎಲ್ಲವನ್ನು ಕಲಿತಿದ್ದೀರಿ. ನಿಮ್ಮ ಹತ್ತಿರದವರಿಗೂ ಅದರ ನಿಮ್ಮ ಪ್ರಯೋಜನ ಪಡೆಯಲಿ. ಯಾರಾದರೂ ನಿಮ್ಮ ಹತ್ತಿರ ಬಂದರೆ ನಿಮ್ಮಲ್ಲಿ ಒಂದು ಮಿಷನ್ ಇದ್ದರೆ ಅವರಿಗೆ ಕಲಿಸುವ ವ್ಯವಸ್ಥೆ ಮಾಡಿ. ಹಾಗಾಗಿ ಇವರ ಸೇವೆಯ ಬಗ್ಗೆ ಹೇಳಿದರು. ಹಾಗಾಗಿ ನಮ್ಮ ಇಲ್ಲಿಯ ಹತ್ತಿರದ ಪಂಚಾಯತ್ ಇರ್ತದೆ ಮಂಜನಾಡಿ ಅಂತ, ಅಲ್ಲಿ ಒಂದು ಸಾರ್ಥವೇಲ್ ಗುಡ್ಡೆ ಅಂತ ಇದೆ. 10ರಿಂದ 15 ಮನೆಗಳಿವೆ. ಕೆಲವೊಮ್ಮೆ ಅಲ್ಲಿ ಹೋಗುವಾಗ ನಾನು ಸಂಬಂಧಿಕರು ಅಲ್ಲಿ ಇರ್ತಾರೆ, ಹಾಗೆ ಹೋಗಲಿಕ್ಕೆ ಬರ್ತದೆ. ಬೇರೆ ಬೇರೆ ಇದುವರೆಗೆ ಹೇಳಿದೆ ನಾನು, ನೀರಿಗೆ ತುಂಬ ತಾಸು ಸರ್. ಅಲ್ಲಿ ಒಂದು 200 ಮೀಟರ್ ಕೆಳಗೆ ಇಳಿದು ಬಕೆಟ್ ಮೂಲಕ ಇದು ಮೂಲಕ ತರಬೇಕಾಗ್ತದೆ. ಹಾಗಾಗಿ ಅಲ್ಲಿಗೊಂದು ಬೋರಿದ್ದು ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಈ ಕಾರ್ಯಕ್ರಮ ನರಿಂಗಾನಲದಲ್ಲಿ ನಡೆಯುವಾಗ ನಾನು ಇವರು ಸಾರ್ಥವೇಲ್ ನಾವು ಒಂದೇ 2-3 ಸಂಘಟನೆ ಒಟ್ಟಿಗೆ ದುಡಿತಾ ಇದ್ದೇವೆ. ಆಶೀರ್ವಾದ ಮೇಲ್ತೇನೆ ಇರ್ಬೋದು, ಮತ್ತೊಂದೆರಡರಲ್ಲಿ ಹೇಳಿದ್ರೆ ನಮ್ಮ ನಡುಪದವಿಗೆ ಕೈರಂಗಲ ಗ್ರಾಮಕ್ಕೆ ಇದು ಕೊಡಿ ಅಂತ ಹೇಳಿದರು. ಅವಾಗ ಹೇಳಿದರು ಬೇಡ, ಪಂಚಾಯತ್ ವ್ಯಾಪ್ತಿಯಲ್ಲಿ ಮೊದಲು ಆಗಲಿ ನಂತರ ನೋಡು ಅಂತ ಹೇಳಿದರು. ಹಾಗೆ ಪಂಚಾಯತಲ್ಲಿ ಈಗ ಆಗಿದೆ. ನಂತರ ನಮ್ಮ ಇದರ ಹತ್ತಿರದೇ ಗ್ರಾಮ ಕೈರಂಗಳ, ಅದಕ್ಕೊಂದು ಲೆಟರ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೇವೆ. ಅಲ್ಲಿಂದ 1-2 ಬಂದು ಇಷ್ಟು ದೂರ, ಸುಮಾರು 6-8 ಕಿಲೋಮೀಟರ್ ದೂರ ಮುಂದೆ ಇಲ್ಲಿ ಕಲಿತಿದ್ದಾರೆ ನಮ್ಮ ಸಲ್ಮಾರ್ ಅವರು ಮತ್ತೊಬ್ಬರೆಲ್ಲ. ಹಾಗಾಗಿ ಅವರನ್ನು ನೋಡಿ ಉಳಿದವರಿಗೆ ಗಲಾಟೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಕೊಟ್ಟಿದ್ದೀರಿ, ನಮಗೆ ಯಾವಾಗ ವ್ಯವಸ್ಥೆ ಮಾಡಿಕೊಡ್ತೀನಿ, ಅದನ್ನು ದೂರ ಹೋಗೋದು ಬೇಡ, ನೀವು ನಡುಪದಲ್ಲೇ ಬರ್ತೇವೆ ಅಂತ ಹೇಳಿದರು. 100 ಜನರಲ್ಲಿ ಸಿಗ್ಬೋದು, ಒಂದು 60 ಜನರ ಫಸ್ಟ್ ಬ್ಯಾಚಿಗೆ ಒಂದು ಕಲಿಸಿ ನಂತರ ದಿನದಲ್ಲಿ ನೀವೊಂದು ಸಹಕಾರ ಮಾಡಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಜೀವನವನ್ನು ನೀವು ಸ್ವಂತ ಸ್ವಾವಲಂಬನೆಯಿಂದ ಅಳವಡಿಸಿಕೊಂಡು ಹೋಗಿ ಎಂದು ಹೇಳಿಕೊಳ್ಳುತ್ತಾ, ಪುಸ್ತಕದ ಪ್ರೀತಿ ಇರಲಿ. ನಮ್ಮ ಸರ್ ಅವರು ಹಲವಾರು ಪುಸ್ತಕಗಳನ್ನು ಹಾಗೂ ಕಥೆಗಳನ್ನು ಬರೆದವರು. ಜೀವಂತವಿರುವ ಆ ಕಥೆಗಳು ಪುಸ್ತಕ ಓದಿದರೂ ಕೂಡ ಅದರಲ್ಲಿ ಒಂದು ಜೀವದ ತುಡಿತ ಎದ್ದು ಕಾಣ್ತದೆ. ಓದುವ ಅಂತ ಹೇಳಿದೆ. 1-2-3 ದಿವಸದಲ್ಲಿ ಫುಲ್ಲು ಮೊದಲಿಂದ ಲಾಸ್ಟ್ವರೆಗೆ ಆನೆ ಬಂತೊಂದು ಆನೆ ಅಂತ ಕಥೆ ಪುಸ್ತಕ ನನಗೆ ಸಿಕ್ಕಿತ್ತು. ಅದನ್ನು ಓದಿ ಮುಗಿಸಿದೆ. ತುಂಬ ರಸವತ್ತಾದ ರೀತಿಯಲ್ಲಿ ವಿವರಣೆ ಎಲ್ಲವೂ ಉತ್ತಮವಾಗಿರುತ್ತದೆ. ಹಾಗಾಗಿ ನೀವು ಯಾವಾಗಲೂ ಪುಸ್ತಕವನ್ನು ಇಷ್ಟಪಡಬೇಕು, ಪುಸ್ತಕಗಳನ್ನು ಓದುತ್ತಾ ಇರಬೇಕು ಅಂತ ಹೇಳಿದರೆ, ಒಬ್ಬರು ತಂದೆ ಯಾವಾಗಲೂ ತನ್ನ ಮಗನಿಗೆ ಹೇಳ್ತಾ ಇದ್ದರಂತೆ, ನೀನು ಓದಬೇಕು ಅಂತ. ಇವರು ಆದಷ್ಟು ಓದ್ತಾನೆ. ಓದಿ ಹಲವು ಬಾರಿ ಓದಿರೋ ಇವನಿಗೆ ತಲೆಯಲ್ಲಿ ನಿಲ್ಲುವುದಿಲ್ಲ. ಹಲವು ಬಾರಿ ತಂದೆಗೆ ಕಂಪ್ಲೇಂಟ್ ಮಾಡಿದ್ದಾನೆ, ತಂದೆಯವರು ನೀವು ಹೇಳ್ತೀರಿ ಓದಬೇಕು ಅಂತ, ನನ್ನ ತಲೆಯಲ್ಲಿ ಏನು ಉಳಿದಿಲ್ಲ, ಓದುವಾಗ ಓಕೆ, ನಂತರ ಅದು ಮರೆತು ಬಿಡ್ತೇನೆ ಅಂತೇಳಿ. ಆದರೂ ನೀನು ಓದ್ತಾ ಇರುವಂತ ಹೇಳ್ತಾ ಇದ್ದರಂತೆ. ಕೊನೆಯ ದಿವಸ ತಂದೆ ಮತ್ತು ಮಕ್ಕ ಹೀಗೆ ನಡೆದುಕೊಂಡು ಹೋದರು. ಅದರ
ನದಿಯ ಬದಿಗೆ ಮುಟ್ಟುವಾಗ ಅವರಿಗೆ ತಂದೆ ಹೇಳಿದರು, ನನಗೆ ಬಾಯಾರಿಕೆ ಆಗ್ತದೆ, ನೀವು ನೀರು ಅಂತ. ಇವ ಹೇಳಿದ, ಏನು ಇಲ್ಲಲ್ಲ ನೀರು, ನಾನು ಹೇಗೆ ತರಲಿ ಅಂತ, ನೋಡಿ ಏನಾದರೂ ಸಿಗ್ಬೋದು ಅಂತ ಹೇಳಿದಾರಂತೆ. ನದಿಯ ಬದಿಯಲ್ಲಿ ಒಂದು ಏನು ನಾವು ಚಾನಿ ಅಂತ ಹೇಳ್ತೇವೆ, ಅರಿಪ್ಪೆ ಅಂತ ಹೇಳ್ತೇವೆ, ಅದೊಂದು ಸಿಕ್ಕಿತಂತೆ. ಅದೆಲ್ಲ ಮಣ್ಣೆಲ್ಲ ಹಿಡಿದಿತ್ತು, ಕೆಸರೆಲ್ಲ ಹಿಡಿದಿತ್ತು. ಹಾಗಾಗಿ ಅದರಿಂದ ಇದು ತೆಗೆದು ಇಲ್ಲ ಮಣ್ಣು ಬೀಳ್ತದೆ ತಂದ, ಕೈಯಲ್ಲಿ ಹಿಡ್ಕೊಂಡು ತಂದ. ಹೇಗೆಲ್ಲ ಪ್ರಯತ್ನ ಮಾಡಿ 10 ಬಾರಿ ತಂದರು, ಅದು ನೀರು ಈ ತಂದೆಗೆ ಮುಟ್ಟಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ ತಂದೆ ಕರೆದು ಹೇಳಿದ್ರಂತೆ, ಓಕೆ, ನೀರು ನನಗೆ ಸಿಗಲಿಲ್ಲ, ಇದರಿಂದ ನಿನಗೇನಾದರೂ ಇದರಲ್ಲಿ ವ್ಯತ್ಯಾಸ ಕಾಣ್ತದೆ ಅಂತ. ಹಾಗಾದರೆ ವ್ಯತ್ಯಾಸ ಬೇರೇನಿಲ್ಲ, ಈ ಒಂದು ಕೆಸರು ಮುಕ್ತವಾದ ಏನು ಅರಿಪ್ಪೆ ಇದೆ, ಸೋಸುವ ಸಾಧನ, ಅದು ತುಂಬ ಕ್ಲೀನಾಗಿ ವಜ್ರದಂತೆ ಮಿನುಗುತ್ತಾ ಇದೆ, ತುಂಬ ಸ್ಪಷ್ಟವಾಗಿದೆ ಅಂತ. ಹಾಗಾದರೆ ನೀ ಆವತ್ತು ಒಂದು ದಿವಸ ಹೇಳಿದೆ ಅಲ್ಲ, ನನಗೆ ತಲೆಯಲ್ಲಿ ನಿಲ್ಲುವುದು ಅರ್ಥ ಆಗೋದಿಲ್ಲ ಅಂತ. ಆದರೂ ನಿನ್ನ ಮನಸ್ಸು ಶುದ್ಧವಾಗಿದೆ, ಈ ಅರಿಪ್ಪೆ ಹೇಗೆಷ್ಟು ಶುದ್ಧವಾಗಿದೋ ಅಷ್ಟೇ ಶುದ್ಧವಾಗಲಿಕ್ಕೆ ಕಾರಣ ಆಗ್ತದೆ, ನೀವು ಪುನಃ ಪುನಃ ಓದ್ತಾ ಇರಿ ಅಂತ ಹೇಳಿದ್ದಾರೆ ಅಂತ. ಹಾಗಾಗಿ ನಿಮಗೆಲ್ಲರಿಗೂ ಒಂದು ಓದುವ ಅಭ್ಯಾಸವನ್ನು ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ಹೊಂದಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಟ್ಟೋರಿ ಇವರಿಗೆ ಧನ್ಯವಾದಗಳು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಚ್ಛತಾ ರಾಯಭಾರಿ ಶ್ರೀ ಸೀನಾ ಶೆಟ್ಟಿಯವರು ಒಂದೆರಡು ಹಿತವಚನವನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಸಹೋದರ ಸಹೋದರಿಯರೇ, ಭಾಷಣಕ್ಕೆ ಹೋಗುವುದಿಲ್ಲ, ಒಂದೆರಡು ನನ್ನ ಅನಿಸಿಕೆ ಮಾತ್ರ ಹೇಳಲಿಕ್ಕೆ ಎದ್ದು ನಿಂತಿರುವುದು. ಒಂದು ಅತ್ಯುತ್ತಮವಾದ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಳ್ಳಲಿಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ ಅಂತ ಗಾಂಧೀಜಿ ಹೇಳುತ್ತಾರೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ ಅಂತ. ನನ್ನ ಪ್ರಕಾರ ಈ ಒಂದು ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಅಂತರಂಗದ ಶುದ್ಧತೆಯಿಂದ ರೂಪಿಸಿದ್ದೀರಿ ಅಂತ ನನಗೆ ಇಲ್ಲಿ ಬಂದು ನೋಡಿದರೆ ಗೊತ್ತಾಯಿತು. ಅದಕ್ಕಾಗಿ ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮತ್ತು ಗ್ರಾಮ ಪಂಚಾಯತನ್ನು ಅಭಿನಂದಿಸುತ್ತೇನೆ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಇದು ಒಂದು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡುತ್ತೇನೆ. ಯಾಕಂದರೆ ಇವತ್ತು ಲೋಕದಲ್ಲಿ ಸಮಾಜದಲ್ಲಿ ಎಲ್ಲ ಕಾರ್ಯಕ್ರಮಗಳು ಏನೋ ಒಂದು ಉದ್ದೇಶ ಇಟ್ಕೊಂಡು, ಆದರೆ ಹೆಚ್ಚಾಗಿ ಜನಹಿತ ಕಡಿಮೆ ಇರ್ತದೆ, ಕಾರ್ಯಕ್ರಮ ಮಾಡುವವರ ಹಿತ ಜಾಸ್ತಿ ಇರ್ತದೆ. ಆದರೆ ಇಲ್ಲಿ ನಾನು ನೋಡಿಕೊಂಡಾಗೆ ಕಾರ್ಯಕ್ರಮ ಮಾಡಿದವರ ಹಿತ ಅಲ್ಲ, ಇದು ಸಂಪೂರ್ಣವಾಗಿ ಜನಹಿತ ಅಂತ ನನಗೆ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಬಂದಾಗ ಒಳಗೆ ಹೋಗಿ ನೋಡಿದೆ, ನಿಮ್ಮ ಟೀಚರ್ ಇದ್ದು ಅಥವಾ ನಿಮ್ಮ ಸಂಸ್ಥೆಯ ಪರಿಚಯ ಪುಸ್ತಕಕ್ಕಿಂತ ಹೆಚ್ಚು ಅಲ್ಲಿ ಅವರು ಮಾಡಿದ ಕರಕುಶಲ ಕೆಲಸದಿಂದ ಹೆಚ್ಚು ನನಗೆ ಗೊತ್ತಾಯಿತು. ಯಾಕೆಂದರೆ ಒಬ್ಬ ವ್ಯಕ್ತಿಯ ಪರಿಚಯ ಆಗೋದು ಮಾತಿನಿಂದ ಅಲ್ಲ, ಅವರ ಕಾರ್ಯದಿಂದ. ಕಾರ್ಯ ಮಾತನಾಡಬೇಕು ಅಂತ. ಈಗ ಅಲ್ಲಿದ್ದು ನಿಮ್ಮ 3 ತಿಂಗಳ ಕಾರ್ಯ ಮತ್ತು ಈ ಪುಸ್ತಕದಲ್ಲಿ ಕೆಲವು ಕಾರ್ಯ ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಕಾಯಕವೇ ಕೈಲಾಸ. ನಾವು ಹೆಚ್ಚು ಕಾಯಕವನ್ನು ಇಷ್ಟಪಡುವವರು. ಅಂದರೆ ಮಹಾತ್ಮ ಗಾಂಧಿ ಹೇಳುತ್ತಾರೆ, ಮೊದಲು ಕೆಲಸ, ಆಮೇಲೆ ಮಾತು, ಸ್ವಲ್ಪ ಮಾತು, ಹೆಚ್ಚು ಕೆಲಸ, ಆಡಿದ್ದನ್ನು ಮಾಡಿ ತೋರಿಸಬೇಕು ಅಂತ. ಈ ಸಂಸ್ಥೆಯವರು ಇದನ್ನು ಮಾಡಿದಾಗೆ ಕಾಣ್ತಿದ್ದಾರೆ. ಅಧ್ಯಕ್ಷರು ಬಹಳ ಸ್ವಲ್ಪ ಚಿಂತಕರು, ಸ್ವಲ್ಪ ಜನಸ್ನೇಹಿ, ಎಲ್ಲ ಒಳ್ಳೆ ತತ್ವ ಅಳವಡಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಮುಖ್ಯ 3 ಅಂಶಗಳು: ಕ್ಲಾರಿಟಿ ಇನ್ ಮೈಂಡ್, ಪ್ಯೂರಿಟಿ ಇನ್ ಹಾರ್ಟ್, ಸಿನ್ಸಿಯಾರಿಟಿ ಇನ್ ಆ್ಯಕ್ಷನ್. ಇದನ್ನು 3 ಇತ್ತು. ಅಸೂರುದ್ದೀನ್ ನನಗೆ ಫೋನ್ ಮಾಡಿದರು. ಇಲ್ಲಿ ಬಂದು ನೋಡ್ತೇನೆ, ಕಾರ್ಯಕ್ರಮ ಒಂದು ಹೇಳಲಿಕ್ಕೆ ಚಿಕ್ಕ ಕಾರ್ಯಕ್ರಮ, ಆದರೆ ಇದು ಚಿಕ್ಕದೊಂದೇನು ನೋಡಲಿಲ್ಲ, ಭಾಳ ದೊಡ್ಡ ಕಾರ್ಯಕ್ರಮ, ಒಂದು ಕಲಿಕಾ ಹಬ್ಬದ ಥರ ನೀವು ಮಾಡಿದ್ದೀರಿ. ನಾನು ನೋಡ್ತೇನೆ, ಬಹಳ ಕ್ರಮದಲ್ಲಿ ಜೋಡಿಸೋದು ಬರುವುದು ಮಾತಿಲ್ಲ, ಎಲ್ಲ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ಇಲ್ಲಿ ಕೇಳಿದೆ, ನೀವು ಸ್ಟೂಡೆಂಟ್ ಅಲ್ವಾ ಅಂತ ಕೇಳಿದಾಗ, ಅಲ್ಲ ನಾನು 5 ಮಕ್ಕಳ ತಾಯಿ ಹೇಳಿದರು. ಅದು ನನಗೆ ಮತ್ತೆ ಖುಷಿ ಆಯಿತು. ನಾನು ಹೇಳಿದೆ, 5 ಮಕ್ಕಳ ತಾಯಿ ಇರಲಿ, 6 ಮಕ್ಕಳ ತಾಯಿ ಇರಲಿ, ನಾವು ಸ್ಟೂಡೆಂಟ್ ಆಗಿರಬೇಕು. ಸ್ಟೂಡೆಂಟ್ ಅಂತ ಹೇಳಿದ ಕೂಡಲೇ ನಮಗೇನೋ ಮನಸ್ಸು ಒಳಗೆ ಒಂದು ಉಲ್ಲಾಸ ಉತ್ಸಾಹ ಬರುತ್ತೆ. ಯಾವಾಗಲೂ ಮನಸ್ಸಲ್ಲಿ ಉಲ್ಲಾಸ ಉತ್ಸಾಹ ಇರಬೇಕು. ಇಲ್ಲಿ ದಯವಿಟ್ಟು ನೀವು ಇದು ತುಂಬ ಒಳ್ಳೆಯ ಘನ ಉದ್ದೇಶ ಇಟ್ಟುಕೊಂಡು ಕಾರ್ಯಕ್ರಮ ರೂಪಿಸಿದ್ದಾರೆ. ದಯವಿಟ್ಟು ಇಲ್ಲಿ ಇದನ್ನು ಕಲಿತವರು, ನೀವು ಕಲ್ತಿದ್ದೀರಿ, ಅದನ್ನು ಬಳಸಿ ಮತ್ತು ಬೆಳೆಸಿ. ಕಲಿಕೆಯೇ ಆಗಿದೆ, ಕಲಿತಿದ್ದೀರಿ, ಅದನ್ನು ಬಳಸಬೇಕು, ಬೆಳೆಸಬೇಕು. ನೀವು ಬೆಳೆಯಬೇಕು, ಸಂಸಾರ ಬೆಳೆಯಬೇಕು, ಸುಸ್ಥಿರ ಜೀವನೋಪಾಯ ಆಗಬೇಕು. ಒಂದು ಹೇಳಲಿಕ್ಕೆ ಇರುವುದು. ಯಾಕೆಂದರೆ ಇಲ್ಲಿ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಈ ಫೋಟೋಕ್ಕೆ ವಿಡಿಯೋದ ಮುಂದೆ ನಾವೆಲ್ಲ ಬರೋದು ಬಹಳ ಕಡಿಮೆ, ತಪ್ಪಿಸಿಕೊಳ್ತೇವೆ. ಆದರೆ ಇಲ್ಲಿ ಫೋಟೋದ ಮುಂದೆ, ವಿಡಿಯೋದ ಮುಂದೆ ಧೈರ್ಯವಾಗಿ ನಿಂತಿದ್ದೀರ ಅಂದರೆ ನನಗೆ ಟೈಲರಿಂಗಿಂತ ಹೆಚ್ಚು ನಿಮ್ಮ ಆತ್ಮಶಕ್ತಿ ವೃದ್ಧಿಸುವುದು ನೋಡಿ ಸಂತೋಷ ಆಯಿತು. ಆತ್ಮಶಕ್ತಿ ವೃದ್ಧಿಸದಿದ್ದರೆ ಬೇರೆ ಯಾವುದೇ ಕೌಶಲ್ಯ ನಮಗೆ ನೆರವಾಗುವುದಿಲ್ಲ. ಆತ್ಮಶಕ್ತಿ ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಿ. ಒಂದು. ಎರಡನೆಯದ್ದು, ಮಹಿಳೆಯರಿಗೆ ತರಬೇತಿ. ಜಾಗೃತ ನಾರಿ ಪ್ರಗತಿಗೆ ದಾರಿ.
ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ. ಈ ಶಕ್ತಿಯನ್ನು ಬೆಳೆಸಲಿಕ್ಕೆ ಈ ಭಾರತ್ ವೆಲ್ಫೇರ್ ಟ್ರಸ್ಟ್ ನೀವು ಕೆಲಸ ಮಾಡುವುದು ತುಂಬ ಒಳ್ಳೆಯದು. ಬಾಬಾ ಅಂಬೇಡ್ಕರ್ ಹೇಳಿದ್ದಾರೆ, ಒಂದು ಊರಿನ ಒಂದು ದೇಶದ ಪ್ರಗತಿಯನ್ನು ಅಳೆಯಬೇಕಾದರೆ ಆ ಊರಿನ ಆ ದೇಶದ ಮಹಿಳೆಯರ ಸ್ಥಿತಿಗತಿ ಹೇಗುಂಟು ಅದರ ಮೇಲೆ ಒಂದು ಸಂಸಾರದ ಸಮಾಜದ ಪ್ರಗತಿಯನ್ನು ಅಳೆಯಬಹುದು ಅಂತ. ನಮ್ಮ ಊರಿನ ನಮ್ಮ ಮನೆಯ ಮಹಿಳೆಯರಿಗೆ ಒಂದು ಪ್ರಗತಿ ಬಾರದಿದ್ದರೆ, ಶಕ್ತಿ ಬಾರದಿದ್ದರೆ ನಮ್ಮ ಸ್ಥಿರವಾದ ಬದುಕು ಆಗುವುದಿಲ್ಲ ಅಂತ ಹೇಳಿ, ಇನ್ನು ಮುಂದೆ ನಾವು ಮಾಡಬೇಕಂದ್ರೆ ನಾವೆಲ್ಲ ಸೇರಿ ನಮ್ಮ ಮನೆಯನ್ನು ಕಸಮುಕ್ತ, ನಶಮುಕ್ತ, ಹಿಂಸಾಮುಕ್ತ, ಕಸಮುಕ್ತ, ನಶಮುಕ್ತ, ಹಿಂಸಾಮುಕ್ತ ಮಾಡದಿದ್ದರೆ ನಮಗೆ ಏನೇ ಸಂಪತ್ತು, ಕೌಶಲ, ವಿದ್ಯೆ ಬುದ್ಧಿ ಏನಿದ್ರು ಈ ಮೂರು ನಮ್ಮ ಒಳಗೆ ನಮ್ಮ ಸಂಸಾರದಲ್ಲಿ ನಮ್ಮ ಸಮಾಜದಲ್ಲಿ ಇದ್ದರೆ ನಮ್ಮನ್ನು ನಿಧಾನಕ್ಕೆ ಸದ್ದಿಲ್ಲದೆ ನಮ್ಮನ್ನು ಪರಲೋಕಕ್ಕೆ ಕೊಂಡು ಹೋಗುತ್ತದೆ ಕಸ, ನಶೆ, ಹಿಂಸೆ. ತಾವು ಮಾಡಬೇಕು. ಒಂದು ಇಲ್ಲಿಗೆ ತರಬೇತಿ ಪಡೆದವರು ಆದಷ್ಟು ಬೇಗ ನಿಮ್ಮ ಮನೆ ಸ್ವಚ್ಛ ಮನೆ, ಸ್ವಾಭಿಮಾನಿ ಕುಟುಂಬ ಅಂತ ಒಂದು ಘೋಷಣಾ ಪತ್ರವನ್ನು ಗ್ರಾಮ ಪಂಚಾಯತಿ ಕೊಡಬೇಕು. ನನ್ನ ಮನೆ ಸ್ವಚ್ಛ ಮನೆ, ಸ್ವಾಭಿಮಾನಿ ಕುಟುಂಬ ಅಂತ ಒಂದು ಘೋಷಣಾ ಪತ್ರ ಕೊಟ್ಟರೆ ನಿಮ್ಮ ಮನೆಗೆ ಒಂದು ಶಕ್ತಿ ಬರುತ್ತೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಇದೇ ಊರಲ್ಲಿ ಇಸ್ಮಾಯಿಲ್ ಕಣಂತೂರು ಅಂತ ಒಬ್ಬರಿದ್ದಾರೆ, ಗುಜಿರಿ ವ್ಯಾಪಾರಿ. ಆದರೆ ಗುಜಿರಿ ವ್ಯಾಪಾರ ಅಲ್ಲ, ಅವರು ಗಾಂಧಿವಾದಿಂದ ನಾವು ಹೇಳುವುದು ದೊಡ್ಡ ಮನುಷ್ಯ. ಅವರ ಮನೆ ನೋಡಲಿಕ್ಕೆ ಊರ ಪರವೂರ ದೇಶದ ವಿದೇಶಿಗರು ಬಂದು ಅವರ ಮನೆ ನೋಡುತ್ತಾರೆ. ಅವರ ಮನೆ ಸಾಕ್ಷರ ಮನೆ, ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ. ಯಾರ್ದು? ಇಸ್ಮಾಯಿಲ್ ಕಣಂತೂರ್. ದಯವಿಟ್ಟು ತಾವು ಸ್ವಚ್ಛ ಮನೆ, ಸ್ವಾಭಿಮಾನಿ ಕುಟುಂಬ ಒಂದು ಪತ್ರ ಕೊಡಬೇಕು ಅಂದರೆ ನಿಮ್ಮಲ್ಲಿ ಏನಿರಬೇಕು? ಮನೆಯ 3 ಕಸ ಉಂಟು: ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. ಈ 3 ಕಸಗಳು ವಿಷ, ಒಟ್ಟಾದರೆ ಮಹಾವಿಷ. 3 ಕಸಲಿ ಹಸಿ ಕಸವನ್ನು ಬೇರೆಯ ಮಾಡಿ ಮನೆಯಲ್ಲಿ ಚಿಕ್ಕ ತೊಟ್ಟಿ ಪಿಟ್ಟು ಮಾಡಿ ಅದಕ್ಕೆ ಹಾಕಿ ಅದರ ಗೊಬ್ಬರ ಮಾಡಿದರೆ ಗಿಡಕ್ಕೆ ಆಹಾರ. ನಾವು ಅಕ್ಕಿಯನ್ನು ಅನ್ನ ಮಾಡಿ ತಿಂದ ಹಾಗೆ ಗಿಡಕ್ಕೆ ಆಹಾರ. ಮರ ದೇವರು ಕೊಟ್ಟ ವರ, ಈ ಗಿಡಕ್ಕೆ ಆಹಾರ ಮಾಡಿ ಕೊಡಬೇಕು ಅಂತ. ಎರಡನೆಯದು ಒಣ ಕಸ. ಪ್ಲಾಸ್ಟಿಕ್ ಮತ್ತಿತರ ಕಸವನ್ನು ಅಪಾಯ ಮತ್ತು ಹಸಿ ಕಸಕ್ಕೆ ಸೇರಿಸದೆ ಪ್ರತ್ಯೇಕವಾಗಿ ಇಟ್ಟರೆ ಇದು ಹಣ ಕಸ ಆಗ್ತದೆ. ಒಟ್ಟು ಒಣ ಕಸವನ್ನು ಪ್ರತ್ಯೇಕವಾಗಿ ಕಟ್ಟಿ ಇಡೀ ಗ್ರಾಮ ಪಂಚಾಯತಿ ಕೊಡಿ, ಅದು ಹಣ ಕಸ ಆಗ್ತದೆ, ರೀಸೈಕಲ್ ಆಗ್ತದೆ. ಮೂರನೆಯದು ಅಪಾಯಕಾರಿ ಕಸ. ಅದರಲ್ಲಿ ಅಪಾಯದಲ್ಲಿ ಬೇರೆ ಬೇರೆ ಕಸ ಉಂಟು, ನಿಮ್ಗೆ ಗೊತ್ತಿರ್ಬೋದು. ಪುಡಿಯಾದ ಗ್ಲಾಸುಗಳು, ಮತ್ತೊಂದು ಪಾಯ್ಸನ್ ಸಂಬಂಧಪಟ್ಟದ್ದು. ಆದರೆ ಮಹಾ ಅಪಾಯಕಾರಿ ಕಸ ಯಾವುದಂದರೆ ಸ್ಯಾನಿಟರಿ ಪ್ಯಾಡ್ ಮತ್ತು ಡೈಪರ್ಸ್. ಸ್ಯಾನಿಟರಿ ಪ್ಯಾಡ್ ಮತ್ತು ಡೈಪರ್ಸು 500ರಿಂದ 800 ವರ್ಷ ಕರಗುವುದಿಲ್ಲ. ಇವತ್ತು ನಮ್ಮ ಭೂಮಿಯಲ್ಲಿ, ನಮ್ಮ ಊರಿನಲ್ಲಿ ಎಲ್ಲ ಕಡೆ ಸ್ಯಾನಿಟರಿ ಪ್ಯಾಡ್ ಮತ್ತು ಡೈಪರ್ಸ್ಗಳು ರಸ್ತೆ ಬದಿಯಲ್ಲಿ, ಚರಂಡಿಯಲ್ಲಿ, ತೋಡಲ್ಲಿ ಇದೆ. ಇದು ದೊಡ್ಡ ಸಮಸ್ಯೆಗೆ ಕಾರಣ. ವಾಯುಮಾಲಿನ್ಯ, ಜಲಮಾಲಿನ್ಯ, ನೀರು ಮಾಲಿನ್ಯ ಆಗುತ್ತದೆ. ಪರಿಹಾರ ಏನು? ಪ್ಯಾಡ್ ಪ್ಯಾಂಪರ್ಸ್ ಬಳಕೆ ಮಾಡಿದರೆ ಮನೆಯಲ್ಲಿ ವೇಸ್ಟನ್ನು ಬೇರೆ ಮಾಡಿ ಬೇಸರಿಗೆ ಅಥವಾ ಕಾಂಪೋಸ್ಟಿಂಗ್ ಮೆಥಡಲ್ಲಿ ಅದನ್ನು ವಿಲೇವಾರಿ ಮಾಡಲಿಕ್ಕಾಗ್ತದೆ. ಆದರೆ ಪ್ಲಾಸ್ಟಿಕ್ ಥರದ ವಸ್ತುವನ್ನು ಬೇರೆ ಮಾಡಿ ಸ್ವಲ್ಪ ವಾಶ್ ಮಾಡಿ ಡ್ರೈ ಮಾಡಿ ಇಡಿ ನಮ್ಮ ಕಸದ ಘಟಕ್ಕೆ ಕೊಡಿ. ಇನ್ನೊಂದು, ಆ ಪ್ಯಾಡ್ ಮತ್ತು ಡೈಪರ್ಸನ್ನು ಬಳಕೆ ಮಾಡದಿರುವುದೇ ಒಳ್ಳೆಯದು. ಯಾಕೆಂದರೆ ಈಗ ಪರಿಸರ ಸ್ನೇಹಿಯಾದ ಬಟ್ಟೆ ಪ್ಯಾಡ್ ಬಂದಿದೆ, ಮುಟ್ಟಿನ ಕಪ್ಪು ಬಂದಿದೆ. ಅದನ್ನು ಬಳಸಿ ಅಂತ ನಾನು ಸ್ವಚ್ಛತಾ ರಾಯಭಾರಿಯಾಗಿ, ಇದು ಸ್ವಯಂ ಸೇವೆ ಕೆಲಸ, ಸಂಬಳದ ಕೆಲಸ ಅಲ್ಲ. ಸ್ವಚ್ಛತಾ ರಾಯಭಾರಿ ಅಂದರೆ ಇದೊಂದು ನಮಗೆ ಈ ಸೇವೆಗೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ನಾವು ಇಲ್ಲಿ ಸೇರಿ ಎಲ್ಲರೂ ಭಾರತ್ ವೆಲ್ಫೇರ್ ಸೊಸೈಟಿ ಟ್ರಸ್ಟ್ ನಾವೆಲ್ಲ ಸೇರಿ ಬಾಳೆಪುಣಿಯನ್ನು ಆದಷ್ಟು ಬೇಗ ಕಸಮುಕ್ತ ಬಾಳೆಪುಣಿ, ಕ್ಯಾನ್ಸರ್ ಮುಕ್ತ ಬಾಳೆಪುಣಿ, ಸ್ವಚ್ಛ ಬಾಳೆಪುಣಿ ಮಾಡಲಿಕ್ಕೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಸಹಯೋಗವನ್ನು ಕೂಡ ನಾನು ನಿಮ್ಮ ಹತ್ರ ಕೇಳ್ತಾ ಇರುವುದು. ಅತ್ಯುತ್ತಮವಾದ ಕಾರ್ಯಕ್ರಮ. ಸ್ವಚ್ಛತೆಯ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ತೋರಣ, ತಂದೀತು ಮರಣ. ಮುಂದಿನ ದಿನಗಳಲ್ಲಿ ಆದಷ್ಟು ನೀವು ಪೇಪರ್ ಪ್ಲೇಟ್ ಬೇಡ, ಪೇಪರ್ ಲೋಟ ಬೇಡ, ಪ್ಲಾಸ್ಟಿಕ್ ಸ್ಪೂನ್ ಬೇಡ. ಪೇಪರ್ ಲೋಟ ಬೇಡ, ಪೇಪರ್ ಪ್ಲೇಟ್ ಬೇಡ, ಪ್ಲಾಸ್ಟಿಕ್ ಸ್ಪೂನ್ ಬೇಡ. ಹಾಗೆ ಬಾಟ್ಲ್ ನೀರೂ ಬೇಡ. ಒಂದು ಬಾಟ್ಲ್ ನೀರಲ್ಲಿ 350 ಮೈಕ್ರೋ ಪ್ಲಾಸ್ಟಿಕ್ ಇದೆ.
ಅದಕ್ಕಾಗಿ ಆದಷ್ಟು ನೀವು ಮನೆಯ ನೀರನ್ನು ಕೊಂಡೋಗಿ, ನೀರು ಬೇಕು ಅಂದರೆ ಸ್ವಲ್ಪ ಡ್ರಮ್ಮಲ್ಲಿ ತಂದು ಆದಷ್ಟು ಸ್ಟೀಲ್ ಲೋಟದಲ್ಲಿ ಕುಡಿಲಿಕ್ಕೆ ಶುರು ಮಾಡಿ. ಬಾಟ್ಲಿಯನ್ನು ನೀವು ಎತ್ತಿ ಕುಡಿದರೆ ಒಂದು ರೀತಿ, ಕಚ್ಚಿ ಕುಡಿದ್ರೆ ಇನ್ನೊಂದು ರೀತಿ, ಕಚ್ಚಿ ಕುಡಿದ್ರೆ ಹೆಚ್ಚು ಮೈಕ್ರೋ ಪ್ಲಾಸ್ಟಿಕ್ ಹೋಗುತ್ತೆ. ಅದಕ್ಕಾಗಿ ಈ ಸ್ವಚ್ಛತೆಯ ಪ್ರಜ್ಞೆ ನಾವು ಹೆಚ್ಚು ಬೆಳೆಸಿಕೊಳ್ಬೇಕು ಅಂತ ಹೇಳುತ್ತಾ, ಈ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಕೆಲವು ಸಂಗತಿ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಈ ಎರಡೂ ಸಂಸ್ಥೆಗಳಿಗೆ ನಾನು ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಬಾಳೆಪುನಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶ್ರೀಮತಿ ಆಯಿಷಾ ಬಾನು BA ಇವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬಾಳೆಪುನಿ ಗ್ರಾಮ ಪಂಚಾಯತ್ ಹಾಗೂ ಭಾರತ್ ಅಸೋಸಿಯೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇದರ ಸಹಯೋಗದಲ್ಲಿ ಆರಂಭವಾದ ಹೊಲಿಗೆ ತರಬೇತಿ ಕೇಂದ್ರದ ಸಮಾರೋಪ ಸಮಾರಂಭದಲ್ಲಿದ್ದೀವಿ. ನಾವು ನೋಡಿದ ಹಾಗೆ ಸ್ವಾಭಿಮಾನ ಬದುಕಿನ ಅಡಿಗಲ್ಲು ಅಂತ ನಾವು ಹೇಳ್ಬೋದು. ಯಾಕಂತೇಳಿದರೆ ಎಲ್ಲಿ ಸ್ವಾಭಿಮಾನ ಇರುತ್ತೋ ಅಲ್ಲಿ ತನ್ನ ಒಂದು ಮಹಿಳೆ ತನ್ನ ಮಗು ಉತ್ತಮವಾಗಿ ಬೆಳೆಯಬೇಕು ಅನ್ನೋ ಒಂದು ಆಶಾ ಭಾವನೆಯನ್ನು ಹೊಂದಿರ್ತಾಳೆ. ಎಲ್ಲಿ ಸ್ವಾಭಿಮಾನ ಇರಲ್ವೋ ಅವಳಿಗೆ ಅದರ ಪರಿವೆಯೇ ಇರಲ್ಲ. ಇಲ್ಲಿ ಒಂದು ಟೈಲರಿಂಗ್ ತರಬೇತಿ ಪ್ರಾರಂಭವಾದಾಗ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಬಾಳೆಪುನಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯೊಟ್ಟಿಗೆ ಒಂದು ವಿಷಯವನ್ನು ಪ್ರಸ್ತಾಪಿಸ್ತದೆ. ಏನಂತೇಳಿದರೆ, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿರುವ ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿಗಳಿಗಿಂತಲೂ ಮುಖ್ಯವಾಗಿ ಏನು ಮನೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರುವಂತಹ ಗೃಹಿಣಿಯರನ್ನು ನಾವು ಸಮಾಜಮುಖಿಗಳನ್ನಾಗಿ ಅಂದರೆ ಅವರನ್ನು ಒಂದು ಸ್ವಾವಲಂಬಿ ಉದ್ಯೋಗಕ್ಕೆ ನಾವು ತರುವ ನಿಟ್ಟಿನಲ್ಲಿ ಒಂದು ಟೈಲರಿಂಗ್ ತರಬೇತಿಯನ್ನು ಪ್ರಾರಂಭಿಸುವ ಅಂತೇಳಿ ನಮ್ಮ ಅಮೀನ್ ಸರ್ ಅವರ ಒಂದು ದೊಡ್ಡ ಒಂದು ಆಶಾ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿದಾಗ ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಕೂಡ ಕೈ ಜೋಡಿಸುತ್ತೆ. ಅದರ ಪರಿಣಾಮವಾಗಿ ಸುಮಾರು 40 ಮಕ್ಕಳು, ಅದು ನಮ್ಮ ಗ್ರಾಮ ಹಾಗೂ ಪರಗ್ರಾಮದಿಂದಲೂ ಕೂಡ ಕೇಳ್ಕೊಂಡು ಬಂದಿದ್ರು, ನಮಗೂ ಕೂಡ ಅವಕಾಶ ಕೊಡಿ ಅಂತೇಳಿ. ಹಾಗೆ ನಾವು ಫಸ್ಟ್ ನಮ್ಮ ಗ್ರಾಮ 2 ಗ್ರಾಮದ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಸುಮಾರು 40ಕ್ಕಿಂತಲೂ ಅಧಿಕ ಮಂದಿ ಇದರ ಪ್ರಯೋಜನವನ್ನು ನೀವು ಪಡೆದಿದ್ದೀರಿ. ನಾನು ಒಂದು ವಾರಕ್ಕೆ ಒಮ್ಮೆಯಾದರೂ ಕೂಡ ನಿಮ್ಮ ಟೈಲರಿಂಗ್ ತರಬೇತಿಗೆ ಬಂದು ನಿಮ್ಮ ಟೈಲರಿಂಗ್ ತರಬೇತಿಯ ಒಂದು ವಿದ್ಯಮಾನವನ್ನು ನಾನು ಗಮನಿಸ್ತಾ ಇದ್ದೆ. ಯಾಕಂತೇಳಿದರೆ ತುಂಬ ಶಿಸ್ತುಬದ್ಧವಾದ ಒಂದು ಟೈಲರಿಂಗ್ ಕ್ಲಾಸು. ಅಂದರೆ ಯಾವುದೇ ಒಂದು ನಾವು ಶಿಕ್ಷಕಿಯನ್ನು ಯಾವಾಗಲೂ ನಾನು ಆತ್ಮೀಯವಾಗಿ ಮಾತಾಡಿಸ್ತಿದ್ದೆ. ಅವರಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸುವಾಗ ಅವರು ಹೇಳ್ತಾ ಇದ್ರು, ನಾನು ಅವರನ್ನು ಗಮನಿಸುವಾಗ ನನಗೆ ಅನಿಸ್ತಾ ಇತ್ತು, ಟೈಲರಿಂಗ್ ಅಂತ ಹೇಳಿದರೆ ಒಂದು ವೈದ್ಯಕೀಯ ತರಬೇತಿ ಥರ. ಏನಂತೇಳಿದರೆ ಒಂದು ವ್ಯಕ್ತಿಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅದೇ ಥರ ಅಷ್ಟೇ ತಾಳ್ಮೆ ಬೇಕು. ಒಂದು ವೈದ್ಯಕೀಯ ವಿದ್ಯೆಯನ್ನು ಹೇಗೆ ಕಲಿಬೇಕು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಟೈಲರ್ ಕೂಡ ತನ್ನ ವಿದ್ಯೆಯನ್ನು ಮಾಡಬೇಕಾದ್ರೆ ಅಷ್ಟೇ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಯಾಕಂತೇಳಿದರೆ ಒಂದು ಸಣ್ಣ ಸ್ಟಿಚ್ ಕೂಡ ಅದನ್ನು ಸರಿಯಾಗದಿದ್ದರೆ ತೆಗೆದು ಮರು ಸ್ಟಿಚ್ ಮಾಡುವಂಥ ಅವಕಾಶ ಅಲ್ಲಿ ಕಂಡುಬರುತ್ತೆ. ಅಂಥದ್ರಲ್ಲಿ ಈಗ ನನ್ನದೊಂದು ಅಭಿಪ್ರಾಯ, ಯಾಕಂದರೆ ನಾನು ಸ್ವಲ್ಪ ಫಾಸ್ಟ್ ನನ್ನ ಕೆಲಸ ಕಾರ್ಯಗಳು, ನನಗೆ ಟೈಲರಿಂಗ್ ಬರುತ್ತೆ, ಆದರೆ ಅದು ನನ್ನ ವೈಯಕ್ತಿಕ ಬದುಕಿಗೆ ಬೇಕಾದ ಟೈಲರಿಂಗ್ ಮಾತ್ರ ನಾನು ಕಲ್ತಿರುವಂಥದ್ದು. ನನಗೆ ಜಾಸ್ತಿ ಸ್ಟಿಚಿಂಗ್ ಎಲ್ಲ ಮಾಡಿಕೊಡ್ಲಿಕ್ಕೆ ಹೊರಗೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಅಷ್ಟೇ ತಾಳ್ಮೆ ಬೇಕು ಅದಕ್ಕೆ. ಏನು ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಆಗಬಾರ್ದು. ಇಷ್ಟು ವಿದ್ಯಾರ್ಥಿನಿಯರು ನಾವು ಇವಾಗ ನಿನ್ನೆ ಮೊನ್ನೆ ಎಲ್ಲ ಹೋಗಿ ನೋಡಿದಾಗ ತುಂಬ ರೀತಿಯ ವೆರೈಟಿ ಕರಕುಶಲತೆಯನ್ನು ಪ್ರದರ್ಶಿಸುವಂತಹ ಬೇರೆ ಬೇರೆ ವಿದ್ಯಮಾನದ ವಿನ್ಯಾಸದ ವಸ್ತ್ರಗಳನ್ನು ಅಲ್ಲಿ ಸ್ಟಿಚ್ ಮಾಡಿ ಇಡಲಾಗಿತ್ತು. ನೋಡಿ, ಸ್ಟಾರ್ಟಿಂಗ್ ಬಂದಾಗ ಖಾಲಿ ಒಂದು ಓಪನ್ ಬಟ್ಟೆ ಅಂದರೆ ಒಂದು ಪೀಸ್ ಬಟ್ಟೆ ಮಾತ್ರ ನಮ್ಮ ಎದುರಲ್ಲಿತ್ತು. ಕೊನೆಗೆ ನೋಡುವಾಗ ಅದರಲ್ಲಿ ವಿನ್ಯಾಸದ ಬೇರೆ ಬೇರೆ ಬಟ್ಟೆಯ ಆಕೃತಿಗಳು ಅಲ್ಲಿ ನಮಗೆ ಕಾಣಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಅರ್ಥ ಏನಂತೇಳಿದರೆ, ಇಷ್ಟು ವಿದ್ಯಾರ್ಥಿನಿಗಳನ್ನು ಅವರಿಗೆ ಮನದಟ್ಟಾಗುವ ಹಾಗೆ ಒಂದು ಟೈಲರಿಂಗ್ ತರಬೇತಿಯನ್ನು ನೀಡಲಿಕ್ಕೆ ಸಾಧ್ಯ 3 ತಿಂಗಳಲ್ಲಿ ಅದು ಕೂಡ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಅದು ವಿದ್ಯಾರ್ಥಿ ಮತ್ತು ಶಿಕ್ಷಕಿಯ ಪೂರ್ಣವಾದ ಪರಿಶ್ರಮದ ಫಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನೊಂದು, ನಾನು
ಒಂದು ಅಧಿಕಾರಿಯಾಗಿ ನಾನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಮಾಡಬೇಕು ಅಂತ ಒಂದು ನನ್ನಲ್ಲಿ ಒಂದು ಆಶಾ ಭಾವನೆ ಹುಟ್ಟಿರುವ ನಾನು ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ವಿದ್ಯಾರ್ಥಿ. ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಸುಮಾರು 1.5-2 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಬೇಕಿತ್ತು. ಇಡೀ ಗ್ರಾಮದಲ್ಲಿ ಪ್ರಥಮ ಮುಸ್ಲಿಂ ಮಹಿಳೆಯಾಗಿ ನಾನು ಫಸ್ಟ್ PUC ಮುಗಿಸಿರುವಂಥದ್ದು. ಯಾಕಂತ ಹೇಳಿದರೆ ಡಿಗ್ರಿ ಅನ್ನೋದು ಆ ಊರಿನಲ್ಲಿ ಕನಸಿನ ಮಾತಾಗಿತ್ತು. ಹುಡುಗರಿಗೆಲ್ಲ MBBS ಲಾಯರ್ ಎಲ್ಲ ಎಜುಕೇಷನ್ ಹೇಳ್ಕೊಡ್ತಾ ಇದ್ರು. ಹುಡುಗಿಯರಿಗೆ 7th ಹಬ್ಬ ಅಂದರೆ SLC PUC ಅನ್ನೋ ವಿಷಯವೇ ನಮ್ಮ ಊರಿನಲ್ಲಿ ಇರಲಿಲ್ಲ. ಫಸ್ಟ್ ಟೈಮು ನನ್ನ ಕನಸು ಹೊಂದಿದ್ದದು ನನಗೆ ಕಲಿಬೇಕು. ಯಾಕೆ ಕಲಿಬೇಕು ಅನ್ನೋದು ನನ್ನಲ್ಲಿ ಇರಲಿಲ್ಲ. PUC ಆಯಿತು. ಇನ್ನು ಡಿಗ್ರಿಗೆ ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ ಇತ್ತು. ಅಲ್ಲಿಂದಲೇ ಹೋಗಿ ನಾನು ಡಿಗ್ರಿ ಅಪ್ಲಿಕೇಶನನ್ನು ತಗೊಂಬಂದೆ. ನಾನಿದನ್ನು ನನ್ನ ಜೀವನದ ಒಂದು ಅಂಶವನ್ನು ಯಾಕೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇದರಲ್ಲೂ ಕೂಡ SLC PUC ಆಗಿ ಅರ್ಧಕ್ಕೆ ನಿಲ್ಲಿಸಿದಂಥ ಎಷ್ಟೋ ಮಹಿಳೆಯರು ಇರ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಅಥವಾ ನಿಮ್ಮ ಮಕ್ಕಳನ್ನು SLC PUCಯಲ್ಲಿ ನಿಲ್ಲಿಸಿದ ವಿದ್ಯಾರ್ಜನೆಯನ್ನು ನಿಲ್ಲಿಸಿದ ಮಹಿಳೆಯರು ಇರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತ ಹೇಳಿದರೆ ನಮ್ಮ ಬದುಕು ಇನ್ನೊಂದು ಮಕ್ಕಳಿಗೆ ಸ್ಫೂರ್ತಿದಾಯಕ ಆಗಲಿ ಅನ್ನೋ ಉದ್ದೇಶದಿಂದ ನನ್ನ ಜೀವನದ 2 ಮಾತನ್ನು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಾವು ಇವಾಗ ಸ್ವಾವಲಂಬಿ ಬದುಕಿನ ಒಂದು ಸಮಾರೋಪ ಸಮಾರಂಭದಲ್ಲಿದ್ದೀವಿ. ಅದಕ್ಕೋಸ್ಕರ ಆ ಡಿಗ್ರಿ ಜೀವನ ಮುಗಿಸ್ಕೊಂಡು ಮತ್ತೆ ನನಗೆ ಮದುವೆ ಆಗತ್ತೆ. ಮದುವೆ ಆದಮೇಲೆ ನನ್ನ ಹಸ್ಬೆಂಡಲ್ಲಿ ನಾನು ಹೇಳಿದ ಮಾತೇನಂತ ಹೇಳಿದರೆ, ನನಗೆ ಕಲಿಬೇಕು. ಅವರು ನನ್ನನ್ನು MBA ಕಲಿಸಲಿಕ್ಕೆ ಹೊರಟರು. ಬಟ್ MBA ನನಗೆ ತುಂಬ ದೂರದಲ್ಲಿ ಸಿಕ್ತು. ಆದಮೇಲೆ ನಾನು ಹೇಳಿದೆ ನನಗೆ ಲಾಯರ್ ಕಲಿಬೇಕು. ಬಟ್ ನನ್ನ ಮನೆಯಲ್ಲಿ ಲಾ ಅನ್ನೋದು ಮುಸ್ಲಿಂ ಹೆಣ್ಮಕ್ಳಿಗೆ ಅದು ಹೇಳಿದ ವಿಷಯ ಅಲ್ಲ, ಅದರಲ್ಲಿ ಹೆಚ್ಚಿನದ ಸುಳ್ಳೇ ಹೇಳಬೇಕಾಗತ್ತೆ ಅನ್ನೋ ಒಂದು ನನ್ನ ಅಣ್ಣಂದಿರ ಅಭಿಪ್ರಾಯದ ಮೇಲೆ ಆ ಲಾ ಕೂಡ ಅಲ್ಲಿಗೆ ನಿಂತೋಯ್ತು. ಆದ ನಂತರ ನಾನು ಹೇಳಿದೆ, ನನ್ನ ಹಸ್ಬೆಂಡ್ ನನಗೆ 2 ವರ್ಷಗಳ ಪೂರ್ಣ ಕಂಪ್ಯೂಟರ್ ತರಬೇತಿಯನ್ನು ಮಾಡಿಕೊಟ್ರು. ಆದಮೇಲೆ ನನಗೆ ಸ್ವಂತ ಉದ್ದಿಮೆಯಾಗಿ ನಾನು ಹೇಳಿದೆ, ನನಗೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮಾಡಿಕೊಡ್ಬೇಕು ನಾನು ನಡೆಸ್ತೀನಿ ಅಂತೇಳಿ. ಆಗ ನನಗೆ ಬೆಂಗಳೂರಿನಂತಹ ಸಿಟಿಯಲ್ಲಿ ಕೆಂಗೇರಿ ಅನ್ನೋ ಸಿಟಿಯಲ್ಲಿ ನನಗೆ ಕಂಪ್ಯೂಟರ್ ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಮಾಡಿಕೊಟ್ರು. CMCT ಕಂಪ್ಯೂಟರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಪ್ರಾರಂಭದಲ್ಲಿ ನಾನು ಓಪನ್ ಮಾಡಿದ ದಿನವೇ ನನ್ನ ಭರವಸೆಯ ಫಲವಾಗಿ ಒಂದು ವಿದ್ಯಾರ್ಥಿ ಜಾಯಿನ್ ಆದರು. ಹಾಗೆ 7 ವರ್ಷಗಳ ಕಾಲ ನಾನು ಉತ್ತಮ ರೀತಿಯಲ್ಲಿ ನಾನು ಯಾವ ರೀತಿ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಷನ್ ಕೊಡ್ತಿದ್ದೆ ಅಂತ ಹೇಳಿದರೆ, ಖಾಲಿ ಟೂಲ್ ಹೇಳಿ ಕೊಡ್ತಿರ್ಲಿಲ್ಲ, ಬದಲಾಗಿ ಒಂದು ವಿದ್ಯಾರ್ಥಿ ಫಾರ್ ಎಕ್ಸಾಂಪಲ್ ಇದಿದ್ರೆ ಡಾಕ್ಯುಮೆಂಟ್ಸ್ ಇದ್ದರೆ ಇದನ್ನು ಯಾವ ರೀತಿ ನಾನು ವರ್ಡ್ ಎಕ್ಸೆಲಲ್ಲೋ ಪವರ್ ಪಾಯಿಂಟಲ್ಲೋ ಕೊರಲ್ಡ್ರಾದಲ್ಲೋ ಫೋಟೋಶಾಪಲ್ಲೋ ಮಾಡುವುದನ್ನು ಹೇಳಿಕೊಡ್ತಾ ಇದ್ದೆ. ದಿಸ್ ಇಸ್ ದ ಒರಿಜಿನಲ್ ವರ್ಕ್. ನನ್ನ ವಿದ್ಯಾರ್ಥಿಗಳು ಎಲ್ಲಿ ಹೋದರೂ ಕೂಡ ಅವರಿಗೆ ಜಾಬ್ ಆಪರ್ಚುನಿಟಿ ಆಗ್ತಿತ್ತು. ಯಾಕಂತೇಳಿದರೆ ಎಲ್ಲಿ ಇಂಟರ್ವ್ಯೂಗೆ ಹೋದರೂ ಕೂಡ ಫಸ್ಟಿಗೆ ಕೊಡೋದು 1 ಪೀಸ್ ಪೇಪರ್, ಇದನ್ನು ಮಾಡಿಕೊಡು ಅಂತೇಳಿ ಅವರು ಅದನ್ನು 5 ನಿಮಿಷದಲ್ಲಿ ಮಾಡಿಕೊಡ್ತಿದ್ರು. ಇದರಿಂದ ನನ್ನ ಇನ್ಸ್ಟಿಟ್ಯೂಟ್ನಲ್ಲಿ ನಿರಂತರ 100ರಿಂದ 200 ಮಂದಿ ಮಕ್ಕಳು ನಿರಂತರವಾಗಿ ಇರ್ತಾಯಿದ್ರು. ನಾನು 7 ವರ್ಷಗಳ ಕಾಲ ಕಂಪ್ಯೂಟರ್ ಎಜುಕೇಷನನ್ನು ಕಲಿಸಿದೆ ಮಕ್ಕಳಿಗೆ. ಆದಮೇಲೆ ನನ್ನ ದೊಡ್ಡ ಮಗಳಿಗೆ ಮದರಸ ಎಜುಕೇಷನ್ಗೋಸ್ಕರ ನಾವು ಊರಿಗೆ ಬಂದೆ. ಊರಿಗೆ ಬಂದಾಗ ನನ್ನ ಊರಿಗೆ ಬರೋದಕ್ಕಿಂತ ಮುಂಚೆ ನಾನು 2 ವರ್ಷ MCom ಪದವೀಧರ ಕೋರ್ಸನ್ನು ಮುಗಿಸಿದೆ, MCom ಮುಗಿಸಿದೆ. ಊರಿಗೆ ಬಂದು 1 ವರ್ಷ ಶಿಕ್ಷಕಿಯಾಗಿ ದುಡಿದೆ. ಆದಮೇಲೆ ಗೌರ್ಮೆಂಟ್ ಎಕ್ಸಾಮ್ ಕ್ವಾಲಿಫೈರ್ ಆಯಿತು. ಅದಕ್ಕೆ ಎಕ್ಸಾಮ್ಗೆ ಬರೆದೆ. ಅದರಲ್ಲೂ ಕೂಡ ಮೆರಿಟಲ್ಲಿ ಪಾಸಾಗಿ ಗ್ರಾಮ ಪಂಚಾಯತ್ ಗ್ರೇಡ್ 1 ಸೆಕ್ರೆಟರಿಯಾಗಿ ಆಯ್ಕೆಯಾದೆ. ನೋಡಿ, ನನಗೆ 2 ಮಕ್ಕಳುಂಟು, ನನಗೆ ಓದಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನನ್ನ ಮನಸ್ಸನ್ನು ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ರೆ ಖಂಡಿತವಾಗಲೂ ನಾನು ಈ ವೇದಿಕೆಯಲ್ಲಿ ಇರ್ತಿರಲಿಲ್ಲ. ಮತ್ತೊಂದು ನನ್ನಲ್ಲೂ ನಾನು ಗ್ರಾಮ ಪಂಚಾಯತಿನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತೇಳಿ ಮತ್ತೊಂದು ಹೇಳ್ತೀನಿ. ನಮಗೆ ಗ್ರಾಮ ಪಂಚಾಯತಿಯಲ್ಲಿ ಬಡ ನಿರ್ಗತಿಕ ಕಷ್ಟದಲ್ಲಿರುವವರು, ಅದೇ ರೀತಿ ತುಂಬ ಶ್ರೀಮಂತರು, ಎಲ್ಲ ವರ್ಗದ ಜನರು ಕೂಡ ಗ್ರಾಮ ಪಂಚಾಯತಿಗೆ ಬರ್ತಾರೆ. ನಮ್ಮಲ್ಲಿ ಮನಸ್ಸಿದ್ದರೆ, ಒಂದು ಸೇವಾ ಮನೋಭಾವ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಈಗ ಈ ಟ್ರಸ್ಟಿನವರು ಯಾವ ರೀತಿ ನಿಮಗೆ ಅವರಿಗೆ ನೇರವಾಗಿ ಸೇವೆ ಮಾಡಲಿಕ್ಕೆ ಆಗಲ್ಲ, ಅವರು ಸಂಸ್ಥೆಯನ್ನು ಕಟ್ಟಿಕೊಂಡು ಸೇವೆ ಮಾಡಬೇಕಾಗತ್ತೆ. ಆದರೆ ಒಂದು ಅಧಿಕಾರಿ ಮನಸ್ಸು ಮಾಡಿದರೆ ತಳಮಟ್ಟದಲ್ಲಿರುವ ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಉತ್ತಮ ಒಂದು ಅವಕಾಶ ಇರುತ್ತೆ.
ಇದು ನನ್ನ ಜೀವನದ ನಾನು 7 ವರ್ಷಗಳಲ್ಲೂ ಕೂಡ ಪಾಲಿಸ್ಕೊಂಡು ಬಂದಿದ್ದೀನಿ. ಯಾಕೆಂತೇಳಿದರೆ ನಾನು ಕೊಲ್ನಾಡು ಗ್ರಾಮ ಪಂಚಾಯಿತಿಯಲ್ಲಿದ್ದಾಗ ಒಂದು ಬಡ ಮಹಿಳೆ ಇದ್ದರು. ಅವರು ಮಲಗಿ ಬೀಡಿ ಕಟ್ತಾ ಇದ್ರು, ಎದೆ ಮೇಲೆ ಸೂಪ್ ಇಟ್ಕೊಂಡು ಬೀಡಿ ಕಟ್ತಾ ಇದ್ರು. ಅವರಿಗೆ ಗಂಡ ಇದ್ದರು ತುಂಬ ಕುಡುಕ, ಒಂದು ವಯಸ್ಸಿಗೆ ಬಂದ ಮಗಳಿದ್ಲು, ಅವರಿಗೆ ಮನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಗುತ್ತೆ, ಅದು ಕೂಡ ಕೋವಿಡ್ ಟೈಮಲ್ಲಿ ಮಾಹಿತಿ ಸಿಗುತ್ತೆ ಇಂಥ ಒಂದು ಫ್ಯಾಮಿಲಿ ಇದೆ ಅಂತೇಳಿ. ಕೋವಿಡ್ ಮುಗಿದ ನಂತರ ನಾವು ಅಲ್ಲಿಗೆ ಹೋಗ್ತೀವಿ, ಮನೆಯೆಲ್ಲ ಬೀಳಲಿಕ್ಕೆ ಆಗಿದೆ. ಅದರ ಅಡಿಗೆಯಲ್ಲಿ ಆ ಹೆಂಗಸು ಎದೆಯ ಮೇಲೆ ಸೂಪ್ ಇಟ್ಕೊಂಡು ಬೀಡಿ ಕಟ್ತಾ ಇದೆ. ಫುಲ್ ಅವರು ಅವರಿಗೆ ಎದ್ದು ನಿಲ್ಲಕ್ಕೆ ಆಗಲ್ಲ, ಮಲಗಿದಲ್ಲಿಯೇ ಬೀಡಿ ಕಟ್ತಾ ಇದ್ದಾರೆ. ಅವರ ಬೆನ್ನಿನ ಹುರಿಯ ನರ ಎಳೆದಿತ್ತು. ನಾವೇನು ಮಾಡಿದ್ವಿ, ಟಾಪ್ ಆ್ಯಂಡ್ ಟಾಪ್ ಚಾರಿಟೇಬಲ್ ಟ್ರಸ್ಟ್ ಅದರ ಸಹಕಾರದೊಂದಿಗೆ, ಊರಿನ ಸಹಕಾರದೊಂದಿಗೆ ನಾವು ಫಸ್ಟಿಗೆ ತಿಳ್ಕೊಂಡದ್ದು, ನಾವೆಲ್ಲ ಒಂದು 10,000 ಹಾಕಿ ಆ ಮನೆಯನ್ನು ರಿಪೇರಿ ಮಾಡಿಕೊಡುವ ಅಂತ ಒಂದು ನಿಟ್ಟಿನಲ್ಲಿ ನಾನು ಅಲ್ಲಿನ ಮೆಂಬರ್ಸ್ ಇಬ್ಬರನ್ನು ಕರ್ಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ನೋಡುವಾಗ ಮನೆ ಬೀಳುವ ಪರಿಸ್ಥಿತಿಯಲ್ಲಿತ್ತು. ನಮಗೇನು ಮಾಡಲಿಕ್ಕೆ ಆಗಲಿಲ್ಲ. ನಾನು ಏನು ಮಾಡಿದೆ, ಟ್ರಸ್ಟ್ನವರಲ್ಲಿ ಹೇಳಿದೆ, ನಾವು ಇವರಿಗೆ ಒಂದು ಹೊಸ ಮನೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಹೇಗೆ. ಆದರೆ ಭೂಮಿ ಅವರ ಹೆಸರಲ್ಲಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅವರ ಕಂದಾಯ ಇಲಾಖೆ ಸಹಕಾರದಿಂದ ಅವರಿಗೆ ಭೂಮಿಯನ್ನು ಅವರ ಹೆಸರಿಗೆ ಮಂಜೂರು ಮಾಡಿಕೊಟ್ಟು ಅವರಿಗೆ ಸಣ್ಣದಾದ ಉತ್ತಮ ಒಂದು ಸ್ಲ್ಯಾಪ್ ಇದ್ದು ಮನೆ ನಿರ್ಮಾಣ ಮಾಡಿ ಕೊಡುವವರೆಗೂ ಕೂಡ ನಾವು ಅದನ್ನು ಪರಿಶ್ರಮಿಸಿದ್ವಿ. ಪರಿಣಾಮವಾಗಿ ಈಗ ಏನಾಗಿದೆ ಅಂತ ಹೇಳಿದರೆ ಉತ್ತಮ ಮನೆ ನಿರ್ಮಾಣ ಆಗಿದೆ. ಅವರಿಗೆ ವೈದ್ಯಕೀಯ ನೆರವು ಸಿಕ್ಕಿ ಅವರು ಹುಷಾರಾಗಿದ್ದಾರೆ. ನಮ್ಮ ಉದ್ದೇಶ ಮಾನವೀಯ ಸಹಾಯ ಆಗಿರಬೇಕೇ ಹೊರತು ನಮ್ಮ ಅಹಂಕಾರವನ್ನು ಪ್ರದರ್ಶಿಸುವುದಲ್ಲ. ನಾವು ಇಲ್ಲಿ ಹೇಳುವಂಥ ಒಂದೊಂದು ಮಾತುಗಳು ಕೂಡ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಯಾಕಂತೇಳಿದರೆ ನಮ್ಮ ಪರಿಸರದ ಹತ್ತಿರ ನಮ್ಮ ನೆರೆಮನೆಯವರು ಇರ್ಬೋದು, ಯಾರು ಬೇಕಾದರೂ ಇರ್ಬೋದು, ಅವರು ಕಷ್ಟದಲ್ಲಿದ್ದರೆ ನಾವು ಫಸ್ಟ್ ಅಲ್ಲಿ ಅವರಿಗೆ ನಾವು ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳು, ಹಿರಿಯರು, ಪಂಚಾಯತಿನ ಎಲ್ಲ ಸದಸ್ಯರು ಹಾಗೂ ತರಬೇತಿ ಪಡೆದಂತಹ ಎಲ್ಲ ನನ್ನ ವಿದ್ಯಾರ್ಥಿನಿಯರು, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಬಾಳೆಪುಣಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಮಹಿಳೆಯರಿಗೆ ಉಚಿತ ತರಬೇತಿ ಶಿಬಿರ, ಹೊಲಿಗೆ ತರಬೇತಿ ಶಿಬಿರ ಆಯೋಜಿಸಲಾಯಿತು. ಇದು ನಮ್ಮ 2ನೆಯ ಕಾರ್ಯಕ್ರಮವಾಗಿದ್ದು ಇಲ್ಲಿನ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಪ್ರತಿದಿನ ತರಗತಿಗೆ ಹಾಜರಾಗಿ ಈ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಹೆಚ್ಚಿನ ಮಹಿಳಾ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜು ಮುಗಿಸಿ ಕೆಲವು ಸಮಯಗಳೇ ಆದರೂ ಈ ತರಬೇತಿಯ ಮೂಲಕ ನಿಮಗೆ ಶಾಲಾ ಜೀವನ ನೆನಪಿಸುವಂತಾಯಿತು. ಈಗ ಸ್ವತಃ ತಮ್ಮ ಉಡುಪನ್ನು ಹೊಲಿಯುವಂಥವರಾಗಿದ್ದೀರಿ. ಈ ನಿಮ್ಮ ಕೈ ಕೌಶಲ್ಯ ನಿಮ್ಮ ಮನೆಯಲ್ಲಾಗಲಿ ಕೆಲಸದಲ್ಲಾಗಲಿ ಸದಾ ನಿಮಗೆ ಬೆಂಬಲವಾಗಲಿ ಎಂದು ಹಾರೈಸುತ್ತಾ ಇದಕ್ಕೆ ಸಹಕರಿಸಿದ ಬಾಳೆಪುಣಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ, ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ತಂಡಕ್ಕೂ ಹಾಗೂ ನಮ್ಮ ತರಬೇತಿದಾರರಾದಂತಹ ಎಲ್ಲ ಪ್ರಿಯ ವಿದ್ಯಾರ್ಥಿನಿಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅತಿಥಿಗಳಿಗೆ ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಅಶಿರುದ್ದೀನ್ ಸಾರ್ತಬಲ್ ಇವರಿಗೆ ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರ್ ಕುತ್ತಡ್ಕ, ವಿಶ್ವವಿದ್ಯಾನಿಲಯ ಮಂಗಳೂರು, ಇದರ ನಿವೃತ್ತ ಅಧಿಕೃತರಾಗಿರುತ್ತಾರೆ. ಅಧ್ಯಕ್ಷರು ಭಾರತೀಯ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಎನ್ ಆಮೀನ್ ಪಕಲಡ್ಕ ಇವರಿಗೆ ಕಿರು ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಂಡಾರಿ ಇವರಿಗೂ ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ವೆಂಕಟೇಶ್ ಇವರಿಗೂ ಕಿರು ಕಾಣಿಕೆ ನೀಡಬೇಕಾಗಿ ಆಮೀನ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಗ್ರಾಮ ಪಂಚಾಯತ್ ಬಾಳೆಪುಣಿ ಉಪಾಧ್ಯಕ್ಷರು CM ಶರೀಫ್ ಪಟ್ಟೋರಿ ಕಿರು ಕಾಣಿಕೆಯನ್ನು ನೀಡುತ್ತಿದ್ದೇವೆ. ಶ್ರೀ ಶ್ರೀನಾಥ್ ಶೆಟ್ಟಿ ಅವರ ಹಾಜರಿತೆಯಲ್ಲಿ ಇದ್ದು ಈಗ ತೆರಳಿರುತ್ತಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ
ಬಾಳೆಪುನಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶ್ರೀಮತಿ ಆಯಿಷಾ ಬಾನು BA ಇವರಿಗೆ ಕಿರುಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸತ್ತರ್ ಇವರಿಗೆ ಕಿರುಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಪ್ರಮಾಣ ಪತ್ರ ವಿತರಣೆ. ಜುಬೇದಾ. ಪ್ರಮಾಣ ಪತ್ರ ನೀಡಲು ಯಾಕೂಬ್ ಇವರು ಬರಬೇಕಾಗಿ ಕೇಳಿಕೊಳ್ತೇನೆ. ಜುಬೇದಾ. ಸಮನಾಜ್. ಈ ಕಾರ್ಯಕ್ರಮ ಆರಂಭಗೊಂಡು ಇಂದು ಕ್ರಿಸ್ಮಸ್ ದಿನದೊಂದಿಗೆ ಸಮಾಪನಗೊಂಡಿರುತ್ತದೆ. ಇದೊಂದು ಉತ್ತಮ ಕಾರ್ಯಕ್ರಮ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸರ್ಟಿಫಿಕೇಟ್ ಎಲ್ಲರಿಗೆ ಸಿಕ್ಕಿರುತ್ತದೆ ಅಲ್ಲ, ಕನ್ಫರ್ಮ್ ಮಾಡಿಕೊಳ್ಳಿ. ಎಲ್ರಿಗೂ ಸಿಕ್ಕಿದೆ. ಸಿಕ್ಕದವರು ಯಾರು ಇದ್ದಾರಾ? ಇದ್ರೆ ಒಂದು ನೋಟ್ ಮಾಡಿ ಟೀಚರ್ಗೆ ಕೊಡಿ, ನಿಮಗೆ ಮುಟ್ಟಿಸುವ ಕೆಲಸ ಮಾಡ್ತೇವೆ. ಸುಮಲತಾ. ಒಂದು ಸೂಚನೆ, ಸರ್ಟಿಫಿಕೇಟಲ್ಲಿ PDO ಮತ್ತು ಅಧ್ಯಕ್ಷರ ಸೀಲ್ ಹಾಕಲಿಲ್ಲ. ಆದ್ದರಿಂದ ಎಲ್ಲರೂ ಅಧ್ಯಕ್ಷರ ಸೀಲನ್ನು ಇವತ್ತೇ ಅವರ ಭೇಟಿ ಮಾಡಿ ಹಾಕಬೇಕು ಮತ್ತು PD ಅವರದ್ದು ನಾಳೆ ಟೀಚರ್ ಹಾಕಿಸಿ ಕೊಡ್ತಾರೆ. ಅಧ್ಯಕ್ಷರಂದರೆ BSW ಅಧ್ಯಕ್ಷರ ಸೀಲ್, ಅವರನ್ನು ಭೇಟಿಯಾಗಿ ಸೀಲ್ ಹಾಕಿ ಪಡೆಯಿರಿ. God.